ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ಳಲಿದೆ. ಎಲ್ಲ ಅತಿಥಿ ಗಣ್ಯರು ಗುರುವರಿಯರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೇವೆ. ಎಲ್ಲ ಶಿಕ್ಷಣಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಗುರುವರಿಯರು, ಸಭಾಸದರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಭಾಂಗಣದಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ಬಾನೆತ್ತರ ನೇಸರನ ಕೆಂಪು ಕಂಪು ಚದುರಿದೆ, ಗೂಡಿನ ಹಕ್ಕಿ ನಮದೆತ್ತರ ಹಾರಿ ಚುಕ್ಕಿಯಾಗಿದೆ. ಜಲಧಿಯ ತೆರೆ ನೆನಪಿನಂಗಳದಿ ಬಡಿ ಬಡಿದು ನಲಿದಾಡುತ್ತಿದೆ. ಹೂಗಳ ಬಣ್ಣದ ಸಾಲು ಸಾಲು ಚಿತ್ತಾರ ಹೃದಯದಾಳದಿ ಇಳಿದು ಹಸುರಿನ ಶೃಂಗಾರ. ಗುರುವಿನ ಹರಕೆ ಬಂಗಾರ, 100 ಆಶಯಗಳು ಜಿಡ್ಡನು ತಿಕ್ಕಿ ತಿಕ್ಕಿ. ಹಳೆ ಬೇರು ಹೊಸ ಚಿಗುರು ದಿಬ್ಬಣವ ಹೊರಟಿತು ಪಾಠಶಾಲೆಯ ಮೈದಾನದಲ್ಲಿ. ಜಗಲಿ ತೋಟದಲ್ಲಿ ಕುಣಿ ಕುಣಿದು ಕೈ ಕೈ ಹಿಡಿದು ಕೋಗಿಲೆಯ ಸಿರಿಗಂಪು ಇಂಪಾದ ಸ್ವರದಲ್ಲಿ, ತನ್ಮಯತೆಯ ಆತ್ಮ ಸಾಕ್ಷಾತ್ಕಾರದಲ್ಲಿ. ಎಲ್ಲರಿಗೂ ಶುಭ ಮುಂಜಾನೆ. ಗುರುಭ್ಯೋ ನಮಃ. ಸ್ನೇಹ ಸಮ್ಮಿಲನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರಸ್ವತ ಶಿಕ್ಷಣ ಟ್ರಸ್ಟ್ ಹೆಮ್ಮೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೆಂದು ಹೇಳಿದರೆ ತಪ್ಪಾಗಲಾರದು. ಶಿಕ್ಷಣ, ಶಿಸ್ತು, ಕ್ರೀಡೆ, ಸಂಸ್ಕೃತಿ, ಸಾಂಸ್ಕೃತಿಕ, ಸೃಜನಾತ್ಮಕ, ಕಲೆ, ರಾಷ್ಟ್ರಪ್ರೇಮ, ಜೀವನ ಮೌಲ್ಯಗಳೆಲ್ಲವೂ ಸೇರಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವದ ರೂಪ ಬೆಳವಣಿಗೆ ಹೊಂದಲು ಸಂಪೂರ್ಣ ಅವಕಾಶಗಳನ್ನು ಹಲವಾರು ವರ್ಷಗಳಿಂದ ಶಿಕ್ಷಣಾರ್ಥಿಗಳಿಗೆ ಅತ್ಯಂತ ಸುವ್ಯವಸ್ಥಿತವಾಗಿ ನೀಡುತ್ತಾ ಬಂದಿರುವ ವಿದ್ಯಾಸಂಸ್ಥೆ ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದು ವಿದ್ಯಾವಂತರಾದರಷ್ಟೇ ಸಾಲದು, ವಿನಯಶೀಲರಾಗಬೇಕು. ಮನುಷ್ಯತ್ವವನ್ನು ಮೈಗೂಡಿಸಿಕೊಂಡು ಸೌಹಾರ್ದಯುತವಾಗಿ ಬಾಳುವುದನ್ನು ಕಲಿಬೇಕು. ಆಧುನಿಕ ವಿಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಹೊಂದಬೇಕು. ಹಾಗಾದಾಗ ಸದೃಢ ಸಮಾಜದ ನಿರ್ಮಾಣ ಸಾಧ್ಯ. ಅಂತಹ ಒಂದು ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಸತ್ಪ್ರಜೆಗಳ ಕೊಡುಗೆ ನೀಡಿದ ಶಿಕ್ಷಣ ಸಂಸ್ಥೆ ಆನಂದಾಶ್ರಮ ಪ್ರೌಢಶಾಲೆ. ಇದು ಖಂಡಿತವಾಗಿಯೂ 100% ಸತ್ಯ ಅನ್ನುವುದರ ಅನುಭವ ನಮಗೆಲ್ಲರಿಗೂ ಈ ದಿನ ಆಗ್ತಾ ಇದೆ ಅನ್ನುವುದು ನನ್ನ ಅಭಿಪ್ರಾಯ. 56 ವರ್ಷಗಳ ನಂತರ ತಾವು ಕಲಿತ ಶಾಲೆಯನ್ನು, ಕಲಿಸಿದ ಗುರುಗಳನ್ನು, ಜೊತೆಗೆ ಕಲಿತ ಸಹಪಾಠಿಗಳನ್ನು ನೆನಪಿನಲ್ಲಿಟ್ಕೊಂಡು ಎಲ್ಲರನ್ನು ಒಮ್ಮೆ ಜೊತೆಗೂಡಿಸಬೇಕು. ಪರಸ್ಪರ ಕಷ್ಟ ಸುಖಗಳ ವಿನಿಮಯ, ಪರಸ್ಪರ ಗೌರವಾಧಾರಗಳನ್ನು ಕೊಟ್ಟುಕೊಂಡು ಕಲಿಸಿದ ಗುರುಗಳನ್ನು ನೋಡಿ ಅವರನ್ನ ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸಬೇಕು. ತಾವು ಕಲಿತ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಸಿದ ಶಿಕ್ಷಕರೆಲ್ಲರನ್ನ ಗೌರವಿಸಬೇಕು. ಶಾಲೆಗೆ ಏನನ್ನಾದರೂ ಕೊಡುಗೆ ನೀಡಬೇಕು ಎಂಬ ಸದಾಲೋಚನೆ ಮೂಡಿ ಇವತ್ತು 1964-65ನೇ ವರ್ಷದಲ್ಲಿ ಈ ಶಾಲೆಯಲ್ಲಿ SSLC ಮುಗಿಸಿ ತಾವು ಬಾಲ್ಯದಲ್ಲಿ ಕಂಡ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಪುಣ್ಯ ಭೂಮಿಯ ಬೇರೆ ಬೇರೆ ಕಡೆ ಹಾಗೂ ವಿದೇಶಗಳಲ್ಲೂ ತಮ್ಮ ಬದುಕು ಕಟ್ಟಿಕೊಂಡು ಜೀವನದ ಕಷ್ಟ ಸುಖಗಳ ಸವಾಲುಗಳನ್ನೆಲ್ಲ ಎದುರಿಸಿ ಗೆದ್ದು ಬಂದಿರುವ ಆನಂದಾಶ್ರಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಿರೋ ಒಂದು ಅಭೂತಪೂರ್ವ ಅದ್ವಿತೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಶಾಲೆ ಎಂತಹ ಒಂದು ಸಂಸ್ಕೃತಿಯನ್ನ ತಮ್ಮ ವಿದ್ಯಾರ್ಥಿಗಳಿಗೆ ನೀಡಿದೆ ಎಂಬುದಕ್ಕೆ ಸಾಕ್ಷಿಯಾಗಲು ಬಂದಿರುವ ಎಲ್ಲ ಗುರುವರಿಯರಿಗೆ, ಗುರು ಸಮಾನರಾದ ಈ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸಿಬ್ಬಂದಿ ವರ್ಗ, ಶಾಲೆಯ ವಿದ್ಯಾರ್ಥಿಗಳು, 1964-65ನೇ ಸಾಲಿನ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ವಿದ್ಯಾರ್ಥಿ ಬಳಗ, ಎಲ್ಲ ಹಳೆ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು, ಅತಿಥಿ ಗಣ್ಯರೆಲ್ಲರಿಗೂ ಆನಂದಾಶ್ರಮ ಪ್ರೌಢಶಾಲೆಯ 1964-65ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಆತ್ಮೀಯ ಹಾಗೂ ಗೌರವಪೂರ್ಣ ಸ್ವಾಗತ.
ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಏಕದಂತಾಯ ವಿದ್ಮಹೆ ಮಹೋದರಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಶ್ರೀ ಗಣೇಶನ ಪಾದಾರವಿಂದಕ್ಕೆ ನಮಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ವೃಂದದವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವನ್ನು ದೇವರ ಸಂಪೂರ್ಣ ಕೃಪಾ ಆಶೀರ್ವಾದವನ್ನು ಬೇಡುತ್ತಾ ನೃತ್ಯ ನಮನದೊಂದಿಗೆ ಎಲ್ಲ ಅತಿಥಿ ಗಣ್ಯರನ್ನು, ಗುರುವರಿಯರನ್ನು, ಸಭಾಸದರು, ಶಿಕ್ಷಣಾರ್ಥಿಗಳೆಲ್ಲರನ್ನು ಆತ್ಮೀಯತೆಯಿಂದ ಗೌರವಾದರಗಳಿಂದ ಭಕ್ತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಕುಮಾರಿಯರಾದ ಭವ್ಯ ಮತ್ತು ಶರಣ್ಯ. ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಆನಂದನರ್ತನ ಗಣಪತಿ ಭಾವಯೇ, 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 ಸದಾನಂದನರ್ತನ ಗಣಪತಿ ಭಾವಯೇ, ಪರಮಾನಂದನರ್ತನ ಗಣಪತಿ ಭಾವಯೇ. ತಕತರಿ ಕುಕುಂದನ ಕಿಟ ತಕತಿ ತಕತರಿ ಕುಕುಂದನ ಕಿಟ ತಕಧಿ ತಕತರಿ ಕುಕುಂದನ ಕಿಟ ತಕಧಿ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವ, ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವ, ಕಸ್ತೂರಿ ತಿಲಕ ಮಹಿಮ ಮಮ ಕಾಂತದಂದ ಗೋಪಗಂಧ. ಸ್ವಾಗತಂ ಕೃಷ್ಣ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ, ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಕುವಲಯ ಪೀಠ ವರ್ಧನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ. ಶಿಷ್ಟ ಜನ ಮಾಡಿ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಗಮ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ.
ದರ್ಶನ ಪಡೆದು ಸ್ನೇಹಿತರ ಸ್ನೇಹದ ಸವಿಯುಂಡು ತಮ್ಮ ಜೀವನದ ಒಂದು ಅವಿಸ್ಮರಣೀಯ ದಿನವನ್ನು ತಾವು ಕಲಿತ ಶಾಲೆಯಲ್ಲಿ ಸಂಭ್ರಮ ಆಚರಣೆಯೊಂದಿಗೆ ಪರಸ್ಪರ ಗೌರವಾದರಗಳಿಂದ ಆಚರಿಸಿ ಇತರರಿಗೂ ಮಾದರಿಯಾಗೋಣ ಎಂಬ ಧ್ಯೇಯದೊಂದಿಗೆ ಹಮ್ಮಿಕೊಂಡಿರುವ ಸ್ನೇಹ ಸಮ್ಮಿಲನದ ಗೌರವ ವೇದಿಕೆಗೆ ಇದೀಗ ಗುರು ಮಹಾಜನರನ್ನು ಅತಿಥಿ ಗಣ್ಯರನ್ನು ಗೌರವಯುತವಾಗಿ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಸೋಮೇಶ್ವರ ಕೋಟಿಕಾರು ಮಂಗಳೂರು ಇಲ್ಲಿನ 1964-65 ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇದೀಗ ನೃತ್ಯದೊಂದಿಗೆ ಪ್ರಾರಂಭಗೊಂಡು ಸಭಾ ಕಾರ್ಯಕ್ರಮವು ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಗೌರವಾದರಗಳಿಂದ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಪಿ ಗುರುರಾಜರಾವ್ BA BEd ಆದರ್ಶ ಶಿಕ್ಷಕರು, ಶಿಕ್ಷಣ ತಜ್ಞರು, ಕಲಾವಿಜ್ಞ, ವಿಶ್ರಾಂತ ಮುಖ್ಯೋಪಾಧ್ಯಾಯರು ಇವರನ್ನ ನಾನು ವೇದಿಕೆಗೆ ಗೌರವಪೂರ್ಣವಾಗಿ ಸ್ವಾಗತಿಸ್ತೇನೆ. ಎಲ್ಲ ಅತಿಥಿ ಗಣ್ಯರನ್ನ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಶಿಕ್ಷಣ ತಜ್ಞರು ಹಾಗೂ ವಿಶ್ರಾಂತ ಮುಖ್ಯೋಪಾಧ್ಯಾಯರು ಸಮಾರಂಭದ ಗೌರವ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಶ್ರೀಯುತ ವಿಶ್ವನಾಥ ಎಂ ಉಚ್ಚಿಲ್ ಅಧ್ಯಕ್ಷರು. ಮಾನವನ ಪ್ರಾರ್ಥನೆಯ ಅವಶ್ಯಕತೆ ಇರಲಾರದು, ಆದರೆ ಮಾನವನಿಗೆ ದೇವರನ್ನು ಯಾವುದಾದ್ರೂ ರೀತಿಯಲ್ಲಿ ಸ್ಮರಿಸಿ ಪ್ರಾರ್ಥಿಸುವುದರ ಅವಶ್ಯಕತೆ ಇದೆ. ಮನಸ್ಸಿನ ನೆಮ್ಮದಿಗೆ, ದುಃಖವು ದೂರವಾಗಲು, ಸುಖದ ಅನುಭವ ಪಡೆಯಲು, ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಆರಂಭಿಸುವಾಗ ಹಾಗೂ ಮುಗಿಸುವಾಗ, ಇಷ್ಟಾರ್ಥಗಳು ಸಿದ್ಧಿಯಾದಾಗ ಸರ್ವಶಕ್ತನಾದ ದೇವರನ್ನ ಸ್ಮರಿಸಿ ನಿತ್ಯ ಜೀವನ ಆನಂದಮಯವಾಗಿರಲಿ ಎಂಬ ಪ್ರಾರ್ಥನೆ ನಾವೆಲ್ಲರೂ ಖಂಡಿತ ಮಾಡ್ತೇವೆ. ಈಗ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾರ್ಥಿಸಿ ಈ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲೆಂದು ಬೇಡಿಕೊಳ್ಳುವ ಪ್ರಾರ್ಥನೆ ಭವ್ಯ, ಶರಣ್ಯ, ಪಾವನ, ಅನುಷ ಹಾಗೂ ವೈಷ್ಣವಿ ಇವರಿಂದ. ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಹೇ ವಿದ್ಯಾ ಬುದ್ಧಿ ಪ್ರದಾಯಿನಿ, ಮಾವೀಣಾ ಪುಸ್ತಕಧಾರಿಣಿ, ಮಾವೀಣಾ ಪುಸ್ತಕಧಾರಿಣಿ, ಭವಭಂಜನಿ ಮನೋರಂಜನಿ ಶಾರದಾ ಮಾತಾ, ಭವಭಂಜನಿ ಮನೋರಂಜನಿ ಶಾರದಾ ಮಾತಾ. ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ, ನಮೋ ಶಾರದಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ, ನಮೋ ಶಾರದಾ ಮಾತಾ. ಭಾಷಣ ಶ್ರೀಯುತ ಸುರೇಂದ್ರ ಉಚ್ಚಿಲ್ ಇವರಿಂದ. ನಮಗೆ ಕಲಿಸಿದ ಶಿಕ್ಷಕರಲ್ಲಿ ಇಬ್ಬರು ಶಿಕ್ಷಕರು ನಮ್ಮೊಂದಿಗೆ ಇರುವುದು ಈಗ ನಮ್ಮ ಭಾಗ್ಯವೇ ಸರಿ. ಶ್ರೀಯುತ ಪಿ ಗುರುರಾಜರಾವ್ BA BEd ಇವರು ನಮ್ಮ ಆದರ್ಶ ಶಿಕ್ಷಕರು, ಶಿಕ್ಷಣ ತಜ್ಞ, ಕಲಾವಿಜ್ಞ, ವಿಶ್ರಾಂತ ಮುಖ್ಯೋಪಾಧ್ಯಾಯರು. ವಂದನೆಗಳು ಸರ್. BEd ಇವರು ನಮ್ಮ ಆದರ್ಶ ಗುರುಗಳು, ಶಿಕ್ಷಣ ತಜ್ಞ, ವಿಶ್ರಾಂತ ಮುಖ್ಯೋಪಾಧ್ಯಾಯರು. ತಮಗೆ ವಂದನೆಗಳು ಸರ್. ಈ ಸ್ನೇಹ ಸಮ್ಮೇಳನ ಸಮಾರಂಭಕ್ಕೆ ಪ್ರೀತಿಪೂರ್ವಕ ಸ್ವಾಗತ.
ಶ್ರೀಯುತ ವಿಶ್ವನಾಥ್ ಎಂ ಉಚ್ಚಿಲ್, ಉದ್ಯಮಿ, ಮುಂಬೈ. ವಂದನೆಗಳು. ತಾವು ನಮ್ಮ ಸಹಪಾಠಿ. ಮುಂಬೈಯಲ್ಲಿ ತನ್ನ ಸ್ವಂತ ಉದ್ಯಮವನ್ನು ತೊಡಗಿಸುವವರು ತಮಗೆ ತುಂಬ ಆದರದ ಸ್ವಾಗತ. ಇಂದಿನ ಸಮಾರಂಭದ ಗೌರವಾಧ್ಯಕ್ಷರಾಗಿರುವ ತಾವು ನಮ್ಮ ಹೆಮ್ಮೆಯ ಸಹಪಾಠಿ. ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ ಉಚ್ಚಿಲ್ಕರ್, ಸಾಹಿತಿ, ಶಿಕ್ಷಣ ತಜ್ಞೆ, ವಿಶ್ರಾಂತ ಮುಖ್ಯೋಪಾಧ್ಯಾಯಿನಿ, ನಮ್ಮ ಸಹಪಾಠಿ ಹಾಗೂ ಇಂದಿನ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷ ಆಗಿರುವ ತಮಗೂ ಆನಂದದ ಸ್ವಾಗತ. ಇವರು ಶಾಲು ಹಾಗೂ ಹೂವನ್ನಿತ್ತು ಸ್ವಾಗತಿಸಬೇಕು. ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ, ಪ್ರಧಾನ ಅರ್ಚಕರು, ಶ್ರೀ ಸೋಮನಾಥ ದೇವಸ್ಥಾನ, ಸೋಮೇಶ್ವರ. ತಾವು ನಮ್ಮ ಸಹಪಾಠಿ ಎಂದು ಹೇಳಲು ನಮಗೆ ತುಂಬ ಹೆಮ್ಮೆ. ಇಂದಿನ ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ತಮಗ ಅಭಿಮಾನಪೂರ್ವಕ ಸ್ವಾಗತ. ಇಂದಿನ ಈ ಸ್ನೇಹಕೂಟಕ್ಕೆ ಅತಿಥಿಗಳಾಗಿ ಬಂದಿರುವಂಥ ಶ್ರೀ ಗುರುಮೂರ್ತಿ ಮುಖೋಪಾಧ್ಯಾಯರು, ಅನಾಥಾಶ್ರಮ ಪ್ರೌಢಶಾಲೆ. ಶ್ರೀ ಜೀವನ್ ಸೋಮೇಶ್ವರ, ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘ, ಅನಾಥಾಶ್ರಮ ಪ್ರೌಢಶಾಲೆ. ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಿದ್ದೇನೆ. ನಮ್ಮ ಹಿರಿಯ ನಿವೃತ್ತ ಶಿಕ್ಷಕರು, ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರು ಹಾಗೂ ಶಿಕ್ಷೇತರ ಗೌರವ ಉಪಸ್ಥಿತಿಯಲ್ಲಿ ಇಲ್ಲಿದ್ದಾರೆ. ತಮಗೆಲ್ಲರಿಗೂ ಆದರಪೂರ್ವಕ ಸ್ವಾಗತ. ನಮ್ಮ ಸಾಧಕ ಸಹಪಾಠಿಗಳಿಗೆ ಇಂದು ಗೌರವಾರ್ಪಣೆ ಮಾಡುತ್ತಿದ್ದೇವೆ. ಅವರೆಲ್ಲರಿಗೂ ಸಾದರದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳನ್ನು ಹಸನ್ಮುಖ ನಮಗೆ ಮತ್ತು ನಮ್ಮ ಶಾಲಾ ದಿನಗಳನ್ನು ನೆನಪನ್ನು ತಂದಿದೆ. ಅಂದು ಬೇರೆ ಯಾವ ಮನೋರಂಜನೆ ಇರಲಿಲ್ಲ. ಶಾಲೆಯಲ್ಲಿ ಆಗುತ್ತಿದ್ದ ತಿಂಗಳ ಹಬ್ಬ, ಆಟೋಟಗಳು ಹಾಗೂ ವರ್ಷಾಂತಿಕ ಉತ್ಸವದಲ್ಲಿ ಬಹಳ ಉತ್ಸವದಿಂದ ಭಾಗವಹಿಸುತ್ತಿದ್ದ ದಿನಗಳವು. ಅವು ಇಂದು ಕಣ್ಣು ಮುಂದೆ ಕುಣಿಯುತ್ತದೆ. ಅಂತಹ ಸವಿ ನೆನಪನ್ನು ಪುನಃ ನೆನಪಿಸಿಕೊಂಡ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ಇವಕ್ಕೆಲ್ಲ ಮೆರುಗು ಕೊಡುವ ನಮ್ಮ ಸಹಪಾಠಿಗಳು ದೀರ್ಘಕಾಲದ ನಂತರ ಪರಸ್ಪರ ಭೇಟಿಯಾಗಲು ಆಗುವಂಥ ಮಧುರ ಕ್ಷಣಗಳಿವು. ಹೊರಊರಿನಿಂದಲೂ ದೂರದಿಂದಲೂ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ಸಹಕರಿಸಿದ ತಮ್ಮ ಎಲ್ಲ ಸಹಪಾಠಿಗಳಿಗೆ ಒಲುಮೆಯ ನಲುಮೆಯ ಆದರ ಸ್ವಾಗತ. ಅದರೊಂದಿಗೆ ನಮ್ಮನ್ನು ಅಗಲಿದ ಹಿರಿಯ ಗುರುಗಳನ್ನು, ನಮ್ಮ ಸಹಪಾಠಿಗಳನ್ನು ಸ್ಮರಿಸುತ್ತಾ ಆ ಚೇತನಗಳನ್ನು ನೆನೆಯುತ್ತಾ ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮದಲ್ಲಿ ಶ್ರೀ ಪ್ರಶಾಂತ ರಾವ್, ಸಂಚಾಲಕರು, ಸಾರಸ್ವತ ವಿದ್ಯಾಸಂಸ್ಥೆಗಳು, ಹಾಗೂ ಶ್ರೀ ಮಹೇಶ್ ಎಲ್ ಬಂಡಾಲ್, ಕಾರ್ಯದರ್ಶಿಗಳು, ಸಾರಸ್ವತ ವಿದ್ಯಾಸಂಸ್ಥೆಗಳು, ಇವರು ಮತ್ತೆ ಈ ಕಾರ್ಯಕ್ರಮವನ್ನ ಸೇರಿಕೊಳ್ತಾರೆ. ಅವರ ಸ್ವಾಗತ ಭಾಷಣ ನೀಡಿದಂತಹ ಶ್ರೀಯುತ ಸುರೇಂದ್ರ ಉಚ್ಚಿಲ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಂದೆ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ, ಪ್ರಧಾನ ಅರ್ಚಕರು, ಶ್ರೀ ಸೋಮನಾಥ ದೇವಸ್ಥಾನ, ಸೋಮೇಶ್ವರ.
ಅಸತ್ಯದ ಕೇಡು ನೋಡಯ್ಯ, ಪೌರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಸರ್ವಜ್ಞ. ಜ್ಯೋತಿ ದೀಪ ಎಲ್ರಿಗೂ ಬೆಳಕನ್ನ ನೀಡಲಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ಮುಂದೆ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತು ಶ್ರೀಮತಿ ಯು ಜಾನಕಿ ಪುತ್ರನ್ ಇವರಿಂದ. ಬಂಧುಗಳಾದ ನಮ್ಮ ಗುರುಗಳಿಗೆ ವಂದನೆ ಮತ್ತು ಗೌರವಾರ್ಪಣೆ ಮುಖ್ಯ ಉದ್ದೇಶ. 57 ವರ್ಷದ ಬಳಿಕ ಕೆಲವೇ ಸಹಪಾಠಿಗಳಿಗೆ ಒದಗಿದ ಈ ಸುವರ್ಣಾವಕಾಶ ಬಹುಶಃ ಶಾಲಾ ಇತಿಹಾಸದಲ್ಲಿ ಇದೊಂದು ದಾಖಲೆ ಎನ್ನಬಹುದು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ವಿಶ್ವದೆಲ್ಲೆಡೆ ಚರಾಚರಗಳಲ್ಲಿಯೂ ಭಗವಂತನನ್ನು ತೋರಿಸಿದ ಗುರುವಿಗೆ ನಮಸ್ಕರಿಸುವೆನು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಸ್ವರೂಪಿಯಾಗಿದ್ದು ಅದಕ್ಕೂ ಮಿಗಿಲಾದ ಪರಬ್ರಹ್ಮ ತತ್ವವೇ ಆಗಿದ್ದಾನೆ. ಅಂತ ಗುರುವಿಗೆ ಪ್ರಣಾಮಗಳು ಎಂದು ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕಣ್ಣಿಗೆ ಅಂಟಿದ ಅಂಧಕಾರವನ್ನು ಜ್ಞಾನವೆಂಬ ಕಡ್ಡಿಯಿಂದ ಗುಣಪಡಿಸಿ ಶಿಷ್ಯನ ಏಳಿಗೆಗೆ ಬೇಕಾದ ಸೋಪಾನವನ್ನು ಹತ್ತಿಸುವ ಸಾಧನೆಯ ಮಾರ್ಗದರ್ಶನ ಮಾಡುವ ಶ್ರೀ ಗುರುವಿಗೆ ವಂದನೆಗಳು. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ ಎಂದು ದಾಸರು ಹಾಡಿ ಹೊಗಳಿದ್ದಾರೆ. ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸುತ್ತಾರೆ. ಆ ದಿನ ಪರಿಸರದಲ್ಲಿ ಗುರುತತ್ವ ಎಂಬುದು ಬಹಳವಾಗಿ ವ್ಯಾಪಿಸಿರುತ್ತದೆ. ಆ ದಿನ ಗುರುಸ್ಮರಣೆ ಮಾಡಿದಾಗ ಆ ನಿಜವಾದ ಅದು ಗುರುತತ್ವಕ್ಕೆ ಸಲ್ಲುತ್ತದೆ ಮತ್ತು ಆಚರಿಸುವವರಿಗೂ ಅದರ ಪರಿಣಾಮ ಬೀರುತ್ತದೆ. ಈ ರೀತಿ ಗುರುವಿನ ಒಂದು ಮಹತ್ವವನ್ನು ನಮ್ಮ ಪುರಾಣಗಳು ದಾಸರು ಎಲ್ಲರೂ ಅದನ್ನು ಸಾರಿ ಸಾರಿ ಹೇಳಿದ್ದಾರೆ. ಈ ಒಂದು ಸ್ನೇಹ ಸಮ್ಮೇಳನ ಆಚರಿಸಲು ಒಂದು ಮುಖ್ಯ ಕಾರಣ ಏನಂತ ಹೇಳಿದರೆ, ಇದೊಂದು ಅಕಸ್ಮಾತ್ತಾಗಿ ಒದಗಿ ಬಂದ ಒಂದು ಅವಕಾಶ. ನನ್ನ ಮಗನ ಮದುವೆಯ ನಿಮಿತ್ತ ನಾನು ಆಮಂತ್ರಣ ಕೊಡಲು ನನ್ನ ಸಹಪಾಠಿ ವಸಂತಿ ಕಿಣಿಯವರ ಮನೆಗೆ ಹೋದಾಗ ಅಲ್ಲಿ ನಮ್ಮ ಒಂದು SSLC ಫೋಟೋ ಸಿಕ್ಕಿತು. ಅದನ್ನು ನಾನು ಕ್ಲಿಕ್ಕಿಸಿಕೊಂಡು ಬಂದೆ. ಕೆಲವು ತಿಂಗಳುಗಳ ನಂತರ ನಮ್ಮ ಸಹಪಾಠಿ ಪದ್ಮನಾಭ ಉಚ್ಚಿಲ್ ಅವರು ನಮ್ಮ ಮನೆಗೆ ಬಂದಾಗ ಆ ಫೋಟೋವನ್ನು ಅವರಿಗೆ ನಾನು ತೋರಿಸಿದೆ. ಅವರು ಕೂಡ ಆ ಫೋಟೋ ನೋಡಿ ಬಹಳ ಸಂತಸಪಟ್ಟರು. ನಾವು ಯಾಕೆ ಒಂದು ಗೆಟ್ ಟುಗೆದರ್ ಮಾಡಬಾರ್ದು, ನಮ್ಮ ಗುರುಗಳಿಗೆ ಒಂದು ಯಾಕೆ ಗೌರವಾರ್ಪಣೆ ಗುರುವಂದನೆ ಮಾಡಬಾರ್ದು, ನಮ್ಮ ಕಲಿತ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಹಂಚಿಕೊಂಡು ಶಾಲೆಯಲ್ಲಿ ಕಲಿಯುವಂತಹ ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾನಿಧಿಯನ್ನು ಸ್ಥಾಪಿಸಿ ಅದರಿಂದ ಬರುವ ಬಡ್ಡಿಯಿಂದ ಆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಹೊಣೆಯನ್ನು ನಾವು ಯಾಕೆ ಮಾಡಬಾರ್ದು ಎಂಬ ಅನೇಕ ಆಲೋಚನೆಗಳು ನಮ್ಮಲ್ಲಿ ಬಂದವು. ಹಾಗೆ ನಾವು ಅದಕ್ಕೊಂದು ದಿನವನ್ನು ಕೂಡ ನಿಗದಿ ಮಾಡಿದೆವು. ಈ ಕೊರೋನಾದ ಕಾರಣದಿಂದ ಅದು ಮುಂದಕ್ಕೆ ಹೋಯಿತು. 2ನೇ ಸಲ ಕೂಡ ನಿಗದಿ ಮಾಡಿದೆವು. ಆಗಲೂ ಕೊರೋನಾದಿಂದ ಸರ್ಕಾರದ ನಿಷೇಧ ಬಂತು. ಹಾಗೆ ಅದನ್ನು ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಆಗಸ್ಟ್ 11ರಂದು ನಾವು ನಮ್ಮ ಗುರುಗಳ ಮನೆಗೆ ತೆರಳಿ ಅವರಿಗೆ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸಿದ್ದೇವೆ. ಇಂದು ನಮ್ಮ ಆಕಾಂಕ್ಷೆ ಈಡೇರಿದೆ. ಹೆಚ್ಚಿನ ಗುರುಗಳು ಸಹಪಾಠಿಗಳು ವಿಧಿವಶರಾದರು. 2 ಗುರುಗಳು ಇಂದು ನಮ್ಮೊಂದಿಗೆ ಇದ್ದಾರೆ ಎಂಬುದೇ ನಮಗೆ ಅತೀ ಸಂತೋಷದ ವಿಷಯ. ಇನ್ನು ಶಾಲೆಯ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯಲ್ಲಿ ಸಿಕ್ಕಿದ ಜ್ಞಾನ, ಈ ಶಿಸ್ತು, ಸಂಸ್ಕಾರದಿಂದ ಎಲ್ಲರೂ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. PhD ಮಾಡಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಶಿಕ್ಷಕರೇ ಆಗಿದ್ದಾರೆ, ಉದ್ಯಮಿಗಳು ಆಗಿದ್ದಾರೆ.
ನಮಗೆ ಕಲಿಸಿದ ಗುರುಗಳ ಒಂದು ಪಾಠ, ಗುರು ಅನಂತಕೃಷ್ಣರಾಯರ ಗಣಿತ ಪಾಠ, ಗುರುರಾಜ ರಾಯರ ಜಾಗ್ರಫಿ ಸಮಾಜ ಪಾಠ, ಹರಿದಾಸ್ ಭಟ್ ಅವರ ವಿಜ್ಞಾನ ಪಾಠ, ವಿಷ್ಣುಮೂರ್ತಿಯವರ ಇಂಗ್ಲಿಷ್ ಎಲ್ಲವೂ ನಮಗೆ ಕಣ್ಣ ಮುಂದೆ ಬರುತ್ತದೆ. ಆ ಕಾಲದಲ್ಲಿ ಶಾಲೆಗೆ ಬರಲು ಯಾವ ವಾಹನಗಳೂ ಇರಲಿಲ್ಲ. 2 ಮೈಲು ದೂರದಿಂದ ನಡೆದುಕೊಂಡೇ ಬರುತ್ತಿದ್ದೆವು. ಟ್ಯೂಷನಿಗೆ ಹೋಗುವುದಂದ್ರೆ ದಡ್ಡರು ಮಾತ್ರ. ಈಗ ಅದು ಫ್ಯಾಷನ್ ಆಗಿದೆ. ಇಂದು ನಮ್ಮ ಗುರುಗಳನ್ನು ಗೌರವಿಸುವ ಈ ಒಂದು ಸುಯೋಗವು ನಮ್ಮ ಪಾಲಿಗೆ ಬಂದಿದೆ. ಇದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ಇಂದಿನ ಈ ಮಕ್ಕಳಿಗೆ ನಮ್ಮ ಈ ಒಂದು ಗುರುವಂದನಾ ಕಾರ್ಯಕ್ರಮ, ನಾವು ಹಮ್ಮಿಕೊಂಡಂಥ ಒಂದು ಸ್ನೇಹ ಸಮ್ಮೇಳನ, ಇದು ಈಗಿನ ಮಕ್ಕಳಿಗೆ ಒಂದು ಪ್ರೇರಣೆ ನೀಡಲಿ. ಹಿರಿಯರನ್ನು ಆದರಿಸುವ, ಗುರುಗಳನ್ನು ಗೌರವಿಸುವ ಶಿಸ್ತನ್ನು ಅವರು ಬೆಳೆಸಿಕೊಳ್ಳಲಿ ಎಂದು ಹಾರೈಸ್ತೇನೆ. ಹಾಗೆ ಶಿವಸ್ವರೂಪಿಯಾದವನು, ಶಾಂತ ಸ್ವಭಾವದವನು, ಆನಂದದಾಯಕನು, ಸಕಲ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ, ನಮ್ಮ ಅಂತರಂಗದಲ್ಲಿ ಅಂತರ್ಜ್ಯೋತಿಯಾಗಿ ಬೆಳಗುತ್ತಿರುವ ಗುರುವಿಗೆ, ಗುರು ತತ್ವಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇವರು ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ತಮ್ಮ ಶಾಲಾ ದಿನಗಳ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ವಂದನೆಗಳು. ಮುಂದೆ ಕಾರ್ಯಕ್ರಮದಲ್ಲಿ ಗುರುವಂದನೆ ಶ್ರೀಯುತ ಪಿ ಗುರುರಾಜ್ ರಾವ್ ಹಾಗೂ ಶ್ರೀಯುತ ಕೆ ಹರಿದಾಸ್ ಭಟ್ ಇವರಿಗೆ. ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿಗೆ ಗುರುವಿನ ಪಾತ್ರ ಅಮೂಲ್ಯವಾದದ್ದು. ವ್ಯಕ್ತಿಯ ಜೀವನದಲ್ಲಿ ಗುರುವಿನ ಸ್ಥಾನ ಅತ್ಯಂತ ಮಹತ್ವದಾಗಿದೆ. ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಆತನಿಗೆ ಗುರುಗಳ ಮಾರ್ಗದರ್ಶನ ದೊರೆಯಲಿಲ್ಲ ಅಂದ್ರೆ ಆತ ಮಾನಸಿಕ ತುಮುಲಗಳನ್ನ ಅನುಭವಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಮನುಷ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಮುನ್ನಡೆದು ನೆಮ್ಮದಿಯ ಜೀವನವನ್ನ ರೂಪಿಸಿಕೊಳ್ಬೇಕಾದ್ರೆ ಉತ್ತಮ ಗುರುಗಳನ್ನ ಪಡೆಯುವುದು ಒಂದು ಪುಣ್ಯ. ಗುರುವಿನ ಮಾರ್ಗದರ್ಶನ ಹೊಂದಿದ್ರೆ ವ್ಯಕ್ತಿಯ ಜೀವನ ಸುಗಮ ಮಾರ್ಗದಲ್ಲಿ ಸಾಗ್ತದೆ. ವ್ಯಕ್ತಿಯು ಜೀವನದ ಸಾರ್ಥಕತೆಯನ್ನ ಪಡೆಯಲು ಜ್ಞಾನದ ಅವಶ್ಯಕತೆ ಇದ್ದು, ಆ ಜ್ಞಾನ ಸಂಪಾದನೆಗೆ ಗುರುವಿನ ಸಾನ್ನಿಧ್ಯ ಅತ್ಯಂತ ಅಗತ್ಯ. ಅಂತಹ ಒಂದು ಸಚ್ಚಿಂತನೆಗಳನ್ನ ನೀಡಿ ಅಜ್ಞಾನದ ಅಂಧಕಾರವನ್ನ ತೊಲಗಿಸಿ ಜ್ಞಾನದ ಬೆಳಕನ್ನು ನೀಡಿದಂತಹ ಗುರು ವರಿಯರಿಗೆ ಇದೀಗ ಗುರುವಂದನೆ. ಮೊದಲಿಗೆ ಶ್ರೀಯುತ ಪಿ ಗುರುರಾಜ್ ರಾವ್ ಇವರನ್ನ ಸನ್ಮಾನದ ಆಸನಕ್ಕೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸೂರ್ಯ ಹಾಗೂ ಎಲ್ಲ ಅತಿಥಿಗಳು ಸೇರಿಕೊಂಡು ಈ ಒಂದು ಗೌರವಾರ್ಪಣೆಯನ್ನ ನೀಡಬೇಕು. ವಿಶ್ವನಾಥ್ ಎಂ ಉಚ್ಚಿಲ್, ಶ್ರೀಯುತ ಭಾಸ್ಕರ್ ಇವರನ್ನು ಇವರು ವೇದಿಕೆಗೆ ಬರಬೇಕು. ಪ್ರೌಢಶಾಲೆ ಸೋಮೇಶ್ವರ ಕೋಟೆಕಾರು 1964-65 ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಶ್ರೀಯುತ ವಿಶ್ವನಾಥ ಎಂ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ್ ಉಚ್ಚಿಲ್ಕರ್ ಅಧ್ಯಕ್ಷರು, ಸ್ನೇಹ ಸಮ್ಮಿಲನ ಸಮಿತಿ. ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ
ಪ್ರಧಾನ ಅರ್ಚಕರು ಶ್ರೀ ಸೋಮನಾಥ ದೇವಾಲಯ ಸೋಮೇಶ್ವರ ಇವರ ಉಪಸ್ಥಿತಿಯಲ್ಲಿ ಆದರ್ಶ ಶಿಕ್ಷಕ, ಶಿಕ್ಷಣ ತಜ್ಞ, ಕಲಾವಿಜ್ಞ, ವಿಶ್ರಾಂತ ಮುಖ್ಯೋಪಾಧ್ಯಾಯ ಶ್ರೀಯುತ ಗುರುರಾಜರಾವ್ BA BT ಇವರಿಗೆ 18/12/21 ನಡೆಯಲಿರುವ ಸ್ನೇಹ ಸಮ್ಮೇಳನದ ಅಂಗನವಾಗಿ ಇಂದು ಅರ್ಪಿಸುವ ಸನ್ಮಾನ ಪತ್ರ. ಸದಾ ಉತ್ಸಾಹದ ಚಿಲುಮೆಯಾಗಿರುವ ತಾವು ಹೆಸರಾಂತ ವೈದ್ಯ ಡಾಕ್ಟರ್ P. ಆನಂದರಾವ್ ಮತ್ತು ಶ್ರೀಮತಿ ರುಕ್ಮಿಣಿಯಮ್ಮ ಅವರ ದಂಪತಿಗಳ ಸುಪುತ್ರನಾಗಿ 1933 ಉಡುಪಿ ತಾಲೂಕಿನ ಪಾಂಗಾಳದಲ್ಲಿ ಜನಿಸಿದಿರಿ. ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಡಿಪು ಶಾಲೆಯಲ್ಲಿಯೂ ಮಾಧ್ಯಮಿಕ ಶಿಕ್ಷಣವನ್ನು ಇನ್ನಂಜೆಯ ವಿಷ್ಣುಮೂರ್ತಿ ಹಯವದನ ಪ್ರೌಢಶಾಲೆಯಲ್ಲಿ ಮಾಡಿದ್ದೀರಿ. ಮುಂದಿನ ವ್ಯಾಸಂಗ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ BA ಪದವಿಯನ್ನು ಮಂಗಳೂರು ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ BT ಶಿಕ್ಷಕರ ತರಬೇತಿಯನ್ನು ಪಡೆದಿದ್ದೀರಿ. 1955ರಲ್ಲಿ ತಾವು ಸೋಮೇಶ್ವರ ಆನಂದಾಶ್ರಮ ಪ್ರೌಢಶಾಲೆಯ ಆಂಗ್ಲ ಭಾಷೆ ಮತ್ತು ಚರಿತ್ರೆಯ ಬೋಧಕರಾಗಿ ನಿಯುಕ್ತರಾಗಿರಿ. ಅಧ್ಯಾಪನದಲ್ಲಿ ಆದರ್ಶ ಶಿಕ್ಷಕರಾದುದು ಮಾತ್ರವಲ್ಲ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ವಿದ್ಯಾರ್ಥಿಗಳಿಗೆ ಸಮರ್ಥ ತರಬೇತಿ ನೀಡಿದ ತಾವು 30 ವರ್ಷ ಸಹಾಯಕ ಅಧ್ಯಾಪಕರಾಗಿ ಜನಪ್ರಿಯ ಗಳಿಸಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಅವರಾಗಿದ್ದೀರಿ. 1984ರಲ್ಲಿ ಮುಖ್ಯೋಪಾಧ್ಯಾಯರ ಬಡ್ತಿ ಪಡೆದು ತಮ್ಮ ಅವಿರತ ಪರಿಶ್ರಮ ಹಾಗೂ ಉತ್ತಮ ಶಿಸ್ತಿನ ಕ್ರಮದಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳವಾಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ ತರಗತಿಯನ್ನು ಆರಂಭಿಸಿದಿರಿ. ಅದೃಷ್ಟ ಚೀಟಿ ಯೋಜನೆಯಿಂದ ಸುಮಾರು 80,000 ರೂಪಾಯಿಗಳನ್ನು ಸಂಗ್ರಹಿಸಿ ಶಾಲೆಗೆ ನೆರವಾದುದು ಸ್ತುತ್ಯಾರ್ಹ. ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವೇಕ ಭವನ, ವಿಜ್ಞಾನ ಮಂದಿರಗಳ ನಿರ್ಮಾಣ ಮಾಡಿರುವಿರಿ. ಶಾಲೆಗೆ ಮತ್ತು ಅಧ್ಯಾಪಕರಿಗೆ ಬೇಕಾದ ಸೌಲಭ್ಯಗಳನ್ನು ತಾವು ಒದಗಿಸಿ ಗಮನಾರ್ಹ ಸಾಧನೆಯನ್ನು ಗೈದಿರಿ. ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ 120-140 ವಿದ್ಯಾರ್ಥಿಗಳಿಗೆ SLC ಪರೀಕ್ಷೆಗೆ ಸಿದ್ಧಪಡಿಸಿ 90ಕ್ಕಿಂತಲೂ ಅಧಿಕ ಉತ್ತಮ ಫಲಿತಾಂಶವನ್ನು ತಂದು ಶ್ರೇಯಸ್ಸು ತಮ್ಮದು. ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತ ಶಾಲಾ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಕಾರ್ಯವನ್ನು ಕಲ್ಪಿಸಿದ್ದೀರಿ. 1990 ನೌಕಾ ವಿಭಾಗದ NCC ತರಬೇತಿಯನ್ನು ಆರಂಭ ಮಾಡಿದ ಹಿರಿಮೆ ತಮ್ಮದು. ಶಾಲಾ ವಿದ್ಯಾರ್ಥಿಗಳನ್ನು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ತರಬೇತಿಗೆ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಚಾಣೆ ಹಿಡಿಯುವ ಕೆಲಸ ಮಾಡಿದ್ದೀರಿ. ತಮ್ಮ ಸೇವಾ ತತ್ಪರತೆ ಹಾಗೂ ಶಿಷ್ಯ ವಾತ್ಸಲ್ಯ ಸಮರ್ಪಣಾ ಭಾವದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದಾನ ಮಾಡಿದ ದಾಸೋಹ ನಮ್ಮದು. ಶಾಲಾ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿ ಶಾಲೆಯ ಅಭಿವೃದ್ಧಿ ಹಾಗೂ ಅವರೊಂದಿಗೆ ಬೆನ್ನೆಲುಬು ಆಗಿ ನಿಂತು ಕಾರ್ಯನಿರ್ವಹಿಸುವ ನಿವೃತ್ತ ಶಿಕ್ಷಕರು ತಾವು. ಗೌರವಾನ್ವಿತರೇ, ತಮ್ಮ ಸೇವಾವಧಿಯಲ್ಲಿ ತಮ್ಮಿಂದ ಪಡೆದ ಜ್ಞಾನ, ತಮ್ಮ ಆದರ್ಶ ಶಿಸ್ತುಗಳಿಂದ ಪ್ರೇರಿತರಾದ ನಮಗೆ ತಾವು ಆದರ್ಶ ಶಿಕ್ಷಕರು 1964-65ನೇ ಇಸವಿಯ ಸಾಲಿನ SLC ವಿದ್ಯಾರ್ಥಿಗಳಿಗೆ ನಮಗೆ ಗುರುವಂದನೆ ಹಾಗೂ ಗೌರವಾರ್ಪಣೆ ಮಾಡುವ ಈ ಸುಯೋಗ ಬಂದುದು ನಮ್ಮ ಸೌಭಾಗ್ಯವೇ ಆಗಿದೆ. ತಮ್ಮ ವಿಶ್ರಾಂತ ಜೀವನವು ಸುಖಮಯವಾಗಿ ತಮಗೆ ಆರೋಗ್ಯ, ಸುಖ, ಸಂಪತ್ತು, ಸಮ್ಮೇಳನ ಲಭಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಪಡೆದಂತಹ ಗುರುವರಿಯರಿಗೆ ಸಾಷ್ಟಾಂಗ ನಮಸ್ಕಾರಗಳು, ಅಭಿನಂದನೆಗಳು ಹಾಗೂ ವಂದನೆಗಳು. ಮುಂದಿನ ಗುರುವಂದನೆ ಶ್ರೀಯುತ K. ಹರಿದಾಸ್ ಭಟ್ ಇವರಿಗೆ ಇವರ ಸನ್ಮಾನ ಪತ್ರವನ್ನು ಶ್ರೀಮತಿ ಸುಮತಿ ಇವರು ಓದಬೇಕಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಶ್ರೀ ಪದ್ಮನಾಭ, ಸೂರ್ಯನಾರಾಯಣ ಹೊಳ್ಳ, ವಿಶ್ವನಾಥ್ M. ಉಚ್ಚಿಲ್, ಶ್ರೀ ಭಾಸ್ಕರ್ ಇವರೆಲ್ಲರೂ ಹಾಗೂ ಅತಿಥಿ ಗಣ್ಯರೆಲ್ಲರೂ ಸೇರಿ ಈ ಸನ್ಮಾನವನ್ನು ಮಾಡಬೇಕು. 1964-65 ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಶ್ರೀಯುತ ವಿಶ್ವನಾಥ್ M. ಉಚ್ಚಿಲ್ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ
ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ ಉಚ್ಚಿಲ್ಕರ್, ಅಧ್ಯಕ್ಷರು, ಸ್ನೇಹ ಸಮ್ಮಿಲನ ಸಮಿತಿ. ಶ್ರೀ ಸೂರ್ಯನಾರಾಯಣ ಹೊಳ್ಳ, ಪ್ರಧಾನ ಅರ್ಚಕರು, ಶ್ರೀ ಸೋಮನಾಥ ದೇವಾಲಯ ಸೋಮೇಶ್ವರ. ಇವರ ಉಪಸ್ಥಿತಿಯಲ್ಲಿ ಶಿಕ್ಷಣ ತಜ್ಞರು, ವಿಶ್ರಾಂತ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಯುತ ಹರಿದಾಸ್ ಭಟ್ BSc B.Ed ಇವರಿಗೆ 18/12/2021 ನಡೆಯಲಿರುವ ಸ್ನೇಹ ಸಮ್ಮಿಲನದ ಅಂಗವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ನಿಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೋಟೆಕಾರ್ ಶಾಲೆಯಲ್ಲಿ 7 ಮತ್ತು 8ನೇ ತರಗತಿಗಳ ಶಿಕ್ಷಣವನ್ನು ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪೂರೈಸಿ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ವಿಜ್ಞಾನ ಪದವೀಧರರಾಗಿ 1963ರಲ್ಲಿ B.Ed ಶಿಕ್ಷಣ ತರಬೇತಿ ಮುಗಿಸಿ 1/6/1963ರಿಂದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಧಿಕೃತ ಶಿಕ್ಷಕರಾಗಿ ಸೇವಾನಿರತರಾದಿರಿ. ಗಣಿತ ಹಾಗೂ ವಿಜ್ಞಾನದ ಅಧ್ಯಾಪನದಲ್ಲಿ ಅನುಭವಿ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಿರಿ. 1991ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿಯುಕ್ತರಾದ ತಮ್ಮ ನೇತೃತ್ವದಲ್ಲಿ ಸುಸಜ್ಜಿತ ಆಟದ ಮೈದಾನ, ರಂಗಮಂಟಪ ವಿಸ್ತರಣೆ ಹಾಗೂ ನವೀಕರಣ, ಶೌಚಾಲಯ ವಿಸ್ತರಣೆ, ಕಬ್ಬಿಣದ ಸರಳುಗಳ ಚೌಕಟ್ಟಿನಿಂದ ಶಾಲಾ ಕಟ್ಟಡಕ್ಕೆ ಭದ್ರತೆ, ತಾರಸಿಯ ಸುವರ್ಣ ಮಹೋತ್ಸವ, ಭವನದ ನಿರ್ಮಾಣ, ಉಪಕ್ರೀಡಾಂಗಣ ರಚನೆ ಇತ್ಯಾದಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಾಕಾರಗೊಂಡಿರುವುದು ಅಭಿಮಾನದ ಸಂಗತಿ. 1997 ಫೆಬ್ರವರಿಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳೊಂದಿಗೆ ಶಾಲಾ ಸ್ವರ್ಣ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿರುವುದು ಉಲ್ಲೇಖನೀಯ. ಶಿಕ್ಷಕ ಬಂಧುಗಳ ಸಹಕಾರದಿಂದ SSLC ಫಲಿತಾಂಶದಲ್ಲಿ ಉನ್ನತ ಮಟ್ಟವನ್ನು ಕಾಯ್ದುಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜೇತರಾಗಿ ರಾಷ್ಟ್ರಮಟ್ಟದಲ್ಲಿ ಸ್ವರ್ಣ ಪದಕಗಳನ್ನು ಪಡೆದಿರುತ್ತಾರೆ. ಭಾಷಣ, ಲೇಖನ, ಜಾನಪದ, ಸಂಗೀತ, ಚಿತ್ರಕಲೆ, ನಾಟಕ, ಹರಿಕತೆ, ಯಕ್ಷಗಾನಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಿಕಾಸಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. 1963ರಿಂದ 1997ರವರೆಗೆ 34 ವರ್ಷಗಳ ಕಾಲ ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 1997ರಲ್ಲಿ ನಿವೃತ್ತಿ ಹೊಂದಿದ್ದೀರಿ. ತಾವು ಸೋಮೇಶ್ವರದಲ್ಲಿ ಶ್ರೀಮತಿ ನಾಗಮ್ಮ ಹಾಗೂ ಶ್ರೀ MS ವಾಸುದೇವ ಭಟ್ ದಂಪತಿಗಳ ದ್ವಿತೀಯ ಸುಪುತ್ರರಾಗಿ ಜನಿಸಿರುವಿರಿ. ಶ್ರೀಮತಿ ಗಿರಿಜಾ ಅವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 2 ಗಂಡು 1 ಹೆಣ್ಣು ಮಕ್ಕಳ ಸಂತೃಪ್ತ ಸಂಸಾರ ತಮ್ಮದು. ತಮ್ಮ ಸೇವಾ ಅವಧಿಯಲ್ಲಿ ತಮ್ಮಿಂದ ಪಡೆದ ಜ್ಞಾನ, ತಮ್ಮ ಆದರ್ಶ ಶಿಸ್ತುಗಳಿಂದ ಪ್ರೇರಿತರಾದ ನಮಗೆ ತಾವು ಆದರ್ಶ ಶಿಕ್ಷಕರು. 1964-65 ಸಾಲಿನ SSLC ವಿದ್ಯಾರ್ಥಿಗಳಾದ ನಮಗೆ ಗುರುವಂದನೆ ಹಾಗೂ ಗೌರವಾರ್ಪಣೆ ಮಾಡುವ ಸುಯೋಗವೆಂದು ಲಭಿಸಿದುದು ನಮ್ಮ ಸೌಭಾಗ್ಯವೇ ಆಗಿದೆ. ತಮ್ಮ ವಿಶ್ರಾಂತ ಜೀವನವು ಸುಖಮಯವಾಗಿದ್ದು ತಮಗೆ ಆಯುರ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಲಭಿಸಲಿ ಎಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಒಕ್ಕೊರಲಿನ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. 1964-65ನೇ ಸಾಲಿನ SSLC ವಿದ್ಯಾರ್ಥಿಗಳು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಗುರು ವರಿಯರನ್ನ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಿರುವಂತಹ 1964-65ನೇ ಸಾಲಿನ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾಗೆ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ಗುರುವಚನ ಉಪದೇಶ. ಗುರುವಚನವೇ ಭಕ್ತಿ, ಗುರುವಚನ ಮೋಕ್ಷ, ಪರಮಾರ್ಥ, ಇವು ತಾನೇ ಪರಮಪದ ಕಾಣ ಸರ್ವಜ್ಞ ಎಂದು ಸರ್ವಜ್ಞ ಕವಿಗಳು ಹೇಳಿದ್ದಾರೆ. ಇದೀಗ ನಮ್ಗೆಲ್ರಿಗೂ ಶ್ರೀಯುತ P. ಗುರುರಾಜ್ ರಾವ್, ವಿಶ್ರಾಂತ ಮುಖ್ಯೋಪಾಧ್ಯಾಯರು, ನಮ್ಮೆಲ್ಲರ ಗುರುಗಳು, ಇವರಿಂದ ಆಶೀರ್ವಾದದ ಒಂದೆರಡು ಮಾತುಗಳು. ಹಿರಿಯ ಸಹಪಾಠಿ ಶ್ರೀಯುತ ಗುರುರಾಜರಾಯರೇ, ಆನಂದಾಶ್ರಮ ಪ್ರೌಢಶಾಲೆಯ ಹೆಚ್ಚಿನ ಹಳೆಯ ವಿದ್ಯಾರ್ಥಿಗಳೇ ಮತ್ತು ಈಗಿನ ವಿದ್ಯಾರ್ಥಿಗಳೇ, ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಈಗ ಅಲ್ಲಿ ಕೂತಿರುವಂಥ ಹಲವು ವಿದ್ಯಾರ್ಥಿಗಳಾದರೂ
ಈ ದಿನವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಇದು ನಿಮ್ಮ ಜೀವನದಲ್ಲಿ ಮುಂದೆ ಆದರ್ಶವಾಗಿ ಉಳಿಬೇಕು. ಕೆಲವರಾದರೂ ಬಂದಿದ್ದೀರಿ, ಅದರೊಂದು 10 ಮಂದಿ ಆದರೂ ಇದನ್ನು ನೆನಪಿಟ್ಟುಕೊಂಡು ಅದನ್ನು ಸಾರ್ಥಕಗೊಳಿಸಿದರೆ ಇಂಥ ಕಾರ್ಯಕ್ರಮಗಳು ಜರುಗಿದ್ದಕ್ಕೆ ಅರ್ಥ ಬರ್ತದೆ. ನಾನು ಅನ್ನಾಶ್ರಮದಲ್ಲಿ ಬಹಳ ಸುಖಪಟ್ಟಿದ್ದೇನೆ. 53ರಿಂದ 56ರವರೆಗೆ SSLC ಮುಗಿಸಿ 61ರಿಂದ 62ರವರೆಗೆ ಅನ್ಟ್ರೈನ್ಡ್ ಟೀಚರ್ ಆಗಿ 63 ಜೂನ್ 1ರಿಂದ 97 ಅಕ್ಟೋಬರ್ 31ರವರೆಗೆ ಮುಖ್ಯೋಪಾಧ್ಯಾಯ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ. ಇಡೀ ನನ್ನ ಜೀವನದಲ್ಲಿ ಮಕ್ಕಳು, ಸಹಪಾಠಿಗಳು, ಸಹೋದ್ಯೋಗಿಗಳು, ಜೂನಿಯರ್ ಟೀಚರ್ಸ್ ಸಾಕಷ್ಟು ಹೆಲ್ಪ್ ಕೊಟ್ಟಿದ್ದಾರೆ, ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ನಾನು ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಬಂಗಾರದಂಥ ಮ್ಯಾನೇಜ್ಮೆಂಟ್ ಇಂಥದ್ದು ಸಿಕ್ಕುವುದು ಬಹಳ ಅಪೂರ್ವ. ನಮ್ಮ ಶಾಲೆ ಸಾರಸ್ವತ ವಿದ್ಯಾಸಂಘ ಇದರ ಕೈಕೆಳಗಿರುವಂಥ ಒಂದು ಶಾಲೆಗಳಲ್ಲಿ ಒಂದು. ಮಂಗಳೂರಿನಲ್ಲಿ ಗಣಪತಿ ಹೈಸ್ಕೂಲ್, ಗಣಪತಿ ಜೂನಿಯರ್ ಕಾಲೇಜ್, ಅನಂತರ ಇಲ್ಲಿ ಆನಂದಾಶ್ರಮ ಹೈಸ್ಕೂಲ್. ಆಗ ಈಗ ಪರಿಜ್ಞಾನ ಜೂನಿಯರ್ ಕಾಲೇಜ್ ಅದು ನಡೀತಾ ಉಂಟು. ಮಕ್ಕಳ ಇಂಗ್ಲಿಷ್ ಮೀಡಿಯಂ ಶಾಲೆ ನಡೀತಾ ಉಂಟು. ಇದೆಲ್ಲಗಳ ಕಾರ್ಯಕ್ರಮ ನೋಡಿಕೊಳ್ಳುವುದು ಸಾರಸ್ವತ ವಿದ್ಯಾಸಂಘ. ಇದು ಇಂಥ ಸಂಸ್ಥೆ, ಇಂಥ ಒಂದು ಮ್ಯಾನೇಜ್ಮೆಂಟ್ ಸಿಕ್ಕುವುದು ಬಹಳ ಅಪರೂಪ. ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಹೆಚ್ಚಿಗೆ ನಾನು ಮಾತನಾಡುವುದಿಲ್ಲ, ತುಂಬ ಮಾತನಾಡುವವರು ಇಲ್ಲಿದ್ದಾರೆ, ಅವರು ಮಾತನಾಡ್ತಾರೆ. ಬಂಧುಗಳೇ, ನಮ್ಮ ಹಳೆ ವಿದ್ಯಾರ್ಥಿಗಳು ಏನು ಅವರಿಗೆ ಅಧ್ಯಾಪಕರ ಬಗ್ಗೆ ಗೌರವ ವ್ಯಕ್ತಪಡಿಸಬೇಕು ಅಂತಕೊಂಡು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಮೊತ್ತ ಮೊದಲು ಅವರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು, ಅದೇ ರೀತಿ ಇಷ್ಟು ಜನರನ್ನು ಒಟ್ಟು ಸೇರಿಸಿದ ಈ ಒಂದು ಸಂದರ್ಭ, ಇದಕ್ಕೆ ನಾನು ಸಂತೋಷ ಪಡುತ್ತಾ 2 ಮಾತುಗಳು. ನಾನು ವೃತ್ತಿಯಲ್ಲಿ ಅಧ್ಯಾಪಕರದ್ದು ಒಂದು ಕೆಟ್ಟ ಚಾಳಿ ಏನು ಅಂತ ಹೇಳಿದರೆ, ಮಾತನಾಡಲಿಕ್ಕೆ ಬಿಟ್ಟರೆ ಎಷ್ಟು ಮಾತಾಡ್ತಾರೆ ಬೇಕಾದರೆ. ಅದರಲ್ಲೂ ನಾವು ಸೋಷಿಯಲ್ ಸ್ಟಡೀಸ್, ಆದರೂ ನಾವು ಸೋಷಿಯಲ್ ಸ್ಟಡೀಸ್ ಅಧ್ಯಾಪಕ, ಹಾಗಾಗಿ ಆ ಚಾಳಿ ನನ್ನಲ್ಲೂ ಇದೆ. ಆದರೆ ಕೆಲವು ವಿಷಯಗಳನ್ನು ಹೇಳದ ನಿವೃತ್ತಿ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಮುಂದಾಳು, ರಾಷ್ಟ್ರವನ್ನು ಹೊಸ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇರುವಂಥ ಮುಂದಾಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೊನ್ನೆ ಕಾಶಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಒಂದು ಮಾತು ಅಪ್ಪಣೆಗೊಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಭಾರತ ಇಂದು ಹಿಂದಿನ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೊಸತು ವಿಜ್ಞಾನವನ್ನು ಸೇರಿಸಿಕೊಂಡು ಮುಂದುವರಿತಾ ಇದೆ ಅಂತ. ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ, ನಾವು ಹಳೆಯದನ್ನು ಮರೆತು ಬಿಟ್ಟು ಬರೀ ಹೊಸತನ್ನು ಮಾತ್ರ ನಂಬಿಕೊಂಡು ಹೋದರೆ ಆಗ ಈಗ ಕೊರೋನಾ ರಾಕ್ಷಸ ನಮ್ಮನ್ನು ಹಿಂಡುತ್ತಾ ಇರುವಾಗ ಆಗುತ್ತಿರುವಂಥ ಸ್ಥಿತಿಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ಮಾತು, ನೀವು ಅತ್ಯಂತ ಉತ್ತಮ ಪರಂಪರೆಯನ್ನು ಪಡೆದಂಥ ಒಂದು ಶಾಲೆಯಲ್ಲಿ, ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದೀರಿ. ಅತ್ಯಂತ ಉತ್ತಮವಾದಂಥ ಪರಂಪರೆ ಅಂತ ನಾನು ಹೇಳಿದೆ. ಕಾರಣ ಏನು ಅಂತ ಹೇಳಿದರೆ,
ಆನಂದಾಶ್ರಮದ ಪರಂಪರೆ ಇದೆಯಲ್ಲ, ಅದು ಬಹಳ ಉತ್ತಮವಾದದ್ದು. ಅದಕ್ಕೆ ಆಧಾರ ರೂಪ ನಾವೆಲ್ಲ ಕಲ್ಮಾಡಿ ರಾಮರಾಯರು. ಈ ಸಂದರ್ಭದಲ್ಲಿ ಕಲ್ಮಾಡಿ ರಾಮರಾಯರನ್ನು ನಾನು ನೆನಪಿಸ್ಕೊಳ್ತೇನೆ. ಹಾಗೆ ಇದೇ ವೇದಿಕೆಯಲ್ಲಿ, ವೇದಿಕೆ ಆಗಷ್ಟು ಹಿಂದೆ ಹೋಗಿರಲಿಲ್ಲ, ರಸ್ತೆಗೆ ಹತ್ತಿರವಾಗಿರಲಿಲ್ಲ, ಸ್ವಲ್ಪ ಮುಂದೆ ಇತ್ತು. ಆದರೆ ಇದೇ ವೇದಿಕೆಯಲ್ಲಿ ಕಲ್ಮಾಡಿ ರಾಮರಾಯರ ಪರಿಚಯ ಮಾಡಿಕೊಡುವಾಗ ಅಂದು ನಾನೊಂದು ಮಾತು ಹೇಳಿದ್ದೆ, ಅದು ಇವತ್ತಿಗೂ ನೆನಪಿದೆ. ಕೆಲವರು ಹೇಳ್ತಾರೆ ನಿಮ್ಮ ನೆನಪಿನ ಶಕ್ತಿ ಆಗಬಹುದು ಅಂತ. ಹೌದು, ಆ ಮಾತು ಇವತ್ತು ನಾನು ಪುನರುಚ್ಚರಿಸುತ್ತೇನೆ. ಏನು ಅಂತ ಹೇಳಿದರೆ, ಇವರ ಒಂದು ರೋಮದ ಯೋಗ್ಯತೆ ನನ್ನಲ್ಲಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಕಲ್ಮಾಡಿ ರಾಮರಾಯರ ಕಾಲದಲ್ಲಿ ಆ ಕಾಲ ಇದೆಯಲ್ಲ, ಅದು ಒಂದು ಸುವರ್ಣ ಯುಗ. ಆನಂದಾಶ್ರಮ ಹೈಸ್ಕೂಲಿನ ಚರಿತ್ರೆಯಲ್ಲೇ ಬರೆದಿಡಬಹುದಾದಂಥ ಒಂದು ಸುವರ್ಣ ಯುಗ. ಅದು ಅಂಥ ನಿಷ್ಠ ಅಧ್ಯಾಪಕರುಗಳು ಹಲವರಿದ್ದರು. ಅವರ ಒಟ್ಟಿಗೆ ನಾನು ಸೇರಿದ್ದು 1954ರಲ್ಲಿ ಅಂತ ಕಾಣ್ತದೆ. ಆಗ ಶುರುವಿನ ದಿವಸ ತಮಾಷೆಯಾಗಿ ಒಬ್ಬರು ಅಧ್ಯಾಪಕರು ಕೇಳಿದ್ದರು, ಎಷ್ಟು ದಿವಸ ನೀವು ಇಲ್ಲಿ ಅಂತ. ಆಗ ಹೇಳಿದ್ದೆ, ಅವರಿಗೆ ಉತ್ತರ ಕೊಟ್ಟಿದ್ದೆ, ಎಷ್ಟರವರೆಗೆ ನಾನು ಜನರಿಗೆ ಬೇಕು ಅಂತ ಆಗ್ತಿದ್ದ ಅಷ್ಟರವರೆಗೆ ನಾನು ಇರ್ತೇನೆ ಅಂತ. ಆ ಮಾತು ನನಗೆ ನೆನಪಿದೆ. ನನಗೆ ನನ್ನ ವಿದ್ಯಾರ್ಥಿ ದಶೆಯ ಅನುಭವದಲ್ಲಿ ಬೇಕಾದಷ್ಟು ನೆನಪಿದೆ. ಉದಾಹರಣೆಗೆ, ಶಾಲೆ ಬಿಟ್ಟು ಸುಮಾರು 70 ವರ್ಷಗಳು ಮುಖ ನೋಡದೆ ಇರುವಂತಹ ವ್ಯಕ್ತಿ ಒಬ್ಬ ನನ್ನನ್ನು ಭೇಟಿ ಮಾಡಿದ. ಅವ ಕಾಪಿನ ಹತ್ತಿರ ಮಲ್ಲಾರು ಅಲ್ಲಿನ ಶೇಖ್. ಯಾಕೆ ಅಂತ ಹೇಳಿದರೆ, ಆತ ಶೇಖ್ ಅಂತ. ಇದು ನಾನು ಕಲಿತ ಶಾಲೆಯ ಪರಂಪರೆಯನ್ನು ನಾನು ಹೇಳ್ತಾ ಇದ್ದೇನೆ. ಅವ ಒಳ್ಳೆ ಫಾಸ್ಟ್ ಬೌಲರ್. ನಾನು ಕೈ ಚಪ್ಪಾಳೆ ಹೊಡೆಯೋದ್ರಲ್ಲಿ ಫಾಸ್ಟ್. ಹೊರಗೆ ಆಟದ ಬಯಲಿನ ಹೊರಗೆ ನಿಂತು, ಬೌಂಡ್ರಿ ಲೈನ್ ಹೊರಗೆ ನಿಂತು ಬೌಂಡ್ರಿ ಹೊಡೆದಾಗ, ಸಿಕ್ಸರ್ ಹೊಡೆದಾಗ, ಅಥವಾ ವಿಕೆಟ್ ಬಿದ್ದ, ನಮ್ಮ ಶಾಲೆಯ ಪರವಾಗಿ ವಿಕೆಟ್ ಬಿದ್ದಾಗ ಸಂತೋಷಪಟ್ಟು ಕುಣಿತಾ ಇದ್ದೆವು ಅಷ್ಟೇ. ಆತ ನಮ್ಮ ಮನೆ ಹತ್ತಿರ ಬಂದು ಕಾರನ್ನು ನಿಲ್ಲಿಸಿ ಕೆಳಗಿಳಿದ. ಏನೋ ಒಂದು ಚೀಟು ಹಿಡ್ಕೊಂಡು ಆಚೆ ಈಚೆ ಹೋಗ್ತಾ ಇದ್ದ. ಯಾರು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಗ ಏನೋ ಸಂಶಯ ಬಂತು, ಹೋಗಿ ಕೇಳಿದೆ, ಎನಿ ಪ್ರಾಬ್ಲಮ್ ಅಂತ. ಆಗ ಅವ ಹೇಳಿದ, ನಾನು ನನ್ನ ಮಗನಿಗೆ ಹುಡುಗಿ ನೋಡಲಿಕ್ಕೆ ಬಂದಿದ್ದೇನೆ, ಇಲ್ಲಿ ಒಂದು 3-4 ಅಡ್ರೆಸ್ ಇದೆ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಚೀಟ್ ತಗೊಂಡು ನೋಡಿದೆ. ಮೊದಲನೇ ಹೆಸರಿದ್ದದ್ದು ನಮ್ಮ ನೆರೆಮನೆಯ ಹುಡುಗಿ, ಅವಳ ಹೆಸರಿತ್ತು. ಲತೀಫ್ ಸಾಹೇಬರ ಅಣ್ಣ ಗುಲಾಮ್ ಹುಸೇನ್ ಸಾಹೇಬರು ಅವರ ಮಗಳು. ಅದೇ ಮನೆ ಅಂತ ಕಳಿಸ್ಕೊಟ್ಟೆ. ಪುಣ್ಯಾತ್ಮ ಹೋಗುವುದಿಲ್ಲ. ನಿಂತು, ನಿಮ್ಮನ್ನು ನೋಡಿದ ನೆನಪಿದೆ ಇಲ್ಲ ನನಗೆ ಅಂತ ಹೇಳಿ ಶುರು ಮಾಡಿದ. ಇರ್ಬೋದು, ಆಟದ ಬಯಲಿನಲ್ಲಿ ನನ್ನನ್ನು ನೋಡಿದ್ದಿರ್ಬೋದು, ಮಕ್ಕಳ ಟೀಮನ್ನು ಕರ್ಕೊಂಡು ಬರ್ತೇನೆ ಒಮ್ಮೊಮ್ಮೆ. ಅಲ್ಲ, ಮತ್ತು ನೋಡಿ ಮತ್ತೆ ಕೇಳಿದ, ನೀವು SLC ಮಾಡಿದ್ದಲ್ಲಿ? SSLC ಮಾಡಿದ್ದು ನಾನು ಇನ್ನಂಜೆ ಶಾಲೆಯಲ್ಲಿ ಅಂತ ಹೇಳಿದೆ. ಇನ್ನಂಜೆ ಅಂತ ಆ ಶಬ್ದ ನನ್ನ ಬಾಯಿಂದ ಹೊರಗೆ ಬೀಳಬೇಕಿದ್ರೆ ಗುರುರಾಜ್ ಅಲ್ವಾ? ಏ ಮಾರಾಯ, ನನಗೆ ಗುರ್ತ ಮರ್ತೋಯ್ತಾ ಅಂಥೇಳಿ ಗಲಾಟೆ ಮಾಡಿದ. ಮತ್ತೆ ನೋಡಿದರೆ ಹೌದು. ಆಗ ಹೇಳಿದೆ ಅವನಿಗೂ, ನೀನು ಆಗ ತೆಳ್ಳಗಿದ್ದಿ, ಯಾಕೆ ಫಾಸ್ಟ್ ಬೌಲರ್ಸ್ ಹಾಗಿರಬೇಕು. ಅವ ಮತ್ತು ಇನ್ನೊಬ್ಬ ಫಾಸ್ಟ್ ಬೌಲರ್ ಬೊಂಬಾಯಿ ಟೀಮ್ನ ಫಾಸ್ಟ್ ಬೌಲರ್ ಅವ GR ಸುಂದರಂ ಅಂತ, ರಮಾ ಸುಂದರ್ ಅಂತ, ಪಡುಬಿದ್ರೆವ.
ಅವರಿಬ್ಬರು ಫಾಸ್ಟ್ ಆಗ್ತಾಯಿದ್ರು, ಒಳ್ಳೆ ಬೌಲಿಂಗ್. ಆಗ ಮ್ಯಾಚಿಗೆ ಹೋದರೆ ಹೇಳುವಂಥದ್ದಿತ್ತು, ಅವನ ಬಾಲು ವಿಕೆಟ್ಗೆ ಬಿದ್ದದ್ದು, ಬೇಲ್ಸ್ ಬೌಂಡ್ರಿ ಲೈನಿಗೆ ಹೋಯಿತು ಅಂತ. ಹೀಗೆ ನೋಡಿ ಒಂದು ಸಂದರ್ಭ. ಆ ಸಂದರ್ಭ ಅದೇ ರೀತಿಯ ಪರಿಸ್ಥಿತಿ ಆನಂದಾಶ್ರಮದಲ್ಲೂ ಇತ್ತು. ಕೆಲವು ವರ್ಷಗಳ ಹಿಂದಿನ ತನಕ ಸಮಾಜದಲ್ಲಿತ್ತು. ಒಬ್ಬರ ಪರಿಚಯ ಇನ್ನೊಬ್ಬರಿಗಿತ್ತು, ಚೆನ್ನಾಗಿತ್ತು. ಒಬ್ಬರ ಕಷ್ಟ ಸುಖದಲ್ಲಿ ಇನ್ನೊಬ್ಬರು ಭಾಗಿಯಾಗುವಂಥ ಪರಿಸ್ಥಿತಿ, ಆ ಒಂದು ಅನುಕಂಪ ತೋರಿಸುವಂಥ ಮನೋಭಿವೃತ್ತಿ. ಆದರೆ ಇವತ್ತು ಅದು ಮಾಯವಾಗ್ತಾ ಇದೆ. ಇವತ್ತು ಎಲ್ಲವರು ನಾವು ವಿ ಹ್ಯಾವ್ ಬಿಕಮ್ ಇಂಡಿವಿಜುವಲ್ಸ್, ಸಿಂಪ್ಲಿ ಇಂಡಿವಿಜುವಲ್ಸ್, ಆರ್ ವಾಟ್ ವಿ ಮೇ ಸೇ ಪರ್ಫೆಕ್ಟಿವ್ ಸೆಲ್ಫಿಶ್ ಇಂಡಿವಿಜುವಲ್ಸ್. ನಾವೆಲ್ಲ ಸ್ವಾರ್ಥಿಗಳು, ನಮ್ಮಲ್ಲಿ ಸ್ವಾರ್ಥ ಈಗ ಹೆಚ್ಚುತ್ತಾ ಇದೆ. ಇದನ್ನು ನೋಡಿ ಬೇಸರ ಪಡ್ತಾನೆ. ಆದರೆ ಏನು ಮಾಡೋದು, ಇವತ್ತಿನ ಪರಿಸ್ಥಿತಿ ಹಾಗಾಗಿದೆ. ಕಾಲ ನಿಲ್ಲುವುದಿಲ್ಲ. ಮಹಾಭಾರತದಲ್ಲಿ ಬರ್ತದೆ, ಕಾಲ ಬದಲಾಗಿದೆ ಅಂತ ಹೇಳ್ತಾನೆ ಬಾ. ಆಗ ಕೇಳ್ತಾರೆ, ಕಾಲ ಬದಲಾದದ್ದು ಮನುಷ್ಯ ಬದಲಾದದ್ದು ಅಂತ. ಇದನ್ನೇ ನಾವು ಆಲೋಚನೆ ಮಾಡಬೇಕು. ಅಂದು ಈ ಶಾಲೆಯಲ್ಲಿ ಇದ್ದದ್ದು ಬರೀ 100 ಮಕ್ಕಳು. ನಾನು ಶಾಲೆಗೆ ಸೇರುವಾಗ 5 ತರಗತಿಯಲ್ಲಿ ಒಟ್ಟಿಗೆ ಒಂದು 100 ಚಿಲ್ಲರೆ ಮಕ್ಕಳು ಇದ್ರೆ ಅಷ್ಟೇ. ಆದರೆ ಅವರ ಸಾಧನೆ ಇತ್ತಲ್ಲ, ಆಗಿನ ಮಕ್ಕಳ ಸಾಧನೆ ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ನೋಡಿದರೆ ಆನಂದಾಶ್ರಮದ ಮಕ್ಕಳು ಸೀನಿಯರ್ ಚಾಂಪಿಯನ್ಸ್. ಸುಂದರ, ಆನಂದರ 9 ಕೆರೆ ಆನಂದ, ಕೋಟೆ ಬೀರಿಯ ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ರು ಅವನ ಅಪ್ಪ, ಅವರ ಮಗ ರಾಮ, ಸುಂದರ್ ಗೋಪಾಲ್. ಆತ ಚಾಂಪಿಯನ್ ಮಾತ್ರ ಅಲ್ಲ, ಫುಟ್ಬಾಲ್ ಪ್ಲೇಯರ್, ಹಾಕಿ ಪ್ಲೇಯರ್, ಒಳ್ಳೆಯ ಹಾಕಿ ಪ್ಲೇಯರ್. ಹಾಗೆ ಉಚ್ಚಿಲದಿಂದ ಬರ್ತಾ ಇದ್ರು ಮಕ್ಕಳು. ಅದು ಕೆಲವು ವರ್ಷಗಳ ನಂತರ ಅಲ್ಲಿ ನನಗೆ ನೆನಪಿಗೆ ಇನ್ನೂ ಉಳಿದಿರುವುದು ಆನಂದ UH ಎನ್ನುವ ವಿದ್ಯಾರ್ಥಿಯ ನೆನಪು. ಆತ ಇಲ್ಲಿ SLC ಅದೇ ತರಗತಿಯಲ್ಲಿ ಆ ಕೋಣೆಯಲ್ಲಿ SLC ಆಗ್ತಾ ಇದ್ದಾಗ ಅಲ್ಲಿ ಕಲಿತಾ ಇದ್ದ. ಅವರ ಬ್ಯಾಚನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಅವರ ಬ್ಯಾಚಿನಲ್ಲಿದ್ದಂಥ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ನನಗೆ ಆಗಾಗ್ಗೆ ನೆನಪಿಗೆ ಬರ್ತಾರೆ. ಕಾರಣ, ಅವರು SSLC ಪರೀಕ್ಷೆಯಲ್ಲಿ ಇಂಗ್ಲಿಷ್ ಪಾಠದಲ್ಲಿ 100% ರಿಸಲ್ಟ್ ತೆಗೆದಿದ್ದರು. ಬರೀ ಇದ್ದದ್ದು ಸ್ವಲ್ಪ ಮಕ್ಕಳು, ಅದರಲ್ಲಿ 2 ಬಿಟ್ಟರೆ ಉಳಿದವರೆಲ್ಲ 60ಕ್ಕಿಂತ ಹೆಚ್ಚಿಗೆ. ಒಬ್ಬ 3rd ಕ್ಲಾಸ್, 2 3rd ಕ್ಲಾಸ್. ಅದರಲ್ಲಿ ಆನಂದ ಒಬ್ಬ, ಆದರೆ ಒಳ್ಳೆಯ ಆಟಗಾರ, ಅದರೊಟ್ಟಿಗೆ ಒಳ್ಳೆ ಸಮರ್ಥ ನಾಯಕ. ಶಾಲೆಗೆ ಬರುವಾಗ ಮಕ್ಕಳನ್ನು ಉಚ್ಚಿಲದಿಂದ ಅವ ಕರ್ಕೊಂಡು ಬರ್ತಾ ಇದ್ದ. ಆಗಿನ ಆಟಗಾರರು ಹಲವರಿದ್ದಾರೆ, ಎಲ್ಲವರ ಹೆಸರನ್ನು ನಾನು ಹೇಳ್ತಾ ಹೋಗೋದಿಲ್ಲ. ಅದನ್ನು ಅವರನ್ನು ಆ ತರಬೇತಿ ಕೊಟ್ಟವ ನಾನಲ್ಲ, ನನ್ನ ಹಿಂದಿನ ಮಾಸ್ಟರ್ ಇದ್ರು, ಕೃಷ್ಣಭಟ್ರು, ಕೊಲ್ಲಂಪಾರೆ ಕೃಷ್ಣಭಟ್ರು ಅಂತ. ಅವರ ಕುಟ್ಟಿ ಏಟು ತಿಂದು ಕಲಿತ ವಿದ್ಯಾರ್ಥಿಗಳು. ಅವರು SLC ಬರುವಾಗ ಶಾಲೆ ಬಿಟ್ಟಿದ್ರು. ಈ ಮಕ್ಕಳು SLC ಕ್ಲಾಸಿಗೆ ಬರುವಾಗ. ಆದರೆ ಅದರಲ್ಲಿ ನಾನು ಮುಂದುವರಿಸಿದ್ದೆ. ವಾಸುದೇವ ಭಟ್ರ ಕಾಲದಲ್ಲಿ ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ದರು ಪ್ರಾರಂಭದಲ್ಲಿ. ಹಾಗಾಗಿ ಆ ಸಾಧನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಆಮಂತ್ರಣ ಪತ್ರಿಕೆ ನೋಡುವಾಗ ಗೌರವ ಅಧ್ಯಕ್ಷ ವಿಶ್ವನಾಥ M. ಉಚ್ಚಿಲ್ ಅಂತ ಉಂಟು. ಅರೆ, ಆಗ ನೋಡಲಿಲ್ಲ ನಾನು ಹೆಚ್ಚಿಗೆ. ಮೇಲಿನ ಮೇಲೆ ಮತ್ತೆ ನೋಡಿದಾಗ ವಿಶ್ವನಾಥ M. ಉಚ್ಚಿಲ್ ಯಾರಪ್ಪ? ಮತ್ತೆ ನೋಡಿದ್ರೆ ಇವನ ಅಪ್ಪ ನನ್ನ ಅಪ್ಪನಿಗೆ ಬಹಳ ಕ್ಲೋಸ್. ಇವತ್ತು ಹೇಳಬಹುದಾಗಿದ್ರೆ ನನ್ನ ಸುರುವಿನ ತಂಗಿಯ ಮದುವೆ ನಿಶ್ಚಯಕ್ಕೆ M. ಉಚ್ಚಿಲ್ ಕಾರಣ.
ಅವರಷ್ಟು ಗಳಸ್ಯ ಕಂಠಸಿಯಾಗಿದ್ದರು ಎಂಬುಚ್ಚಿಲ್. ಹಾಗೆ ಕೇಳಿದೆ, ಅವರ ಅಣ್ಣ ತಮ್ಮಂದರೆಲ್ಲ ಹೇಗಿದ್ದಾರೆ. ನನಗೊಂದು ಕೆಟ್ಟ ಅಭ್ಯಾಸ, ಹಳೆ ವಿದ್ಯಾರ್ಥಿ ಯಾರಾದರೂ ಸಿಕ್ಕಿದ್ರೆ ಅವರ ತಮ್ಮಂದ್ರ ಅದು ಯಾರಾದರೂ ಇಲ್ಲಿ ಕಲಿತವ್ರು ಇದ್ರೆ ನೆನಪು ಬರ್ತದೆ. ಹಾಗೆ ಅಧ್ಯಕ್ಷತೆಗೆ ವಾಣಿ ಉಚ್ಚಿಲ್. ವಾಣಿಯ ಹೆಸರು ಕೇಳಿದಾಗ ನೋಡಿದಾಗ ವಾಣಿ ಶಾಲೆಯಲ್ಲಿದ್ದಾಗ ಅಂತ ಸಾಧನೆ ವಿಶೇಷ ಮಾಡಿದ್ಲ ಇಲ್ಲೋ ನಾನು ಹೇಳೋದಿಲ್ಲ. ಅದರ ಅನಂತರ ಅವಳು ಕೊಟ್ಟ ಪುಸ್ತಕಗಳನ್ನು ಓದಿದಾಗ ಎಂಥ ಸಾಧಕಿ ಅಂತಾಯ್ತು. ಆದರೆ ಆ ಸಾಧನೆಯ ಹಿಂದೆ ಇದ್ದ ಆ ಒಂದು ಸ್ಫೂರ್ತಿಯ ಚೆಲುಮೆ ಚರ ಅವರು ಕಣ್ಮರೆಯಾಗಿ ನನಗೆ ಒಂದು ಅವಕಾಶ ತಪ್ಪಿದೆ. ಅವರಿದ್ದಾಗ ಚರ, ಕೇಶವ ಉಚ್ಚಿಲ್ ಇವರ ನಡುವೆ ನಾನು ಕುಳಿತುಕೊಂಡು ಅವರಿಬ್ಬರು ಒಬ್ಬರೊಡನೊಬ್ಬರು ಸ್ಪರ್ಧೆಗೆ ಇದ್ದ ಹಾಗೆ ಭರತೇಶ ವೈಭವದ ಅದರಲ್ಲಿ ಬರುವಂಥ ಅಂತಃಪುರ ವರ್ಣನೆ ಇಂಥ ಭಾಗಗಳನ್ನು ಬಾಯ್ಪಾಠ ಹೇಳ್ತಾ ಇದ್ದದ್ದು. ಅದೇ ಹೊತ್ತಿಗೆ ಚರ ಎಷ್ಟು ಸಾಹಿತ್ಯದ ಕೆಲಸ ಆಗ ನಡೀತಾ ಇತ್ತು ಅವರಿದ್ದಾಗ. ಅದನ್ನು ನಾನು ನೆನಪಿಸಿಕೊಳ್ಬೇಕಾಗತ್ತೆ. ಅದನ್ನೇ ಅಮೃತ್ ಸೋಮೇಶ್ವರ್ ಒಂದು ಮಾತಿನಲ್ಲಿ ಹೇಳಿದರು ನನ್ನ ಹತ್ರ ಮಾತನಾಡುವಾಗ. ಈಗ ನೇತ್ರಾವತಿಯ ದಕ್ಷಿಣದ ಭಾಗ ಬರಡು ಭೂಮಿಯಾಗಿದೆ, ಇಲ್ಲಿ ನಮಗೆ ಸಾಹಿತ್ಯ ಬೇಡ. ಈಗಿನವರೆಗೆ ನಮಗೆ ಸಾಹಿತ್ಯ ಬೇಡ, ಯಾವುದೂ ಬೇಡ. ಇವತ್ತು ಬೇಕಾಗಿರೋ ನಮಗೆ ಮೊಬೈಲ್, ಯಾವುದು ಸ್ಮಾರ್ಟ್ ಮೊಬೈಲ್ ಬೇಕು. ದೊಡ್ಡ ಮೊಬೈಲ್ ಹಿಡ್ಕೊಂಡು ಅದರಲ್ಲಿ ಬರುವ ಚಿತ್ರಗಳನ್ನು ನೋಡಿಕೊಂಡು ಅದರಲ್ಲಿ ಬರುವಂಥದ್ದನ್ನು ಕೇಳಿಕೊಂಡು ಹೊತ್ತು ಕಳೆಯುವುದು ಹೊರತು ಅಂದಿನ ಆ ಚಟುವಟಿಕೆಗಳು, ಸಾಹಿತ್ಯಿಕ ಚಟುವಟಿಕೆಗಳು ಆನಂದಾಶ್ರಮದಲ್ಲಿ ನಡೀತಾ ಇತ್ತು. ಆಗ ಸೇರ್ಲಿಕ್ಕೆ ಇಷ್ಟು ದೊಡ್ಡ ಸಭಾಮಂದಿರ ಇರಲಿಲ್ಲ. ವರಾಂಡಾದಲ್ಲಿ ಮಕ್ಕಳು ಏನು ನಾವು ಇದರಲ್ಲಿ ಹೇಳೋ ಹಾಗೆ ಚಟ್ಟೆ ಮುಟ್ಟೆ ಹಾಕಿ ಕೂತ್ಕೊಂಡು ಭಾಷಣ ಕೇಳ್ತಾ ಇದ್ರು. ಯಾವುದೇ ಗಲಭೆ ಇಲ್ಲದೆ, ಗಲಭೆ ಮಾಡದೆ ಭಾಷಣ ಕೇಳ್ತಾ ಇದ್ರು. ಈಗ ಸುಸಜ್ಜಿತವಾದಂಥ ಸಭಾಂಗಣ ನಿಮಗೆ ಸಿಕ್ಕಿದೆ, ಎಲ್ಲ ಅನುಕೂಲತೆಗಳು ಶಾಲೆಗಳಲ್ಲಿ ಇವೆ. ಆದ್ದರಿಂದ ಆ ಹಳೆಯ ಪರಂಪರೆಯನ್ನು ಎತ್ತಿ ಹಿಡಿಬೇಕು. ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಬೇಕು. ಅವರಾಗಿ ಮುಂದೆ ಬಂದು ಇಂಥ ಸಾಹಿತ್ಯಿಕ ಚಟುವಟಿಕೆಗಳು, ನಾನು ಕೆಲವು ಬಾರಿ ಹೇಳಿದೆ, ನೋಡು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಂಥವರೆಲ್ಲ ಸಾಹಿತ್ಯದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ಅವರನ್ನ ಒಳ್ಳೆಯ ಗೌರವದಲ್ಲಿ ಬೇರೆ ಬೇರೆ ಒಂದು ಮೆರವಣಿಗೆಯಲ್ಲಿ ಮನೆಯಿಂದ ಶಾಲೆಯವರೆಗೆ ತಂದು ಅವರಿಗೆ ಒಂದು ಸನ್ಮಾನ ಏರ್ಪಡಿಸಿದರೆ ಎಷ್ಟು ಚೆಂದ. ಆಗ ಕಲಿಯುವ ವಿದ್ಯಾರ್ಥಿಗಳಿಗೆ ಓಹ್, ಆ ಶಾಲೆಯಲ್ಲಿ ನಾವು ಕಲಿಯುತ್ತಿದ್ದೇವೆ ಎನ್ನುವಂಥ ಒಂದು ಅಭಿಮಾನ ಮೂಡ್ತದೆ. ಆದರೆ ನನಗೆ ನಾನು ಕಲಿಯುವಾಗ ಅಂಥ ಯಾವುದೇ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ನಡೀತಾ ಇರಲಿಲ್ಲ. ಮಾತ್ರ ಅಲ್ಲ, ನನ್ನ ಬಗ್ಗೆ ಹೇಳಿದರೆ ನನಗೇನೆ ಆಶ್ಚರ್ಯ ಆಗ್ತದೆ. ಈಗ ಯಾಕೆ ಹೀಗಾದೆ? ಇದೇ ಮಾತನ್ನ ತಲಪಾಡಿ ರಾಮಣ್ಣ ಭಟ್ರು ಕೇಳಿದ್ರೊಮ್ಮೆ. ಅವರು BSc ಮಾಡಿದ ನಂತರ ನಾನು ಕಲಿತ ಶಾಲೆಯಲ್ಲಿ, ಇನ್ನಂಗೆ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇರಿದಾಗ ಒಂದು ದಿವಸ, ಇದು ಇವತ್ತೊಂದು ಗುಟ್ಟು ಕೊಡ್ತೇನೆ ನಾನು, ಒಂದು ದಿವಸ ಸ್ಟಾಫ್ ರೂಮ್ನಲ್ಲಿ ಹೇಳಿದ್ರಂತೆ, ನಾನು ಗುರುರಾಜರ ಮನೆಗೆ ಹೋಗಿದ್ದೆ ಅಂತ. ಆಗ ಅಧ್ಯಾಪಕರುಗಳು ಹೇಳಿದ್ರಂತೆ, ಗುರುರಾಜನ ಯಾರು? ಅವನಷ್ಟು ಪಾಪದ ಹುಡುಗ ಯಾರು ಇರಲಿಲ್ಲ, ಬರೇ ಪಾಪ ಅಂತ ಹೇಳಿದಿರಂತೆ. ಹೌದು, ನಾನು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಿರಲಿಲ್ಲ. ಅಂದಿನ ಕಾಲದಲ್ಲಿ ಅವಕಾಶವೂ ಇರಲಿಲ್ಲ. ನಮಗೆ ಶಿಸ್ತಿನ ಸಿಪಾಯಿ ಹಾಗೆ ಶಾಮರಾಯರು ಅನ್ನೋರು ಹೆಡ್ ಮಾಸ್ಟರ್ ಆಗಿದ್ರು. ಮಾತನಾಡಿದರೆ ಕೆನ್ನೆಗೆ ಒಂದು ಏಟು ಬೀಳ್ತಿತ್ತು. ಅಂಥ ಪರಿಸ್ಥಿತಿಯ ಬದಲಿಗೆ ಈ ಬದಲಾದ ಪರಿಸ್ಥಿತಿಯಲ್ಲಿ ಕೂಡ ಮನಸ್ಸು ಮಾಡಿದರೆ ಹಳೆ ವಿದ್ಯಾರ್ಥಿಗಳು
ಸೇರಿದರೆ, ಒಟ್ಟು ಸೇರಿದರೆ ಹೇಳುವಂಥದ್ದಿದೆ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕರ್ತರುಗಳು ಹೇಳ್ತಾರೆ, ಯಾರು ಒಟ್ಟು ಮಾಡೋದು ಸರ್, ಯಾರು ಬರ್ತಾರೆ? ಯಾರೂ ಬರುವುದಿಲ್ಲ. ಈಗ ನಾನು ಅವರ ಹತ್ರ ಇವತ್ತು ಕೇಳ್ತೇನೆ, ಎಷ್ಟು ಜನ ಹೇಗೆ ಬಂದರು ಇವತ್ತಿನ ಈ ಸಭೆಗೆ? ಒಂದು ಸ್ನೇಹ ಸಮ್ಮೇಳನ, ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದರು? ನಾನು ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾಗ ಹಳೆ ವಿದ್ಯಾರ್ಥಿಗಳೊಂದಿಗೆ ಮನೆ ಮನೆಗೆ ಹೋಗಿ ಆಮಂತ್ರಣ ಪತ್ರ ಕೊಟ್ಟು ಆಗ ಬರ್ತಾ ಇದ್ರು. ಆಗ ಸ್ಥಳ ಇಲ್ಲೇ ಇದೆ, ಆಚೆ ಬದಿಯಲ್ಲಿ ಇದೆ ಈ ಕಟ್ಟಡ. ಈಗ ಹೊಸ ರೂಪವನ್ನು ತಾಳಿದ ಸ್ಟೇಜು, ಅಲ್ಲಿ ನಾಟಕಗಳೆಲ್ಲ ಆಗ್ತಾ ಇತ್ತು. ಉದ್ದಕ್ಕೆ ಗೇಟಿನ ಹೊರಗೆ ಕೂಡ ಜನ ನಿಂತು ನೋಡ್ತಾ ಇದ್ರು. ಅದು ವಾಣಿಗೆ ನೆನಪಿರ್ಬೋದು ಅಂದಿನ ಕಾಲದ ಸ್ಥಿತಿ ಹೇಗಿತ್ತು ಅಂತ. ಅಂಥ ಒಂದು ಸುವರ್ಣ ಯುಗ ಆನಂದಾಶ್ರಮಕ್ಕೆ ಇನ್ನೊಮ್ಮೆ ಬರಲಿ, ಅದರಲ್ಲಿ ನಮ್ಮೆಲ್ಲರ ಬೇಕಾದರೆ ಪಾಲು ಇರಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮೌನವಾಗಿ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದವು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅರವತ್ತೈದನೇ ಸಾಲಿನ SSLC ವಿದ್ಯಾರ್ಥಿ ಸಮೂಹದಲ್ಲಿದ್ದ ಇದೀಗ ದೇವರ ಪಾದವನ್ನ ಸೇರಿರುವ ಸಹಪಾಠಿಗಳನ್ನು ಕೂಡ ಸಂಸ್ಮರಣೆ ಮಾಡುವ ಸಮಯ. 65ನೇ ಸಾಲಿನಲ್ಲಿ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡು ಕೆಲಸ ಮಾಡಿ ಇದೀಗ ನಮ್ಮೆಲ್ಲರನ್ನ ಅಗಲಿರುವಂತಹ ದಿವ್ಯ ಚೇತನಗಳು ಶ್ರೀ ಕಲ್ಮಾಡಿ ರಾಮರಾವ್, ಶ್ರೀ ವಾಸುದೇವ ಭಟ್, ಶ್ರೀ ಅಮ್ಮೆಂಬಳ ಶಂಕರನಾರಾಯಣ ನಾವ್ಡ, ಶ್ರೀ ವೇಣುಗೋಪಾಲ್, ಶ್ರೀ ಅನಂತಕೃಷ್ಣರಾವ್, ಶ್ರೀ ವಿಷ್ಣುಮೂರ್ತಿ, ಶ್ರೀಮತಿ ಸರೋಜಿನಿ, ಶ್ರೀ ರಮೇಶ್ ನಾಯ್ಕ್, ಶ್ರೀ ಕೃಷ್ಣ ಭಟ್ ಹಾಗೂ ಶ್ರೀ ಜೇಂಕಳ ಕೃಷ್ಣ ಭಟ್ ಇವರನ್ನ ನಾವು ಈ ಒಂದು ಸುಸಂದರ್ಭದಲ್ಲಿ ಸಂಸ್ಮರಣೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ 1964-65ನೇ ಸಾಲಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳಾಗಿದ್ದಂತಹ ಇದೀಗ ದೇವರ ಪಾದವನ್ನ ಸೇರಿರುವಂತಹ ದಿವ್ಯ ಚೇತನಗಳು ಶ್ರೀ ಬಾಲಕೃಷ್ಣ ಅಡ್ಕ, ಶ್ರೀ ಸುಧಾಕರ ಉಚ್ಚಿಲ, ಶ್ರೀ ರಾಮಚಂದ್ರ, ಆನಂದ ಸಂಕುಲಿಗೆ, ಪುಷ್ಪಲತಾ, ಗಂಗಮ್ಮ, ರಘುನಾಥ, ಕಾಂತಪ್ಪ ಶೇಣವ, ಬಶೀರ್ ಅಹಮದ್, ಭಾಸ್ಕರ್ ಆಚಾರ್ಯ, ದೇವದಾಸ್ ತೊಕ್ಕೊಟ್ಟು, ಬಾಲಕೃಷ್ಣ ಆಚಾರ್ಯ, ಸದಾನಂದ ಗಟ್ಟಿ, GM ಹುಸೇನ್ ಹಾಗೂ ಪ್ರಕಾಶ್ ಅಡ್ಕ, ಈ ಎಲ್ಲ ದಿವ್ಯ ಚೇತನಗಳನ್ನ ನಾವಿಂದು ಸಂಸ್ಮರಣೆ ಮಾಡ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು, ಅದೇ ರೀತಿ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಆಹ್ವಾನಿತರು ಹಾಗೂ ವಿದ್ಯಾರ್ಥಿ ಸಮುದಾಯ, ಗುರುವೃಂದದವರಲ್ಲಿ ಒಂದು ವಿನಂತಿ, ದಯವಿಟ್ಟು ಎದ್ದು ನಿಂತು ಮೌನ ಪ್ರಾರ್ಥನೆಯನ್ನ ಮಾಡಿ ಎಲ್ಲ ದಿವ್ಯ ಚೇತನಗಳನ್ನ ಇದೀಗ ಸ್ಮರಿಸೋಣ. ಈ ಶಾಲೆಯಲ್ಲಿ ಶಿಕ್ಷಕರಾಗಿ ದುಡಿದು ನಿವೃತ್ತಿಯನ್ನು ಹೊಂದಿರುವಂತಹ ಶಿಕ್ಷಕರಿಗೆ ಗೌರವಾರ್ಪಣೆ. ಮೊದಲಿಗೆ ಶ್ರೀ ಜಗನ್ನಾಥ್ ಕೆ ಗುರುಗಳನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು 24/6/1967ರಂದು ಈ ಶಾಲೆಯಲ್ಲಿ ತಮ್ಮ ಅಧ್ಯಾಪನ ವೃತ್ತಿಯನ್ನ ಪ್ರಾರಂಭಿಸಿ 31/5/2003
ಈ ದಿನ ನಿವೃತ್ತಿಯನ್ನ ಹೊಂದಿರ್ತಾರೆ. ಅವರಿಗೆ ಇದೀಗ ಗಣೇಶ್ ಉಚ್ಚಿಲ್ ಇವರು ವಂದನೆಯನ್ನ ಗೌರವ ಅರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರಮಿಸಬೇಕು. ಈಗ ನೀವು ಕಾಣ್ತಾ ಇರೋದು ಒಂದು ಅತ್ಯಪೂರ್ವವಾದ ಒಂದು ಸಂದರ್ಭ. ನಾನು ಹರಿದಾಸ್ ಅಂತೇಳಿ ಶ್ರೀಯುತ ಗುರುರಾಜರಿಂದ 91ನೇ ಜೂನ್ 1ರಂದು ನಾನು ಅಧಿಕಾರ ವಹಿಸಿಕೊಂಡೆ. ಅವರಿಲ್ಲಿದ್ದಾರೆ. 97ನೇ ಅಕ್ಟೋಬರ್ 31ರವರೆಗೆ ನಾನು ಮುಖ್ಯೋಪಾಧ್ಯಾಯನಾಗಿ ನವೆಂಬರ್ 1ರಂದು ನಿವೃತ್ತರಾಗಿದ್ದೆ. ಆಗ ನಾನು ಚಾರ್ಜ್ ಕೊಟ್ಟದ್ದು ಮುಂದೆ ಕಾಣುವಂಥ ಜಗನ್ನಾಥ. ಇಂಥ ಸಂದರ್ಭ ಸಿಕ್ಕುವುದು ಬಹಳ ಅಪರೂಪ. ಅದಕ್ಕೆ ಒಂದ್ಸಲ ಅವರೆಲ್ಲರನ್ನು ಗೌರವಿಸಬೇಕು ಅಂತೇಳಿ ಮನಸ್ಸಾಯಿತು. ಆಗಿ ಬಂದೆ. ನಮಸ್ಕಾರ. ಈ ದಿನ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ತಮ್ಮ ಅಧ್ಯಾಪನ ವೃತ್ತಿಯನ್ನ ಆರಂಭಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡಿ 31/7/2005 ನಿವೃತ್ತಿಯನ್ನ ಪಡೆದಿರುತ್ತಾರೆ. ಇವರು ಜನಮೆಚ್ಚಿದ ಶಿಕ್ಷಕಿ ಪುರಸ್ಕೃತಿ ಕೂಡ ಹೌದು. ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರನ್ನ ಇಂದು ನಾವು ಈ ಒಂದು ವೇದಿಕೆಯಲ್ಲಿ ಗೌರವಿಸ್ತಿದ್ದೇವೆ. ನಾವೆಲ್ಲರೂ ಈ ಗೌರವವನ್ನು ನೀಡಲು ಸಂತೋಷ ಪಡ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಶ್ರೀ ನಾಯಕ್ ಇವರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಪ್ರಕಾಶ್ ವಿ ನಾಯಕ್ ಇವರು 1/6/1992 ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಧ್ಯಾಪನ ವೃತ್ತಿಯನ್ನ ಆರಂಭಿಸಿ ಮುಂದೆ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿದ್ದು 30/7/2006 ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯನ್ನ ಪಡೆದಿರ್ತಾರೆ. ಅವರಿಗೆ ವಿಶ್ವನಾಥ್ ಉಚ್ಚಿಲ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಈ ಒಂದು ವೇದಿಕೆಯಲ್ಲಿ ತಮ್ಮನ್ನ ಗೌರವಿಸಲು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಪ್ರಕಾಶ್ ವಿ ನಾಯಕ್ ಅವರನ್ನ ವಿಶ್ವನಾಥ್ ಉಚ್ಚಿಲ್ ಅವರು ಫಲ ಹೂವನ್ನಿತ್ತು ಸ್ಮರಣಿಕೆಯೊಂದಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಮುಂದಿನ ಶ್ರೀಮತಿ ಗೀತಾ ಮೂಡುಬಿದ್ರೆ. ಶ್ರೀಮತಿ ಗೀತಾ ಮೂಡುಬಿದ್ರೆ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿಲ್ಲ. ಅವರಿಗೆ ನಾವು ಗುರು ವಂದನೆಯನ್ನ ಸಲ್ಲಿಸಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಅವರು ಇಲ್ಲಿ ಈ ಶಾಲೆಯಲ್ಲಿ 1/12/1984 ತಮ್ಮ ಅಧ್ಯಾಪನ ವೃತ್ತಿಯನ್ನ ಪ್ರಾರಂಭಿಸಿ 30/11/2007 ವೃತ್ತಿ ಜೀವನದಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಮುಂದೆ ಶ್ರೀ ಕೆ ರಾಮಚಂದ್ರ
ತಮ್ಮನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಕೆ ರಾಮಚಂದ್ರ ಸರ್ ಇವರು 4/8/1973 ಈ ದಿನ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ, ಕಲಾ ಶಿಕ್ಷಕರಾಗಿ, ಅದರ ಜೊತೆಗೆ ವಿದ್ಯಾರ್ಥಿಗಳೆಲ್ಲರಿಗೂ ಜ್ಞಾನ, ಶಿಸ್ತು, ಕಲೆ ಎಲ್ಲವನ್ನ ಧಾರೆ ಎರೆದ ಒಬ್ಬ ಗುರುಗಳು. ಇವರು 30/9/2011 ವೃತ್ತಿ ಜೀವನದಿಂದ ನಿವೃತ್ತಿಯನ್ನ ಪಡೆದಿದ್ದಾರೆ. ಅದೇ ಅಲ್ಲದೆ ಜನ ಮೆಚ್ಚಿದ ಶಿಕ್ಷಕ ಪುರಸ್ಕೃತರೂ ಕೂಡ. ಅವರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಲು ಸಂತೋಷ ಪಡ್ತೇವೆ. ಶ್ರೀ ಪದ್ಮನಾಭ ಇವರು ಅವರಿಗೆ ಶಾಲು, ಹೂ ಹಾಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಶ್ರೀ ತಾರನಾಥ ರೈ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದವರು. 4/1/1977ರಿಂದ 31/1/2011 ಇಲ್ಲಿ ಅಧ್ಯಾಪನ ವೃತ್ತಿಯನ್ನ ಮಾಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನ ಹಾಗೂ ಶಿಸ್ತನ್ನ ಧಾರೆ ಎರೆದು 2011 ಅಧ್ಯಾಪನ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ವಂದನೆಗಳು. ಮುಂದೆ ಶ್ರೀ ಬಾಲಕೃಷ್ಣ ಎಂ ಇವರು 1/8/1977ರಿಂದ 31/7/2012 ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿದ್ದುಕೊಂಡು ನಿವೃತ್ತಿಯನ್ನ ಪಡೆದಿರ್ತಾರೆ. ಅವರಿಗೂ ಕೂಡ ವಂದನೆಗಳು. ಶ್ರೀಯುತ ರಾಮರಾವ್ ಇವರನ್ನ ನಾನು ವೇದಿಕೆಗೆ ಆತ್ಮೀಯವಾಗಿ ಹಾಗೂ ಗೌರವಪೂರ್ವಕ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದೇನೆ, ಅವರನ್ನ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ರಾಮ್ ಇವರನ್ನ ಶ್ರೀಯುತ ಗುರುಮೂರ್ತಿ ಸರ್ ಅವರು ಶಾಲು ಹಾಗೂ ಹೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಕ್ಲರ್ಕ್ ಆಗಿ ಸೇವೆಯನ್ನ ನೀಡಿರ್ತಾರೆ. ತಮಗೆ ವಂದನೆಗಳು ಸರ್. ಅದೇ ರೀತಿ ಶ್ರೀಯುತ ಸಂಜೀವ ಸೋಮೇಶ್ವರ ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಕ್ಲರ್ಕ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರನ್ನು ಕೂಡ ಇವತ್ತು ಗೌರವಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಇವರಿಗೆ ಶ್ರೀ ಚಂದ್ರಶೇಖರ್ ಇವರು ಶಾಲು, ಹೂ ಹಾಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಮುಂದೆ ಶ್ರೀ ಶೇಖರ್ ಕೊಲ್ಯ ಶ್ರೀಯುತ ರಾಘವ ಸಾಲ್ಯಾನ್ ಇವರನ್ನ ನಾನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತೇನೆ. ಶ್ರೀಯುತ ರಾಘವ ಸಾಲ್ಯಾನ್ ಇವರು ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರಿಗೂ ಕೂಡ
ವಂದನೆಯನ್ನ ಅರ್ಪಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇವರನ್ನ ಜಗನ್ನಾಥ್ ಅಮೀನ್ ಇವರು ಶಾಲು, ಹೂ ಹಾಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಮುಂದೆ ಶ್ರೀಯುತ ಶೇಖರ್ ಕುಲ್ಯ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಜೀವನ್ ಸೋಮೇಶ್ವರ ಇವರು ಶಾಲು, ಹೂ ಹಾಗೂ ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿ. ಎಲ್ಲ ಮಹನೀಯರಿಗೆ ವಂದನೆಗಳು. ಗೌರವ ಅರ್ಪಣೆಗಳನ್ನು ನಾವು ಸಲ್ಲಿಸಲು ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ಈಗ ಆಶೀರ್ವಾದದ ಮಾತು ಶ್ರೀಯುತ ಕೆ ಜಗನ್ನಾಥ್ ಇವರಿಂದ. 1962-63 SLC ಬ್ಯಾಚಿನ ವಿದ್ಯಾರ್ಥಿ. ಅಂದ್ರೆ ಇವರಾಗಿಂತ ಸೀನಿಯರ್ ನಾನು, ಇವರಿಗೆಲ್ಲರಿಗಿಂತಲೂ. ಈಗ ನನಗೆ ಒಂದು ಸಮಸ್ಯೆ, ಇವರು ಹೇಗೆ ಇವರನ್ನೆಲ್ಲ ಒಟ್ಟು ಮಾಡಿ ಇಷ್ಟು ಒಂದು ಒಳ್ಳೆ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ನಡೆಸಿದ್ರಂತ ಆಶ್ಚರ್ಯ ಆಗ್ತದೆ. ನನಗೆ ಈಗ ಪರಿಚಯ ಇರುವವರು, ನನ್ನ ಬ್ಯಾಚಿನವರು ಒಂದು ಇಬ್ಬರ ಪರಿಚಯ ಉಂಟು. ಅದರಲ್ಲಿ ಒಬ್ಬರು ವಾಸ್ತವ ನಾವ್ಡ್ರ ಅಂತ, ಅಮ್ಮವರು ಶಂಕರನಾರಾಯಣ ನಾವ್ಡ್ರ ಮಗ. ಅವರು ಎಷ್ಟೋ ವರ್ಷ, ಪ್ರತಿ ವರ್ಷ ಹೇಳುದು ಒಂದು ನಾವು ಒಟ್ಟಿಗೆ ಸೇರುವ ಅಂತ. ಯಾರು ಇಲ್ಲ, ಅವರು ಮತ್ತು ನಾನು ಪರಿಚಯ ಮಾತ್ರ, ಬೇರೆ ಯಾರ ಪರಿಚಯ ನನಗಿಲ್ಲ. ಎಲ್ಲಿ ಹೋದ್ರು ಮಾಯಾಗಿ ಹೋದ್ರು ಅಂತ ಗೊತ್ತಾಗುದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ. ಆದ್ರೆ ನಿಮ್ಮ ಸಾಧನೆ ಉಂಟಲ್ಲ, ಈ 64-65 ಅದ್ಭುತವಾದ್ದು. ಇಷ್ಟು ಜನರನ್ನು ಒಟ್ಟುಗೂಡಿಸಿ ಎಷ್ಟೊಂದು ಸಂತೋಷ. ಈಗ ನಮಗೂ ತುಂಬಾ ಸಂತೋಷ ಆಗ್ತದೆ. ಅಲ್ಲದೆ ನನ್ನ ಗುರುಗಳಾದ ಗುರುರಾಜರಾಯರು ಮತ್ತು ಹರಿದಾಸರು ಅವರು ವೇದಿಕೆಯಲ್ಲಿ ಇರುವುದು. ಹರಿದಾಸರು ಇಲ್ಲಿ ಹಳೆ ವಿದ್ಯಾರ್ಥಿ, ನನಗೆ ತುಂಬಾ ಸೀನಿಯರ್ ಅವರು. ತುಂಬಾ ಸಂತೋಷ. ನಿಮ್ಗೆಲ್ಲ ಧನ್ಯವಾದಗಳು. ಇಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಟ್ಟಿದ್ದಾರಲ್ಲ, ಅದು ನನಗೆ ಎಲ್ಲರ ಪರವಾಗಿ ನಾನು ತುಂಬಾ ನಿಮ್ಗೆ ಧನ್ಯವಾದ ಕೊಡ್ತಾ ಇದ್ದೇನೆ. ಒಳ್ಳೆದಾಗಲಿ. ಹಾಗೆ ಮಕ್ಕಳು ಕೂಡ ನೆನಪಿಟ್ಟುಕೊಳ್ಳಿ, ಇಂಥ ಒಂದು ಕಾರ್ಯಕ್ರಮ ಅಧ್ಯಾಪಕರಿಗೆ ಗೌರವ ತೋರಿಸುವುದು ಹೇಗೆ, ಶಾಲೆಯ ಮೇಲಿನ ಪ್ರೀತಿ ಹೇಗೆ, ಇದು ದಯವಿಟ್ಟು ನಮ್ಮ ಮಕ್ಕಳು ಕಲ್ತುಕೊಳ್ಳಿ. ಈಗ ಈ ಮಕ್ಕಳಿಗೆ ಎಸ್ಪೆಷಲಿ SLC ಈ ಅಡಾಲ್ಸೆಂಟ್ ಮಕ್ಕಳಿಗೆ ದಾರಿ ತಪ್ಪಲಿಗೆ ಸಾವಿರಾರು ದಾರಿಗಳುಂಟು. ಈ ದಾರಿ ತಪ್ಪಲಿಕ್ಕೆ ಈ ಡ್ರಗ್ಸ್ ಎಲ್ಲ ಹೇಳ್ತಾರೆ ನೋಡಿ, ಜಾಗೃತ ಆಗಿರ್ಬೇಕು ಮಕ್ಕಳು. ದಯವಿಟ್ಟು ಒಳ್ಳೆಯವರಾಗಿ, ಒಳ್ಳೆಯ ನಾಗರಿಕರಾಗಿ ನೀವು ಜೀವನ ನಡೆಸಬೇಕಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರಿಗೂ, ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದ. ಆದರಣೀಯರೇ, ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಬಹಳ ಹೃದಯ ಸ್ಪರ್ಶಿಯಾದ ಒಂದು ಅತ್ಯಪೂರ್ವವಾದ ಕಾರ್ಯಕ್ರಮದಲ್ಲಿ ನಾವು ಇಂದು ಪಾಲ್ಗೊಂಡಿದ್ದೇವೆ. ನನಗಿಂತ ಹಿರಿಯರಾದ, ನಾನಿಲ್ಲಿ ಶಿಕ್ಷಕನಾಗಿ 38 ವರ್ಷ ಇದ್ದೆ, 73ರಿಂದ 2011ರವರೆಗೆ. ನನಗಿಂತ 8 ವರ್ಷ ಹಿಂದೆ SLC ಈ ಶಾಲೆಯಲ್ಲಿ ಆದವರು. ನಾನು ಅಧ್ಯಾಪಕನಾಗಿ ಇಲ್ಲಿ ಬರುವ ಮೊದಲೇ ಆಗಿ ಹೋದವರು. ನನಗೆ ಯಾರ ಪರಿಚಯ ಇರಲಿಲ್ಲ. ಇಲ್ಲಿ ಒಂದು 2-3 ಬಿಟ್ಟರೆ ಬೇರೆ ಯಾರ ಪರಿಚಯ ಇಲ್ಲ. ರೇವತಿ ಟೀಚರ್, ಜಾನಕಿ ಟೀಚರ್, ಹಾಗೆ ಒಂದಿಬ್ಬರು. ಅವರು ಬಾಂಬೆ ಎಲ್ಲೆಲ್ಲಿ ಇದ್ದವರು ನಮ್ಮ ಮನೆಗೆ 2 ಬಾರಿ ಬಂದಿದ್ದಾರೆ. ಒಂದು ಸಲ ನಾನು ಇರಲಿಲ್ಲ, ನಾವು ಇರಲಿಲ್ಲ, ಮತ್ತೆ ಪುನಃ ಬಂದಿದ್ದಾರೆ. ಪದ್ಮನಾಭ ಹುಚ್ಚಲ್ ಅವರು, ಹಾಗೆ ವಿಶ್ವನಾಥ್ ಹುಚ್ಚಲ್ ಅವರು, ನಮ್ಮ ಹಳೆ ವಿದ್ಯಾರ್ಥಿ ಬಳಗದ ಚೇತನ್ ಸೋಮೇಶ್ವರ್ ಮತ್ತು ಚಂದ್ರಶೇಖರ್ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ನಮ್ಮನ್ನು ನಿಜವಾಗಿ ಗೌರವಿಸುವ ಅವಶ್ಯಕತೆ ಅವರಿಗಿಲ್ಲ. ಆದರೆ ಈ ಶಾಲೆಯ ಮೇಲೆ ಅವರಿಗಿರುವ ಪ್ರೀತಿ, ಗುರುವೃಂದದ ಮೇಲಿರುವ ಭಕ್ತಿ, ಹಾಗೆ ಒಂದು ಸಂಪ್ರದಾಯ, ಭಾರತೀಯ ಸಂಸ್ಕೃತಿಯ ಒಂದು
ಸಂಸ್ಕೃತಿಯ ಮೇಲಿರುವ ಪ್ರೀತಿ, ಅದನ್ನು ಉಳಿಸಬೇಕು, ಬೆಳೆಸಬೇಕು, ಇಂದಿನ ಮಕ್ಕಳಿಗೆ ಅದೊಂದು ಆದರ್ಶವಾಗಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಇಂಥ ಒಂದು ಸುಂದರವಾದ ಹೃದಯ ಸ್ಪರ್ಶಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವಯಸ್ಸಿನಲ್ಲಿ, ನಿವೃತ್ತ ಜೀವನದ ಒಂದು ಇಳಿ ವಯಸ್ಸಿನಲ್ಲಿ ವಿಶ್ರಾಂತಿ ಪಡೆಯುವ ವೇಳೆಯಲ್ಲಿ ಎಲ್ಲಿಂದಲೋ ಬಂದು ತಮ್ಮ ಕಲಿತ ಶಾಲೆಯ ಮೇಲೆ ಈ ರೀತಿಯ ಪ್ರೀತಿಯನ್ನು, ಅಭಿಮಾನವನ್ನು ತಮ್ಮ ಗುರುಗಳಾದ ಗುರುರಾಜರಾಯರು ಹಾಗೆ ಹರಿದಾಸ್ ಸೋಮೇಶ್ವರವರು ಅವರನ್ನು ಸ್ಮರಿಸಿಕೊಂಡು, ಹಿರಿಯರನ್ನೆಲ್ಲ ಸ್ಮರಿಸಿಕೊಂಡು ಇಂಥ ಒಂದು ಅನನ್ಯವಾದ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಇಂಥ ಕಾರ್ಯಕ್ರಮ ಬಹುಶಃ ಜಿಲ್ಲೆಯಲ್ಲಿ ಎಲ್ಲಿಯೂ ನಾನು ಕಂಡ ಹಾಗೆ ನನ್ನ ಗಮನಕ್ಕೆ ಬಂದಿಲ್ಲ. ಅಷ್ಟು ಅನನ್ಯವಾದ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳಿಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ. ಒಬ್ಬೊಬ್ಬರ ಮನೆಗೆ ಎರಡೆರಡು ಬಾರಿ ಹೋಗಿ ಕರೆಯುವುದು ಕಷ್ಟದ ಕೆಲಸ. ಇಷ್ಟನ್ನೆಲ್ಲ ಸಂಯೋಜಿಸುವುದು ಇನ್ನಷ್ಟು ಕಷ್ಟದ ಕೆಲಸ. ಈ ಇಳಿ ವಯಸ್ಸಿನಲ್ಲಿ ಅವರು ಮಾಡಿದ ಕೆಲಸ, ಹಳೆ ವಿದ್ಯಾರ್ಥಿಗಳು ಹೇಗಿರಬೇಕು ಎನ್ನುವುದಕ್ಕೆ ಒಂದು ಆದರ್ಶ ಮಾದರಿಯನ್ನು ಅವರು ಹಾಕಿಕೊಟ್ಟಿದ್ದಾರೆ. ಅವರ ಸೇವೆಯನ್ನು ನಾವು ಸದಾ ಸ್ಮರಿಸ್ತೇವೆ. ಭಗವಂತನವರ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ಒಂದು ಉನ್ನತ ಪರಂಪರೆ, ಒಂದು ವಿದ್ಯಾಸಂಸ್ಥೆಯ ಒಂದು ಆದರ್ಶವನ್ನು ಅವರು ಪ್ರಾತಿನಿಧಿಕವಾಗಿ ಇಂದಿನ ಕಾರ್ಯಕ್ರಮದಲ್ಲಿ ತೋರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಅವರಿಗೆ ಶುಭವಾಗಲಿ, ಭಗವಂತನ ಹರಸಲಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣ್ಯರೇ, ನಾನು ದಿವಂಗತ ಐತಪ್ಪ ಜವಾನ್ರ ಮಗನಾಗಿದ್ದೆ. ನನಗೆ ಅನಿಸ್ತದೆ, ಈ ಶಿಕ್ಷಕೇತರ ನೌಕರನ್ನು ಈ 64-65ನೇ ಸಾಲಿನವರು ಸನ್ಮಾನಿಸಿ ನೋಡಿದರೆ ನನಗೆ ಒಂಥರ ಭಾಳ ಒಂದು ಖುಷಿಯಾಗಿ, ಮನಸ್ಸಿಗೆ ಒಂಥರ ಏನು ಇವರು ಮಾಡಿದ ಕೆಲಸ ಒಳ್ಳೆಯ ಕೆಲಸವಾಗಿದೆ. ಅವರಿಗೆ ನಾನು ಮೊದಲಾಗಿ ಧನ್ಯವಾದ ನೀಡ್ತೇನೆ. ಹಾಗೆಯೇ ನಮ್ಮ ಹಿರಿಯರಾದ ಗುರುರಾಜರಾವ್, ಹರಿದಾಸ್ ಮಾಸ್ಟರ್ ಹಾಗೂ ಜಗನ್ನಾಥ್ ಸೀತಾರಾಮರಾಯರ ಮಾರ್ಗದರ್ಶನದಲ್ಲಿ ನಾನು 40 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಹಾಗೆಯೇ ನಮ್ಮ ಗುರುರಾಜರಾಯರು ಹೇಳಿದ ಹಾಗೆ ಕಲ್ಮಾಡಿ ರಾಮರಾಯರು ನಮ್ಮ ಮನೆ ಹತ್ತಿರ ಇದ್ದವರು. ಅವರ ಒಡನಾಟು ನನಗೆ ತುಂಬ ಗೊತ್ತಿದ್ದ ಕಾರಣ ನಾನು ಅವರ ಒಂದು ಸಣ್ಣ ಚುಟುಕನ್ನು ಈಗ ನಿಮ್ಮ ಮುಂದೆ ಇಡ್ತೇನೆ. ಈ ಶಾಲೆಯಲ್ಲಿ 3 ಜವಾನರು, ಶ್ರೀಯುತ ಐತಪ್ಪ ಪೂಜಾರಿ, ಶ್ರೀಯುತ ದೇರಪ್ಪ, ಶ್ರೀಯುತ ಸದಾಶಿವ ಅವರೆಲ್ಲ ದಿವಂಗತರಾಗಿದ್ದಾರೆ. ಈ ಶಾಲೆ ಎದುರುಗಡೆಯಲ್ಲಿ ಒಂದು ಗದ್ದೆ ಇತ್ತು. ಆ ಗದ್ದೆಯಲ್ಲಿ ನಮ್ಮ ಸದಾಶಿವನವರ ಎತ್ತು ಇದು ಭತ್ತ ತಿಂತಾ ಇತ್ತು. ಅದನ್ನು ಶ್ರೀಯುತ ದೇರಪ್ಪನವರು ಬಂದು ಕಲ್ಮಡಿ ರಾಮರಾಯರ ಹತ್ರ ಹೇಳಿದರು, ಸರ್ ಸದಾಶಿವನ ಬೋರಿ ಕಂಡೋಡು ಕೈ ತಿನ್ಬಿಡ ಅಂತ. ಅಂದರೆ ಅವರು ಅದನ್ನು ಶ್ರೀಯುತ ಕಲ್ಮಾಡಿ ರಾಮರಾಯರು ಆಯ್ತಪ್ಪ ಸದಾಶಿವನ ಬೋರಿಯನ್ನು ದೇರಪ್ಪ ಅಂತ 3 ಜನರ ಹೆಸರನ್ನು ಒಂದೇ ಇದರಲ್ಲಿ ಹೇಳುವಾಗ ನನಗೂ ಈಗಲೂ ಅದೊಂದು ಅವರ ಮಗ ರಾಮಮೋಹನ್ ರಾಯರ ಆ ಮಾತನ್ನು ಯಾವಾಗಲೂ ಹೇಳುವುದುಂಟು. ಸದ್ಯ ಇವತ್ತು ಅವರು ಅನಾರೋಗ್ಯ ಕಾಣುವಾಗ ಇಲ್ಲದೆ ಬರ್ತಾ ಇದ್ರು. ಅವರು ಹಾಗೂ ನಮ್ಮ ಅಣ್ಣಪ್ಪ ಭಂಡಾರಿಯ ಮಗ ಶರಶ್ಚಂದ್ರ ಭಂಡಾರಿ ಕ್ಯಾಪ್ಟನ್, ಅವರು ಕೂಡ 64-65 ಅಲ್ಲ ಅದ್ರ ಮೊದಲಿದ್ರು. ಅವರಿಗೆ ವಿಷಯ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಅವರು ಕೂಡ ಬರುವಂತ ಒಂದು ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಒಳ್ಳೆ ಅಭಿಮಾನ ಇರತಕ್ಕಂಥ ಅವರು ಕೂಡ ಬರಲಿಲ್ಲ. ಆದ್ರೂ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಈ ಶಿಕ್ಷಕೇತರ ನೌಕರರಿಗೆ ಯಾರು ಎಲ್ಲಿಯೂ ಸ್ವಲ್ಪ ಸನ್ಮಾನ ಮಾಡುವುದು ಅಥವಾ ಗುರುತಿಸುವುದು ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಕೊನೆಗೆ ನಾವು ಈ ವಿದ್ಯಾರ್ಥಿಗಳಿಗೆ ಸೀತಾರಾಮರಾಯರು ಎಲ್ಲ ಇರುವಾಗಲೇ ನಾವು ಕೊಡುವುದು ಅವರ ಈ ಶಿಕ್ಷಕರು ಎಲ್ಲ ಅವರ ಬುದ್ಧಿವಂತಿಯನ್ನು ಕಲಿತು ನಾವು ಒಂದು 3 ವರ್ಷ ಅವರ ಗಂಟು ಹಾಕಿದ ಗಂಟನ್ನು ಕೊನೆಗೆ ಸರ್ಟಿಫಿಕೇಟ್ ಆಗಿ ನೀಡ್ತೇವೆ. ಅದು ನಮ್ಗೆ ಒಂದು ಖುಷಿಯಲ್ಲಿ ನೀವು ಹೋಗೋ ಒಳ್ಳೇದಾಗಿ ಮಕ್ಕಳೇ ಅಂತ ಹೇಳ್ತಾ ಸೀತಾರಾಮರಾಯ ಹೇಳುದುಂಟು. ಅದನ್ನು ಯಾವಾಗಲೂ ನಮ್ಗೆ ಎಲ್ಲಿ ಹೋದ್ರು ನಾವು ಗುರುತಿಸ್ತಾರೆ. ಹಾಗೆ ನಾನು ಇತ್ತೀಚೆಗೆ ನಮ್ಮ ಹರಿದಾಸ್ ಸೋಮೇಶ್ವರ ಅವರಿಗೆ ಮುಂಬೈಗೆ ಈ ಕಟ್ಟಡದ ಕಾಮಗಾರಿಗೆ ಆರ್ಥಿಕ ಸಹಾಯ ಮುಂಬೈಗೆ ಹೋಗುವಾಗ ಅಲ್ಲಿ ಕೂಡ ಎಷ್ಟೋ ಹಳೆ ವಿದ್ಯಾರ್ಥಿಗಳು ಯಾವ ರೀತಿ ನಮ್ಮನ್ನು ಗುರುತಿಸ್ತಾರೆ ಎಂದು ಅವರ ಹತ್ರ ಕೇಳಿದ ಗೊತ್ತಲ್ಲ. ಎಷ್ಟೋ ಹಿಂದಿನ ವರ್ಷದವರು ಎಷ್ಟೋ ಸಮಯ ಹೋದ್ರು ಸಹ ನಮ್ಮನ್ನು ಆನಂದಾಶ್ರಮ ಶಾಲೆಯ ಮಕ್ಕಳು ನೀವು ಬಂದಿರಲ್ಲ
ನಮಗೆ ಬಹಳ ಒಂದು ಖುಷಿ ಆಗ್ತದೆ. ಹಾಗೆ ನನಗೆ ಈಗಲೂ ನೆನಪುಂಟು, ಮಾನ್ಯ ವಿವೇಕ್ ಶೆಟ್ಟರು ಅಲ್ಲಿ ನಾವು ಹರಿದಾಸ್ ಮಾಸ್ಟರ್ ಎಲ್ಲ ಹೋದಾಗ ಅವರು ಕೇಳಿದ್ರು, ನನ್ನಿಂದ ಎಷ್ಟು ನೀವು ಪಡೆಯುವಂತಹ ಭಾಗ್ಯ ನೀವು ಏನು ಮನಸ್ಸಿಗೆ ಉಂಟಾ ಅಂತ ಕೇಳಿದ್ರು. ಆವಾಗ ತೆಗ್ದ ಬಗ್ಗೆ ನಮ್ಮ ಹರಿದಾಸ್ ಮಾಸ್ಟರ್ ಏನು ಒಂಥರ ಹೇಳಿಲ್ಲ. ಕೊನೆಗೆ ಅವರು ಹೇಳಿದ್ರು, ನಂದು 2.5 ಲಕ್ಷ ಕೊಡ್ತೇನೆ ಅಂತ. ಆವಾಗ ಅವರಿಗೆ ಒಂದು ಹರಿದಾಸ್ ಮಾಸ್ಟರ್ಗೆ ಮನಸ್ಸಿಗೆ ಅಯ್ಯೋ ಒಮ್ಮೆ ಪಿಚಿ ಪಿಚಿ ಆಯಿತು, 2.5 ಲಕ್ಷ ಒಮ್ಮೆಲೆ ಹಣ ಸಿಕ್ಕಿತಲ್ಲ ಅಂತ. ಅದನ್ನು ನೋಡುವಾಗ ನನಗೆ ಬಹಳ ಒಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಹಳೆ ವಿದ್ಯಾರ್ಥಿಗಳು ಎಷ್ಟು ಒಂದು ಮುತುವರ್ಜಿಯಿಂದ ನಮ್ಮ ಈ ಆನಂದಾಶ್ರಮ ಶಾಲೆಯನ್ನು ಗಮನಿಸಿದ್ದಾರೆ ಎಂದು ಹೇಳಿ ನನಗೆ ಬಹಳ ಸಂತೋಷ ಆಯಿತು. ನಿಮಗೆಲ್ಲರಿಗೂ ದೇವರು ಶ್ರೀ ಸೋಮನಾಥ್ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಅಭ್ಯಾಸ ಎಲ್ಲ ಗೊತ್ತಿಲ್ಲ, ನಾನು ಕ್ಲರಿಕಲ್ ಲೈನಲ್ಲಿದ್ದವ. ಆದರೂ ಇಷ್ಟೆಲ್ಲ ನೀವು ನೋಡೋದು ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಹಳಬರನ್ನು ನೀವು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಎಲ್ಲರೂ ನಮ್ಮನ್ನು ಗುರುತಿಸಿ ನಮಗೆಲ್ಲರಿಗೂ ನೀವೊಂದು ಮರ್ಯಾದೆ ಸನ್ಮಾನ ಮಾಡಿದ್ದೀರಿ. ನಿಜವಾಗಿ ನಾನು ಹೇಳೋದಾದರೆ, ನಾವು ಮಾಡಿದ್ದು ನಮಗೆ ಗೊತ್ತಾಗೋದಿಲ್ಲ, ನನ್ನ ಬೆನ್ನು ನನಗೆ ಕಾಣೋದಿಲ್ಲ, ನನ್ನನ್ನು ಇನ್ನೊಬ್ಬ ಗುರುತಿಸಬೇಕಷ್ಟೇ. ನನ್ನ ಬೆನ್ನು ನನಗೆ ಕಾಣುವುದಿಲ್ಲ, ಇನ್ನೊಬ್ಬ ನಮ್ಮನ್ನು ಹೇಳಬೇಕು ಅವರಂಥವ್ರು ಒಳ್ಳೆ ಜನ ಹಾಗೆ ಹೀಗೆ. ನಮ್ಮನ್ನು ನಾವು ಹೊಗಳಿಕೊಳ್ಳುವ ಅಭ್ಯಾಸ ಸಹ ನಮಗೆ ಅಭ್ಯಾಸ ಇಲ್ಲ. ಇನ್ನೊಬ್ಬ ನಮಗೆ ಸೂಚಿಸ್ತಾನೆ, ಅವರು ಒಳ್ಳೆ ಮನುಷ್ಯ, ಒಳ್ಳೆ ಇದಕ್ಕೆ. ನಮ್ಮ ಪೇರೆಂಟ್ಸ್ ಸಮೇತ ಹಾಗೆ ನಮ್ಮನ್ನು ತೂಕ ಮಾಡೋದು ಸ್ಟೂಡೆಂಟ್ಸ್ ಅಂತ ಪೇರೆಂಟ್ಸ್, ಬೇರೆ ಹೊರಗಿನವರು ಮಾಡೋದಿಲ್ಲ. ನಮ್ಮನ್ನು ಮಕ್ಕಳು ಹೊರಗೆ ಹೋದ ಮೇಲೆ ಸಹ ಮಕ್ಕಳು ದಾರಿಯಲ್ಲಿ ಸಿಕ್ಕಿದರೆ ನಮಗೆ ಅವರ ಮಕ್ಕಳ ಪರಿಚಯ ನಮಗೆ ಇರುವುದಿಲ್ಲ. ಮಕ್ಕಳೇ ನಮ್ಮ ಹತ್ರ ಬಂದು, ಸರ್ ನಾನು ನಿಮ್ಮ ಶಾಲೆಯಲ್ಲಿ ಇಂಥ ವಿಷಯದಲ್ಲಿ ಕಲ್ತಿದ್ದೇನೆ, ನೀವು ಆಗಿದ್ರಿ ತಂದು ಹೌದು ಮಗ, ನಮಗೆ ಗುರ್ತ ಸಿಕ್ಕಲಿಲ್ಲ, ನಿಮ್ಮದು ಸಂತೋಷ ಆಯಿತು, ಬನ್ನಿ ಸರ್ ಬನ್ನಿ ಕಾಫಿ ಕುಡಿಯುವ, ಬನ್ನಿ, ಬೇಡ ಮಗ ನೀವು ಅಷ್ಟು ಪ್ರೀತಿಯಲ್ಲಿ ಕರೆದಿದ್ದೇನೆ ಸಾಕು ನನಗೆ, ಇದೇ ನೀವು ಕಾಫಿ ಕುಡಿದಾಗ ಆಯಿತು. ಹಾಗೆ ನಿಜವಾಗಿ ಕೆಲವು ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ, ಇಲ್ಲಿ ಸಹ ಇದ್ದಾರೆ. ನಾನು ಗಣಪತಿಯಲ್ಲಿದ್ದೆ, ಗಣಪತಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಗಣಪತಿಯಲ್ಲಿ ಕಲಿತ ಮಕ್ಕಳು ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ದಾರೆ ಮಂಗಳೂರಲ್ಲಿ. ನಾನು ಈಗಲೂ ಕಲಿತ ಮಕ್ಕಳ ಹತ್ರ ನಾನು ಹೋಗ್ತೇನೆ, ನನ್ನ ಕೈಯಿಂದ ಒಂದು ಪಾವಣೆ ಫೀಸ್ ಕೊಡೋದು. ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ಗಳು, ಐ ಸ್ಪೆಷಲಿಸ್ಟು ಎಲ್ಲ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಇದ್ದಾರೆ. ಹಾಗಾಗಿ ನಿಜವಾಗಿ ನಮಗೊಂದು ಹೆಮ್ಮೆಯ ವಿಷಯ ಅದು. ನಮ್ಮ ಶಾಲೆ ಕಲಿತ ಮಕ್ಕಳು ದೂರ ದೂರ ಅವರೇ ಕರೆದು ನಮ್ಮನ್ನು ಮಾತಾಡ್ತಾರೆ. ಅದೊಂದು ನಮಗೆ ಬಹಳ ಸಂತೋಷ ಆಗ್ತದೆ. ಹಾಗಿರುವಾಗ ನಮ್ಮ ಶಾಲೆಯ ಮೇಲೆ ಪ್ರೀತಿ ಇಟ್ಟು ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಸಹ ಒಳ್ಳೆ ಇದು ಮಾಡಿದ್ದಾರೆ. ನಾನು ನಿಜವಾಗಿ ನನಗೆ ಕೆಲಸ ಕಲಿಸಿದವರು ನಮ್ಮ ಜಂಗಳ ಕಷ್ಟಪಟ್ಟರು. ಆಫೀಸ್ ಕೆಲಸ ಕಂಪ್ಲೀಟ್ ನನಗೆ ಕಲಿಸಿ ಕೊಟ್ಟಿದ್ದಾರೆ. ನನಗೆ ಆದ ಕಾರಣ ನಾನು ದೇವರ ದಯದಿಂದ ಎಲ್ಲ ಕಲಿತು ದೇವರದ ಇಷ್ಟವರೆಗೆ ನಾನು ಚಂದದಲ್ಲಿದ್ದೇನೆ. ಆಗಿರುವಾಗ ನಾನು ಯಾರನ್ನು ನಮ್ಮ ಶಾಲೆಯ ಸ್ಟಾಫನ್ನು ಸಹ ಮರೆಯುವುದಿಲ್ಲ, ಯಾರನ್ನು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ನಮಗೆ ಎಲ್ಲರನ್ನು ಸನ್ಮಾನಿಸಿ ನಮ್ಮನ್ನು ಇದು ಮಾಡಿದ್ದಾರೆ. ದೇವರು ಎಲ್ಲರಿಗೂ ಆಯುರಾರೋಗ್ಯ ದೀರ್ಘಾಯುಷ್ಯ ಹಾಗೂ ಧಾರಾಳ ಸಂಪತ್ತನ್ನು ಕೊಡಲಿ ಅಂತ ದೇವರ ಹತ್ರ ಬೇಡಿ ನನಗೆ ಈ ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಧನ್ಯವಾದಗಳು. ನಮ್ಮೆಲ್ಲರನ್ನ ಶುಭ ಹಾರೈಸಿ ಮಾತನಾಡಿದ ಶ್ರೀ ಕೆ ಜಗನ್ನಾಥ್ಗೆ ಇದೊಂದು ಮಾದರಿ ಕಾರ್ಯಕ್ರಮ ಎಂಬ ಅಭಿಪ್ರಾಯದೊಂದಿಗೆ ನಮ್ಮೆಲ್ಲರನ್ನ ಶುಭ ಹಾರೈಸಿದ ಶ್ರೀ KR ಚಂದರ್, ಶ್ರೀ ಸಂಜೀವ ಸೋಮೇಶ್ವರ ಶಿಕ್ಷಕೇತರ ಪರವಾಗಿ ಅನುಭವದ ಮಾತನಾಡಿದ್ರು. ಅದೇ ರೀತಿ ಶ್ರೀ ರಾಮ್ ಇವರು ಕೂಡ ತಮ್ಮ ಅನುಭವಗಳನ್ನ ಹಂಚಿ ಈ ಒಂದು ಗೌರವಾರ್ಪಣೆಯನ್ನ ಪಡೆದ ಸಂದರ್ಭದಲ್ಲಿ ಸಂತೋಷವನ್ನ ಪಟ್ಟು ಮಾತನಾಡಿದ್ದಾರೆ. ಇವರೆಲ್ಲರಿಗೂ ವಂದನೆಗಳು. ತಮಗೆಲ್ಲರಿಗೂ ಹಾಗೂ ತಮ್ಮ ಕುಟುಂಬಕ್ಕೂ ದೇವರು ಆರೋಗ್ಯ, ಸಂಪತ್ತು, ಸಮೃದ್ಧಿ ನೀಡಿ ಕಾಪಾಡಲಿ ಎಂಬ ಸದಾಶಯದೊಂದಿಗೆ ನೀಡಿದ ಗೌರವಾರ್ಪಣೆ ಇದು. ತಮಗೆಲ್ಲರಿಗೂ ವಂದನೆಗಳು. ಅರವತ್ತ 65ನೇ ಸಾಲಿನಲ್ಲಿ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ SSLC ಮುಗಿಸಿದ ಹಳೆ ವಿದ್ಯಾರ್ಥಿಗಳ ಸಮೂಹದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿ ತಮ್ಮ ಕನಸನ್ನ ನನಸು ಮಾಡಿಕೊಂಡಿರುವಂತಹ ಸಾಧಕರನ್ನ ಗುರುತಿಸಿ ಅವರನ್ನು ಕೂಡ ಗೌರವಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಾಧಕ ಸಹಪಾಠಿಗಳಿಗೆ ಸನ್ಮಾನ ಎಂಬ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ಶ್ರೀ ಸೂರ್ಯನಾರಾಯಣ ಹೊಳ್ಳ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನ ಪಡೆಯಲಿದ್ದಾರೆ. ಇವರ ಸನ್ಮಾನ ಪತ್ರವನ್ನ ಶ್ರೀ ಸುರೇಂದ್ರ ಉಚ್ಚಿಲ್ ಇವರು ವಾಚನ ಮಾಡಬೇಕಾಗಿ ವಿನಂತಿ. ಅದೇ ಸನ್ಮಾನ ಪತ್ರವನ್ನ ಶ್ರೀಮತಿ ಸುಶೀಲಾ ಇವರು ವಾಚಿಸಲಿದ್ದಾರೆ. 1964-65 ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ
ಸಾಧಕ ಸಹಪಾಠಿಗಳಿಗೆ ಸನ್ಮಾನ. ಶ್ರೀ ಸೂರ್ಯನಾರಾಯಣ ಹೊಳ್ಳ. ಆತ್ಮೀಯ ಮಿತ್ರರಾದ ಶ್ರೀ ಸೂರ್ಯನಾರಾಯಣ ಹೊಳ್ಳರವರು ತಾವು ಕೋಟೆಕಾರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಆನಂದಾಶ್ರಮ ಪ್ರೌಢಶಾಲೆಯ ಸೋಮೇಶ್ವರ ಇಲ್ಲಿ 1965ನೇ ಸಾಲಿನಲ್ಲಿ SSLC ಶಿಕ್ಷಣವನ್ನು ಮುಗಿಸಿರುತ್ತೀರಿ. SSLCಯ ಪದವಿಯನ್ನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪಡೆದ ತಾವು ಸ್ನಾತಕೋತ್ತರ ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯಲ್ಲಿ ಪಡೆದಿರುವಿರಿ. ಶ್ರೀ ಪರಮೇಶ್ವರ ಹೊಳ್ಳ ಮತ್ತು ಶ್ರೀಮತಿ ಸೀತಮ್ಮ ಹೊಳ್ಳ ದಂಪತಿಗಳ ಸುಪುತ್ರನಾಗಿ ಶ್ರೀಮತಿ ಶಕುಂತಳಾನವರನ್ನು ವರಿಸಿ ಮಗ ಶ್ರೀಶ ಹೊಳ್ಳ ಮತ್ತು ಮಗಳು ಶ್ರೀಮತಿ ಲಕ್ಷ್ಮೀ ಹೊಳ್ಳ ಅವರೊಂದಿಗೆ ಸಂಸಾರ ತಮ್ಮದು. ತಾವು ಕಲಿತ ಪ್ರೌಢಶಾಲೆಯಲ್ಲಿಯೇ ಗಣಿತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಉದ್ಯೋಗ ನಿರ್ವಹಿಸ್ತೀರಿ. ಪ್ರಸ್ತುತ ಕರಾವಳಿಯ ಇತಿಹಾಸ ಪ್ರಸಿದ್ಧಿ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ಪಾರಂಪರವಾಗಿ ಬಂದ ಅರ್ಚಕ ವೃತ್ತಿಯನ್ನು ಮಾಡಿ ಸೇವೆ ಸಲ್ಲಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಸರಳ ಸಜ್ಜನ ಸ್ನೇಹಜೀವಿಯಾಗಿ ಸೇವಾ ಮನೋಭಾವದಿಂದ ಎಲ್ಲರೊಂದಿಗೆ ಸಮಾನವಾಗಿ ಬೆರೆಸಿ ಉತ್ತಮ ಸಂಸ್ಕಾರ ಬೆಳೆಸಿಕೊಂಡು ಭಕ್ತಾದಿಗಳ ಪ್ರೀತಿ ವಿಶ್ವಾಸ ಗಳಿಸಿ ಸಮಾಜ ಸೇವೆಯ ತಮ್ಮ ಕೈಂಕರ್ಯದಿಂದ ಎಲ್ಲರ ಮೆಚ್ಚುಗೆಗೆ ಗಳಿಸುತ್ತೀರಿ. ತಮ್ಮ ಈ ಪ್ರಾಮಾಣಿಕದ ಸೇವೆ ನಮಗೆಲ್ಲರಿಗೂ ಸಂತೋಷ ನೀಡಿದೆ. ನಮ್ಮ ಸ್ನೇಹ ಸಮ್ಮಿಲನದ ಸಂದರ್ಭದಲ್ಲಿ ತಮ್ಮ ಉನ್ನತ ಗುಣಗಳಿಗಾಗಿ ಮತ್ತು ತಾವು ಪಡೆದ ಯಶಸ್ವಿಗಾಗಿ ಸಹಪಾಠಿ ಸಾಧಕ ಸನ್ಮಾನ ಸಲ್ಲಿಸಲು ಸಂತೋಷ ಪಡುತ್ತೇವೆ. ನಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ, ತಮಗೆ ಆಯುರಾರೋಗ್ಯ ಸಂಪತ್ತು ಕರುಣಿಸಲಿ ಮತ್ತು ತಮ್ಮಿಂದ ಸಮಾಜ ಇನ್ನಷ್ಟು ಸೇವೆ ಲಭಿಸಲಿ ಎಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಇತಿ 1964-65ನೇ ಸಾಲಿನ SSLC ಸಹಪಾಠಿಗಳು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಥ್ಯಾಂಕ್ ಯು. ಗುರುರಾಜ್ ಸರ್ ಅವರು, ಅದೇ ರೀತಿ ಹರಿದಾಸ್ ಸರ್ ಅವರು ಕೂಡ ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಜೊತೆಗೆ ಅತಿಥಿ ಗಣ್ಯರು ಕೂಡ ಸೇರಿಕೊಂಡು ಈ ಸನ್ಮಾನವನ್ನು ನಡೆಸಿಕೊಡ್ಬೇಕು. ಶ್ರೀ ಸೂರ್ಯನಾರಾಯಣ ಹೊಳ್ಳ ಇವರಿಗೆ ಅಭಿನಂದನೆಗಳು. ಶ್ರೀಮತಿ ವಾಣಿ ನಾರಾಯಣ್ ಉಚ್ಚಿಲ್ಕರ್ ಇವರನ್ನ ಸಾಧಕರ ಆಸನಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಇವರ ಸನ್ಮಾನ ಪತ್ರವನ್ನ ಶ್ರೀಮತಿ ರಮಣಿ ಇವರು ವಾಚಿಸಬೇಕಾಗಿ ವಿನಂತಿ. ತಾವು ಕನ್ನಡದ ಕಟ್ಟಾಳು ವಿದ್ವಾನ ರಾಮಚಂದ್ರ ಉಚ್ಚಿಲ ಮತ್ತು ಪೊನ್ನಮ್ಮ ದಂಪತಿಗಳ ಹಿರಿಯ ಪುತ್ರಿಯಾಗಿ ಜನಿಸಿ ಉಚ್ಚಿಲ ಬೋವಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಆನಂದಾಶ್ರಮ ಪ್ರೌಢಶಾಲೆಯ ಸೋಮೇಶ್ವರ ಇಲ್ಲಿ 1964-65ನೇ ಸಾಲಿನಲ್ಲಿ SSLC ಶಿಕ್ಷಣವನ್ನು ಮುಗಿಸಿರುತ್ತೀರಿ. ಮಂಗಳೂರಿನ ಸೈಂಟ್ ಆನ್ಸ್ ಕಾಲೇಜಿನಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದಿರುತ್ತೀರಿ. 1966ರಲ್ಲಿ ಮುಂಬಯಿಯ ಪ್ರತಿಷ್ಠಿತ ಕನ್ನಡ ಶಾಲೆಯಾದ ವಿದ್ಯಾಪ್ರಸಾರಕ ಮಂಡಳದ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಅಧ್ಯಾಪನ ವೃತ್ತಿಯನ್ನು ಆರಂಭಿಸಿ 1979ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ BA ಪದವಿ, 1981ರಲ್ಲಿ ಮುಂಬಯಿಯ ವಿಶ್ವವಿದ್ಯಾಲಯದಿಂದ MA ಪದವಿ ಹಾಗೂ 1983ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ B.Ed ಪದವಿ ಪಡೆದು ಉನ್ನತ ಸಾಧನೆಗೈದಿರುವಿರಿ. 1997ರಲ್ಲಿ ಬೋವಿ ಜಾನಪದ ಒಂದು ಅಧ್ಯಯನ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಮುಂಬೈ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದು
2002ರಲ್ಲಿ ಯೋಗ ರೇಖಿ ಶಿಕ್ಷಣವನ್ನು, 2012ರಲ್ಲಿ ವಾಸ್ತುಶ್ರೀ ಮಾಸ್ಟರ್ ಮೈಂಡ್ ಶಿಕ್ಷಣವನ್ನು ಪಡೆದು ಮನಸ್ಸಿದ್ದರೆ ಮಾರ್ಗವಿದೆ ಎಂದು ಸಾಧಿಸಿ ತೋರಿಸಿದ್ದೀರಿ. 1969ರಲ್ಲಿ ಶ್ರೀ ನಾರಾಯಣ ಉಚ್ಚಿಲ್ಕರ್ ಅವರೊಂದಿಗೆ ವಿವಾಹವಾಗಿ ನವೀನ ಮತ್ತು ನವನೀತರನ್ನು ಮಕ್ಕಳಾಗಿ ಪಡೆದು ಸೊಸೆ ಮೊಮ್ಮಕ್ಕಳೊಂದಿಗಿನ ಸಂತೃಪ್ತ ಸಂಸಾರ ತಮ್ಮದು. ಸಾಂತಾಕ್ರೂಸ್ ಗುರುನಾರಾಯಣ ರಾತ್ರಿ ಶಾಲೆಯಲ್ಲಿ 13 ವರ್ಷ ಮುಖ್ಯೋಪಾಧ್ಯಾಯನಿಯಾಗಿ ಸೇವೆ. 1982ರಲ್ಲಿ ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕಿಯಾಗಿ, 1984ರಲ್ಲಿ ಸೋಮಯ್ಯ ಕಾಲೇಜಿನ ಆರ್ಟ್ಸ್ ಮತ್ತು ಸೈನ್ಸ್ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿ, 1922ರಿಂದ 1990ರವರೆಗೆ ವಿದ್ಯಾಪ್ರಸಾರಕ ಮಂಡಲದ ಉಪನ್ಯಾಸಕಿಯಾಗಿ, ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸರ್ಟಿಫಿಕೇಟ್ ಕೋರ್ಸುಗಳ ಉಪನ್ಯಾಸಕಿ. 39 ವರ್ಷಗಳ ಸುದೀರ್ಘ ಸೇವೆಗೈದಿದ್ದೀರಿ. 2002ರಲ್ಲಿ ಡಾಕ್ಟರ್ ಚಿಂತಾಮಣಿ ಅತ್ತೆಮಬ್ಬಿ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ, 2005ರಲ್ಲಿ ಆದರ್ಶಕ ಶಿಕ್ಷಕ ಪ್ರಶಸ್ತಿ ಮತ್ತು ಸುವರ್ಣ ಕನ್ನಡಿಗ ಪ್ರಶಸ್ತಿ, 2011ರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಪುರಸ್ಕಾರ, 2012ರಲ್ಲಿ ಶ್ರೀ ಕೃಷ್ಣ ಪ್ರತಿಷ್ಠಾನ ಸಾಹಿತ್ಯ ರತ್ನ ಪ್ರಶಸ್ತಿ, 2015ರಲ್ಲಿ ಪ್ರೊಫೆಸರ್ ನಳಿನಿ ಕಾರ್ನಾಡ್ ಪ್ರಥಮ ಸಂಸ್ಕರಣಾ ಪ್ರಶಸ್ತಿ, ರವಿ ರಾ ಅಂಚನ್ ಪ್ರಥಮ ಸಂಸ್ಕರಣಾ ಪ್ರಶಸ್ತಿ ಪಡೆದು ತಾವು ಶಿಕ್ಷಣ ಪಡೆದ ವಿದ್ಯಾಸಂಸ್ಥೆಗಳು, ತವರು ನೆಲ ಹಾಗೂ ಕುಟುಂಬಕ್ಕೆ ಕೀರ್ತಿ ತಂದಿರುವಿರಿ. ಮಹಾರಾಷ್ಟ್ರ ಪಠ್ಯಪುಸ್ತಕ ನಿರ್ಮಿತಿ ಮಂಡಳಿಯಲ್ಲಿ ಸಂಪಾದಕ ಸದಸ್ಯೆಯಾಗಿ ಉಚ್ಚ ಮಾಧ್ಯಮಿಕ ವಿಭಾಗದಲ್ಲಿ ಸಮನ್ವಯಕಾರರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಹಲವು ಸಾಹಿತ್ಯ ಗೋಷ್ಠಿ, ಕವಿಗೋಷ್ಠಿ, ವಿಚಾರಗೋಷ್ಠಿಗಳಲ್ಲಿ ಪ್ರಬಂಧ ಮಂಡಿಸಿ ಕವಿತಾ ವಾಚಿಸಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಮುಂಬಯಿಯ ಅನೇಕ ಸಂಸ್ಥೆಗಳಲ್ಲಿ ಅಧ್ಯಕ್ಷೆಯಾಗಿ, ಸಲಹೆಗಾರರಾಗಿ, ಸಾಹಿತ್ಯಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ರಂಗದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವೈಚಾರಿಕತೆಯನ್ನು ಮೆರೆದವರು ತಾವು. 1997ರಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಸ್ವೀಕಾರ ಮಾಡಿದ್ದು ಪ್ರಶಂಸನೀಯ. ತಾವೇ ಬರೆದ ನಾಟಕ ಹಾಗೂ ನೃತ್ಯ ರೂಪಗಳನ್ನು ವಿದ್ಯಾರ್ಥಿಗಳಿಂದ ಮಂಡಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಿದ ಹಿರಿದೆ ತಮ್ಮದು. ಮುಂಬಯಿಯ ಕನ್ನಡ ರಾತ್ರಿ ಶಾಲೆ, ಹಗಲು ಶಾಲೆ, ಮನಪಾ ಕಾಲೇಜಿನ ಕನ್ನಡ ಸಂಘಗಳ ಶಿಕ್ಷಕರನ್ನು, ಹಳೆ ವಿದ್ಯಾರ್ಥಿಗಳನ್ನು ಸಂಘಟಿಸಿ 2007ರಲ್ಲಿ ಗುರು ಶಿಷ್ಯ ಒಕ್ಕೂಟ ರಚಿಸಿ ಯಶಸ್ವಿಯಾಗಿದ್ದೀರಿ. ಗುರು ಶಿಷ್ಯ ಒಕ್ಕೂಟದ 3ನೇ ವಾರ್ಷಿಕೋತ್ಸವದಲ್ಲಿ ತನ್ನ ತಂದೆಯವರ ಹೆಸರಿನಲ್ಲಿ ಪ್ರಕಾಶನವನ್ನು ಹುಟ್ಟುಹಾಕಿ ತಮ್ಮ ದ್ವಿತೀಯ ಕೃತಿ ಸಾಹಿತ್ಯ ಸುಮವನ್ನು ಲೋಕಾರ್ಪಣೆ ಮಾಡಿದ್ದು ಮಾತ್ರವಲ್ಲ, ಇತ್ತೀಚೆಗೆ ರಚಿಸಿರುವ ಸುಮಾರು 6 ಪುಸ್ತಕಗಳು ಲೋಕಾರ್ಪಣೆಗೆ ಸಿದ್ಧವಾಗಿವೆ. ನಮ್ಮ ಸ್ನೇಹ ಸಮ್ಮೇಳನದ ಸಂದರ್ಭದಲ್ಲಿ ತಮ್ಮ ಉನ್ನತ ಗುಣಗಳಿಗಾಗಿ ಮತ್ತು ತಾವು ಪಡೆದ ಯಶಸ್ವಿಗಾಗಿ ಸಹಪಾಠಿ ಸಾಧಕ ಸನ್ಮಾನ ಸಲ್ಲಿಸಲು ಸಂತೋಷ ಪಡುತ್ತೇವೆ. ತಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ, ತಮಗೆ ಆಯುರೋಗ್ಯ ಆಯುಷ್ ಸಂಪತ್ತು ಕರುಣಿಸಲಿ ಮತ್ತು ತಮ್ಮಿಂದ ಕುಟುಂಬಕ್ಕೆ ಇನ್ನಷ್ಟು ಸೇವೆ ಲಭಿಸಲಿ. ಇತಿ 1964-65ನೇ ಸಾಲಿನ SSLC ಸಹಪಾಠಿಗಳು, ಆನಂದಾಶ್ರಮ ಪ್ರೌಢಶಾಲೆ, ಸೋಮೇಶ್ವರ. ಧನ್ಯವಾದ. ಗುರುಗಳಾದಂತಹ ಶ್ರೀಯುತ ಪಿ ಗುರುರಾಜ್ ರಾವ್ ಹಾಗೂ ಶ್ರೀಯುತ ಕೆ ಹರಿದಾಸ್ ಭಟ್ ಇವರು ಸನ್ಮಾನಿಸಬೇಕಾಗಿ ವಿನಂತಿ. ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ್ ಉಚ್ಚಿಲ್ಕರ್ ಇವರಿಗೆ ಅಭಿನಂದನೆಗಳು. ಉಚ್ಚಿಲ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಉಚ್ಚಿಲ್ ಇವರು ವಾಚಿಸಬೇಕಾಗಿ ವಿನಂತಿ. ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ, ಕೋಟೆಕಾರು. 1964-65ರ ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ, ಸಾಧಕ ಸಹಪಾಠಿಗೆ ಸನ್ಮಾನ ಪತ್ರ. ಶ್ರೀಮತಿ ರೇವತಿ ದಾಮೋದರ ಉಚ್ಚಿಲ್. ಆತ್ಮೀಯ ಮಿತ್ರರಾದ ಶ್ರೀಮತಿ ರೇವತಿ ದಾಮೋದರ ಉಚ್ಚಿಲ್ರವರೇ, 13/5
1946ರಂದು ಶ್ರೀಯುತ ಪೆರ್ಜುಕೋಟೆ ಮತ್ತು ಶ್ರೀಮತಿ ಚೆರಿಯಮ್ಮನವರ ಪುತ್ರಿಯಾಗಿ ಜನ್ಮವೆತ್ತ ತಾವು ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇಲ್ಲಿ 1964-65ನೇ ಸಾಲಿನಲ್ಲಿ SSLC ಶಿಕ್ಷಣವನ್ನು ಮುಗಿಸಿರುತ್ತೀರಿ. ತಾವು ವಿದ್ಯಾರ್ಥಿಯಾಗಿದ್ದ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೇ 1966ರಲ್ಲಿ ಶಿಕ್ಷಕಿಯಾಗಿ ಸೇರಿ 1977ರಲ್ಲಿ ಬಡ್ತಿ ಹೊಂದಿ 7 ವರ್ಷಗಳ ಕಾಲ ಶಾಲಾ ಅಭಿವೃದ್ಧಿಯ ಚುಕ್ಕಾಣಿ ಹಿಡಿದು 38 ವರ್ಷಗಳ ಕಾಲ ದೀರ್ಘಾವಧಿಯ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿ ವೃಂದ ಹಾಗೂ ಸಮಾಜದ ಸರ್ವತೋಮುಖ ಏಳಿಗೆಗೆ ಅನಿರ್ಹಿಸಿ ದುಡಿದಿದ್ದೀರಿ. 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಸತತವಾಗಿ 4 ವರ್ಷಗಳು 100% ಫಲಿತಾಂಶ ಬರುವುದು ತಮ್ಮ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲವಾಗಿದೆ. ಸಂಗೀತ ಭರತನಾಟ್ಯದಲ್ಲಿ ಪರಿಣತಿ ಪಡೆದ ತಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ಶಾಲೆಯ 100 ವಿದ್ಯಾರ್ಥಿಗಳಲ್ಲಿ ಸಂಗೀತ ನಿತ್ಯಾಸಕ್ತಿ ಬೆಳೆಸಿ ಉತ್ತಮ ಕಲಾವಿದರಾಗಲು ಕಾರಣಕರ್ತರಾಗಿ ಮೆಚ್ಚುಗೆಯನ್ನು ಪಡೆದಿರುವಿರಿ. ನಮ್ಮ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರವು 2002-2003ನೇ ಸಾಲಿನಲ್ಲಿ ಜನಮೆಚ್ಚಿನ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿ ನಿಮ್ಮನ್ನು ಗೌರವಿಸುವುದು ತಮ್ಮ ಸಹಪಾಠಿಗಳಾದ ನಮಗೆಲ್ಲರಿಗೂ ಸಂತೋಷದ ವಿಚಾರ. ವೃತ್ತಿ ಜೀವನದಿಂದ ನಿವೃತ್ತಿ ಹೊಂದಿದ್ದರೂ 3 ವರ್ಷಗಳ ಕಾಲ ಶ್ರೀ ಸೋಮನಾಥ ದೇವಸ್ಥಾನದ ಟ್ರಸ್ಟಿಯಾಗಿ 5 ವರ್ಷ ಸೋಮೇಶ್ವರ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ದುಡಿದು ಕೃತಾರ್ಥರಾಗಿದ್ದೀರಿ. ತಮ್ಮ ಸಾಧನೆಗಳನ್ನು ಗುರುತಿಸಿ 2000ನೇ ಇಸವಿಯಲ್ಲಿ ತುಳುಕೂಟ ದುಬೈ ಸಂಸ್ಥೆಯು ತಮ್ಮನ್ನು ಸನ್ಮಾನಿಸಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ನಮ್ಮ ಸ್ನೇಹ ಸಮ್ಮಿಲನದ ಸಂದರ್ಭದಲ್ಲಿ ತಮ್ಮ ಉನ್ನತ ಗುಣಗಳಿಗಾಗಿ ಸಹಪಾಠಿ ಸಾಧಕ ಸನ್ಮಾನ ಸಲ್ಲಿಸಲು ಸಂತೋಷಪಡುತ್ತೇವೆ. ತಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ, ತಮಗೆ ಆಯುರಾರೋಗ್ಯ ಸಂಪತ್ತು ಕರುಣಿಸಲಿ ಮತ್ತು ತಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಸೇವೆ ಲಭಿಸಲಿ ಎಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಒಕ್ಕೊರಳಿನ ಪ್ರಾರ್ಥನೆ. ಇತಿ 1964-65ನೇ ಸಾಲಿನ SSLC ಸಹಪಾಠಿಗಳು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಗುರುವರಿಯರಾದಂತಹ ಪಿ ಗುರುರಾಜ್ ರಾವ್ ಹಾಗೂ ಶ್ರೀ ಕೆ ಹರಿದಾಸ್ ಭಟ್ ಇವರು ಗೌರವವನ್ನು ಸಲ್ಲಿಸಬೇಕು. ಅದೇ ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರಿಗೆ ಗೌರವಾರ್ಪಣೆ. ವಂದನೆಗಳು ತಮಗೆಲ್ಲರಿಗೂ. ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರಿಗೆ ಶ್ರೀಮತಿ ಯು ಜಾನಕಿ ಪುತ್ರನ್ ಇವರನ್ನ ನಾನು ವೇದಿಕೆಗೆ ಆತ್ಮೀಯತೆಯಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಯು ಜಾನಕಿ ಪುತ್ರನ್ ಇವರ ಸನ್ಮಾನ ಪತ್ರವನ್ನ ರಮಣಿ ಇವರು ವಾಚಿಸಬೇಕಾಗಿ ವಿನಂತಿ. ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಕೋಟೆಕಾರು 1964-65ರ ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಾಧಕ ಸಹಪಾಠಿಗಳಿಗೆ ಸನ್ಮಾನ. ಶ್ರೀಮತಿ ಯು ಜಾನಕಿ ಪುತ್ರನ್. ಆತ್ಮೀಯ ಮಿತ್ರರಾದ ಶ್ರೀಮತಿ ಜಾನಕಿ ಪುತ್ರನ್ ರವರೇ ಶ್ರೀಯುತ ಗುರುವಪ್ಪ ಕರ್ಕೆರೆ ಮತ್ತು ಶ್ರೀಮತಿ ಸುಂದರಿ ಪುತ್ರನ್ ರವರ ಪ್ರಥಮ ಪುತ್ರಿಯಾಗಿ ಜನ್ಮವೆತ್ತ ತಾವು 1979ರಲ್ಲಿ ಶ್ರೀ ಮೋಹನ್ ದಾಸ್ ಅವರನ್ನು ವಿವಾಹವಾಗಿ ಓರ್ವ ಪುತ್ರ ಹಾಗೂ ಓರ್ವ ಪುತ್ರಿಯನ್ನು ಪಡೆದು ಧನ್ಯರಾಗಿರುವಿರಿ. ಉಳ್ಳಾಲ ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಕೋಟೆಕಾರಿನ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಮಂಗಳೂರಿನ ಬಲ್ಮಠದ ಸರ್ಕಾರಿ ಹೆಣ್ಮಕ್ಕಳ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ತರಬೇತಿಯನ್ನು ಪಡೆದು 1981ರಿಂದ ಅಧ್ಯಾಪನ ವೃತ್ತಿಯನ್ನು ಜೀವನವನ್ನಾಗಿ ಸಿರಿಸಿದ್ದೀರಿ.
1971ರಲ್ಲಿ ಸ್ಟೆಲ್ಲಾ ಮೇರಿ ಸಿರಿಯಸ್ ಪ್ರಾಥಮಿಕ ಶಾಲೆಯಲ್ಲಿ ವೃತ್ತ ಜೀವನ ಆರಂಭಿಸಿ ಸ್ವತಃ ವಿದ್ಯಾರ್ಥಿನಿಯಾಗಿದ್ದ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1973ರಲ್ಲಿ ಸೇರ್ಪಡೆಗೊಂಡು ವಿದ್ಯಾದಾನದ ಕಂಕರಿಗೆ ತೊಡಗಿ 1995ರಲ್ಲಿ ಮುಖ್ಯೋಪಾಧ್ಯಾಯಿನಿ ಹುದ್ದೆಗೆ ಬಡ್ತಿ ಹೊಂದಿ ಶಾಲೆಯ ಅಭಿವೃದ್ಧಿ ರಥದ ಸಾರಥಿಯಾಗಿ ತಮ್ಮ ಆಡಳಿತಾವಧಿಯಲ್ಲಿ ದೃಢ ಸಂಕಲ್ಪದಿಂದ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಂಡು ಶಾಲೆಯ ಹಾಗೂ ವಿದ್ಯಾರ್ಥಿಗಳ ಉನ್ನತಿಗಾಗಿ ನಿಸ್ವಾರ್ಥ ಸೇವೆಗೈದಿದ್ದೀರಿ. ಮುಂದುವರಿದ ಕಲಿಕಾ ಶಿಕ್ಷಣ ಕೇಂದ್ರ ಮೊಗವೀರ ಪಟ್ಟಣ ನೋಡಲ್ ಕೇಂದ್ರದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. 2001ರಿಂದ 2003ರ ತನಕ 7ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯಲ್ಲಿ ಸತತ 3 ಬಾರಿ 100% ಫಲಿತಾಂಶ ಗಳಿಸಿ ಸುದೀರ್ಘ ಶಾಲಾ ಇತಿಹಾಸದಲ್ಲಿ ಹೊಸ ದಾಖಲೆ ಮಾಡಿರುವುದು ತಮ್ಮ ಸಾಧನೆಗೆ ಹಿಡಿದ ಕೈಗನ್ನಡಿ. ಶಾಲೆಗೆ ಸುಮಾರು 30,000 ರೂಪಾಯಿ ವೆಚ್ಚದಲ್ಲಿ ಸುಂದರವಾದ ತೋಟ ರಚಿಸಿ ತೋಟಗಾರಿಕಾ ಇಲಾಖೆಯಿಂದ ಬಹುಮಾನ ಪಡೆದ ಹಿರಿಮೆ ತಮ್ಮದು. 90,000 ರೂಪಾಯಿ ವೆಚ್ಚದಲ್ಲಿ ಶಾಲಾ ಆಟದ ಮೈದಾನದ ನವೀಕರಣ, ಶಾಲೆ ಹಳೆ ವಿದ್ಯಾರ್ಥಿ ಸಂಘದ ಸಹಕಾರದಿಂದ ಶಾಶ್ವತ ಕಬ್ಬಿಣದ ಚೌಕಟ್ಟಿನ ರಂಗಮಂದಿರ ನಿರ್ಮಾಣ, ಶಾಶ್ವತ ದತ್ತಿ ನಿಧಿ, ಅಧ್ಯಕ್ಷ ದಾಸೋಹ, ವಿದ್ಯಾರ್ಥಿ ವೇತನಗಳು, ದಾನಿಗಳಿಂದ ಪುಸ್ತಕ, ಸಮವಸ್ತ್ರ ವಿಸ್ತರಣೆಯಂತಹ 108 ಯೋಜನೆಗಳ ಜೊತೆಗೆ ವಿದ್ಯಾರ್ಥಿಗಳ ಪ್ರತಿಭೆಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕರಾವಳಿಯ ಸಂಸ್ಕೃತಿಯನ್ನು ಬಿಂಬಿಸುವ ನಮ್ಮ ಕರೆನಾಡು ಎಂಬ ದೃಶ್ಯ ರೂಪಕವನ್ನು ಕರಾವಳಿಯಾದ್ಯಂತ ಬೀಚ್ ಫೆಸ್ಟಿವಲ್, ಅಬ್ಬೆಕ್ಕೆ ಉತ್ಸವ, ಕಡಲ ಹಬ್ಬ ಪಡುಬಿದ್ರಿ, ಉರ್ವ ಮಾರಿಯಮ್ಮ ದೇವಸ್ಥಾನ, ರೋಶನಿ ನಿಲಯ ಕಾಲೇಜು, ಸಾರ್ವಜನಿಕ ಗಣೇಶೋತ್ಸವ ಬೊಕ್ಕಪಟ್ನ, ಆಲ್ ಇಂಡಿಯಾ ಮೊಗವೀರ ಅಸೋಸಿಯೇಷನ್ ಕಾರ್ಯಕ್ರಮ, ಸಾರ್ವಜನಿಕ ನವರಾತ್ರಿ ಉತ್ಸವ ಉಳ್ಳಾಲ ಮುಂತಾದ 13 ಕಡೆಗಳಲ್ಲಿ ಪ್ರದರ್ಶನ ನೀಡಿ ಜನಮನ್ನಣೆ ಪಡೆದಿದ್ದೀರಿ. 2003-2004 ಶಾಲಾ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ವಿನ್ಯಾಸ 2003 ಎಂಬ ವಸ್ತು ಪ್ರದರ್ಶನದ ಸಂಘಟನೆ ತಮ್ಮ ಅಭಿರುಚಿ ಹಾಗೂ ಸಾಧನೆಯ ಹಿರಿಮೆಯಾಗಿದೆ. ಇದು ಶಿಕ್ಷಣಾಧಿಕಾರಿಗಳ, ಗಣ್ಯರ, ಸಂಘ ಸಂಸ್ಥೆಗಳ ಪ್ರಶಂಸೆಗೆ ಪಾತ್ರವಾಗಿದೆ. ಶಾಲೆ ವಿದ್ಯಾರ್ಥಿ ವೃಂದ ಹಾಗೂ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರವು 2003-4ನೇ ಸಾಲಿನಲ್ಲಿ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಹಲವಾರು ಸಂಘ ಸಂಸ್ಥೆಗಳು ತಮ್ಮನ್ನು ಸನ್ಮಾನಿಸಿ ಗೌರವಿಸಿದೆ. ನಿವೃತ್ತಿ ನಂತರದ ಸಮಾಜ ಸೇವೆ. ಉಳ್ಳಾಲ ಮೀನುಗಾರ ಮಹಿಳೆಯರ ಸೇವಾ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ 3ನೇ ಅವಧಿಯಲ್ಲಿ ಕಾರ್ಯನಿರ್ವಹಣೆ, ಮೀನುಗಾರಿಕೆ ಇಲಾಖೆಯಿಂದ 7.5 ಲಕ್ಷ ರೂಪಾಯಿ ಅನುದಾನ ಪಡೆದು ನಿರ್ದೇಶಕರ ದಾನಿಗಳ ನೆರವಿನಿಂದ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೀನು ಸಂಸ್ಕರಣಾ ಕೇಂದ್ರ, ಹೊಸ ಕಟ್ಟಡ ನಿರ್ಮಾಣ, ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಉತ್ಸವದಲ್ಲಿ ಮೊದಲು ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ, 2015ರಲ್ಲಿ ಜಾಗೃತ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅವಿರೋಧ ಆಯ್ಕೆ. ಉಳ್ಳಾಲ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾಗಿ ಮಹಿಳೆಯರನ್ನು ಸಾಂಸ್ಕೃತಿಕ, ಕ್ರೀಡೆ ಮೊದಲಾದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆ, ಕ್ಯಾನ್ಸರ್ ರೋಗಿಗಳಿಗೆ ನೆರವು ಹಾಗೂ ಅಂಗವಿಕಲರ ಶಾಲೆಗೆ ಆರ್ಥಿಕ ನೆರವು ನೀಡುವುದರಿಂದ ಸಕ್ರಿಯವಾಗಿ ತಮ್ಮನ್ನು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಕಾಯ, ವಾಚ, ಮನಸ್ಸ ಸಮಾಜದ ಒಳಿತಿಗೆ ದುಡಿಯುವ ತಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಸೇವೆ ಒದಗಲಿ, ತಮ್ಮ ಮುಂದಿನ ಜೀವನವು ಸುಖಮಯವಾಗಿದ್ದು ಆಯುರಾರೋಗ್ಯ ಸಂಪತ್ತು ಕರುಣಿಸಲಿ ಎಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಒಕ್ಕೊರಲಿನ ಪ್ರಾರ್ಥನೆ. ನಮ್ಮ ಸ್ನೇಹ ಸಮ್ಮಿಲನದ ಸಂದರ್ಭದಲ್ಲಿ ತಮ್ಮ ಉನ್ನತ ಗುಣಗಳಿಗಾಗಿ ಮತ್ತು ತಾವು ಪಡೆದ ಯಶಸ್ಸಿಗಾಗಿ ಸಹಪಾಠಿ ಸಾಧಕ ಸನ್ಮಾನ ಸಲ್ಲಿಸಲು ಸಂತೋಷ ಪಡುತ್ತೇವೆ. ಇತಿ 1964-65ನೇ ಸಾಲಿನ SSLC ಸಹಪಾಠಿಗಳು, ಆನಂದಾಶ್ರಮ ಪ್ರೌಢಶಾಲೆ, ಸೋಮೇಶ್ವರ. ಧನ್ಯವಾದ. ಇವರನ್ನ ಶ್ರೀಯುತ ಸುರೇಂದ್ರ ಉಚ್ಚಿಲ್, ಅದೇ ರೀತಿ ಅವರೊಂದಿಗೆ ಶ್ರೀಮತಿ ಪ್ರೇಮಲತಾ ಇವರು ಸನ್ಮಾನಿಸಿ ಹಾಗೆ
ತಮಗೂ ಅಭಿನಂದನೆಗಳು. ಇವರಿಗೆ ವಿಶ್ವನಾಥ್ ಅವರು ವೇದಿಕೆಗೆ ಅವರನ್ನು ನಾನು ಆಹ್ವಾನಿಸ್ತೇನೆ. ವಿಶ್ವನಾಥ್ ಎಂ ಉಚ್ಚಿಲ್ ಇದೀಗ ಸನ್ಮಾನವನ್ನು ಪಡೆಯಲಿರುವಂತಹ ಸಾಧಕರು. ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಕೋಟೆಕಾರು 1964-65 ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಾಧಕ ಸಹಪಾಠಿಗಳಿಗೆ ಸನ್ಮಾನ ಪತ್ರ. ಶ್ರೀ ವಿಶ್ವನಾಥ್ ಎಂ ಉಚ್ಚಿಲ್. ಆತ್ಮೀಯ ಮಿತ್ರರಾದ ಶ್ರೀ ವಿಶ್ವನಾಥ್ ಎಂ ಉಚ್ಚಿಲ್ ರವರೇ, ತಾವು ಉಚ್ಚಿಲ ಭವಿಷ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ ಇಲ್ಲಿ 1964-65 ಸಾಲಿನಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿರುತ್ತೀರಿ. ಪದವಿ ಶಿಕ್ಷಣವನ್ನು ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಪಡೆದ ತಾವು ಸ್ನಾತಕೋತ್ತರ ಪದವಿಯನ್ನು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿಯಲ್ಲಿ ಪಡೆದಿರುವಿರಿ. 1970ರಿಂದ 1983 ತನಕ ಮುಂಬಯಿಯ ಬ್ಯಾಂಕ್ ಆಫ್ ಬರೋಡಾದಲ್ಲಿ 13 ವರ್ಷಗಳ ಕಾಲ ಉದ್ಯೋಗ ನಿರ್ವಹಿಸಿ 1985ರಿಂದ 1996 ತನಕ ಪೂನಾವಾಲಾ ಗ್ರೂಪ್ನಲ್ಲಿ ಕಾರ್ಯನಿರ್ವಹಿಸಿ 1996ರಿಂದ ಇಂದಿನ ತನಕ ಸಾಫ್ಟ್ವೇರ್ ನಿರ್ಮಾಣ ಹಾಗೂ ನಿರ್ವಹಣಾ ವ್ಯವಹಾರದ ಸ್ವಂತ ಉದ್ದಿಮೆ ನಡೆಸುತ್ತಾ ಬಂದಿದ್ದೀರಿ. ನಿಮ್ಮ ಸಂಸ್ಥೆ ಭಾರತ ಹಾಗೂ ಹೊರದೇಶಗಳ ಹಲವಾರು ಬ್ಯಾಂಕ್ಗಳೊಂದಿಗೆ ವ್ಯವಹಾರ ನಡೆಸುತ್ತಾ ಬಂದಿರುವುದು ಸಂತೋಷದ ಸಂಗತಿ. ಪ್ರಸ್ತುತ ಸಂಸ್ಥೆಯ ಜವಾಬ್ದಾರಿಯನ್ನು ತಮ್ಮ ಸುಪುತ್ರ ನಿರ್ವಹಿಸುತ್ತಿದ್ದು ಅವನಿಗೆ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿದ್ದೀರಿ. ಪ್ರಸ್ತುತ ತಮ್ಮ ಸಂಸ್ಥೆಯು 28 ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳು ಹಾಗೂ 3 ಹೊರದೇಶದ ಬ್ಯಾಂಕ್ಗಳೊಂದಿಗೆ ವ್ಯವಹರಿಸುವ ಮಹಾ ಸಾಧನೆ ಗೈದಿರುವಿರಿ. ಕೈಗಾರಿಕೋದ್ಯಮಿ, ಕೊಡುಗೈ ದಾನಿಯಾಗಿ ಹಲವಾರು ಕುಟುಂಬಗಳಿಗೆ ಅನ್ನದಾತರಾಗಿ ಉನ್ನತ ಮಟ್ಟದ ಚಿಂತನೆಯನ್ನು ಅಳವಡಿಸಿ ನೂರಾರು ಜನರಿಗೆ ಮಾದರಿಯಾಗಿ ಬದುಕು ಮಾಡುತ್ತಿದ್ದೀರಿ. ತಂದೆ ಶ್ರೀ ಉಚ್ಚಿಲ್ ಮಂಜಪ್ಪ ಮತ್ತು ತಾಯಿ ಶೇಷಮ್ಮ ದಂಪತಿಗಳ ಸುಪುತ್ರನಾಗಿ ಶ್ರೀಮತಿ ವತ್ಸಲಾರವನ್ನು ವರಿಸಿ ಸುಪ್ರಿಯಾ ಮತ್ತು ಅಮಿತ್ರನ್ನು ಮಕ್ಕಳಾಗಿ ಪಡೆದು ಸೊಸೆ ಮೊಮ್ಮಕ್ಕಳೊಂದಿಗಿನ ಸುಖಿ ಸಂಸಾರ ತಮ್ಮದು. ನಮ್ಮ ಸ್ನೇಹ ಸಮ್ಮಿಲನದ ಸಂದರ್ಭದಲ್ಲಿ ತಮ್ಮ ಉನ್ನತ ಗುಣಗಳಿಗಾಗಿ ಮತ್ತು ತಾವು ಪಡೆದ ಯಶಸ್ವಿಗಾಗಿ ಸಹಪಾಠಿ ಸಾಧಕ ಸನ್ಮಾನ ಸಲ್ಲಿಸಲು ಸಂತೋಷ ಪಡುತ್ತೇವೆ. ತಮ್ಮ ಮುಂದಿನ ಜೀವನವು ಸುಖಮಯವಾಗಿರಲಿ, ತಮಗೆ ಆಯುರಾರೋಗ್ಯ ಸಂಪತ್ತು ಕರುಣಿಸಲಿ ಮತ್ತು ತಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಸೇವೆ ಲಭಿಸಲಿ ಎಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಇತಿ 1964-65 ಸಾಲಿನ SSLC ಸಹಪಾಠಿಗಳು, ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ಇದಲ್ಲದೆ ಇದರಲ್ಲಿ ಬರೆಯದ ಒಂದು ವಿಷಯ ಅಂತ ಹೇಳಿದರೆ, ನಾವು ಈಗ ವಿದ್ಯಾನಿಧಿ ಮಾಡುತ್ತಿದ್ದೇವೆ. ಅದಕ್ಕೆ ಬೇಕಾಗಿ ಅವರು 2 ಲಕ್ಷ ಧನ ಸಹಾಯ ಮಾಡಿದ್ದಾರೆ. ಗೌರವಾರ್ಪಣೆಯನ್ನ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರು ಹಾಗೆ ಸಹಪಾಠಿಗಳು ಕೂಡ ವಿಶ್ವನಾಥ್ ಎಂ ಉಚ್ಚಿಲ್ ಇವರನ್ನ ಸನ್ಮಾನಿಸಿ ಗೌರವಿಸಿದ ಅತಿಥಿ ಗಣ್ಯರು ಶ್ರೀಯುತ ವಿಶ್ವನಾಥ್ ಉಚ್ಚಿಲ್ ಅವರಿಗೂ ಅಭಿನಂದನೆಗಳು ಪಡೆದು ಎಲ್ಲ ಸಹಪಾಠಿಗಳು ನಮ್ಮ ಶಾಲೆ ಆನಂದಾಶ್ರಮ ಶಾಲೆಯ ಸಭಾಮಂದಿರದಲ್ಲಿ ಸೇರಿರುವ ಕಿರಿಯರೇ ಹಾಗೂ ನನ್ನ ಸಮವಯಸ್ಕರೇ ಎಲ್ಲರಿಗೂ ನನ್ನ ಹಾರ್ದಿಕವಾದ ಶುಭಕಾಮನೆಗಳು. ಈ ಒಂದು ಸಂದರ್ಭವು 64-65 ಇಸವಿಯ SSLC ವಿದ್ಯಾರ್ಥಿಗಳ ಒಂದು ಸಾಧನೆ ಅಂತಲೇ ಹೇಳಬೇಕು.
ನಾ ಭೂತೋ ಅಂದರೆ ಹಿಂದೆ ನಡೀಲಿಲ್ಲ ಇದು, ನಾ ಭವಿಷ್ಯತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದನ್ನು ಮಾದರಿಯಾಗಿ ಇಟ್ಟುಕೊಂಡು ನಾನು ಹೇಳೋದಿಷ್ಟೇ, 64-65ರಲ್ಲಿ ಮಾತ್ರ SSLC ಆದವರಲ್ಲ, ಅದರ ನಂತರವೂ ಆಗಿದೆ. ಅದರ ಮೊದಲು ಸುಮಾರು SSLCಗಳ ವಿದ್ಯಾರ್ಥಿಗಳೆಲ್ಲ ಈ ಶಾಲೆಯಿಂದ ಹೊರಗೋಗಿದ್ದಾರೆ. ಅವರೆಲ್ಲರೂ ಸೇರಿ ಮನಸ್ಸು ಮಾಡಿ ಇನ್ನು ಮುಂದಕ್ಕೆ ಈ ಒಂದು ಸಂಪ್ರದಾಯವನ್ನು ಬಿಡದೆ ಇದನ್ನು ಇವತ್ತಿನ ದಿನ ಒಂದು ನಾಂದಿಯನ್ನಾಗಿ ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಲ್ಲಿ ಆ ಭಗವಂತನು ಅವರಿಗೆ ಎಲ್ಲ ರೀತಿಯ ಒಂದು ಸ್ಫೂರ್ತಿಯನ್ನು ಕೊಡಲಿ, ಚೈತನ್ಯವನ್ನು ಕೊಡಲಿ, ಒಟ್ಟಿನಲ್ಲಿ ಈ ಶಾಲೆಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಒದಗಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಲಿ. ಇದನ್ನೆಲ್ಲವನ್ನು ನಾವು ನೋಡಲಿಕ್ಕೆ ನಮಗೂ ಒಂದು ಭಾಗ್ಯ ಕೊಡಲಿ ಅಂತ ಹೇಳಿ ಎಲ್ಲರಿಗೂ ಈ ಸೇರಿದ ಎಲ್ಲರಿಗೂ ಇನ್ನೊಮ್ಮೆ ಶುಭಕಾಮನೆಯನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿಂದ ಮಾತು. ಈ ಕಾರ್ಯಕ್ರಮದ ಅತಿಥಿ ಶ್ರೀ ಗುರುಮೂರ್ತಿ, ಮುಖ್ಯೋಪಾಧ್ಯಾಯರು, ಆನಂದಾಶ್ರಮ ಪ್ರೌಢಶಾಲೆ. ಇವರನ್ನು ನಾನು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗುರು ಹಿರಿಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಸಹ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಗಣ್ಯರೇ ಹಾಗೂ ಶಾಲೆಯ ಶಿಕ್ಷಕೇತರರವರೇ ಹಾಗೂ ಪ್ರೀತಿಯ ಮಕ್ಕಳೇ, ನಿನ್ನೆ ಒಂದು ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಈ ದಿನ ಕಾರ್ಯಕ್ರಮದ ಪೂರ್ವ ತಯಾರಿ ನಡೀತಾ ಇತ್ತು. ಒಂದು ಮೂಲೆಯಲ್ಲಿ ಪ್ರಸ್ತುತ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮದ ತಯಾರಿ ಮಾಡ್ತಾ ಇದ್ದಾರೆ. ಹಾಲಿನ ಮಧ್ಯದಲ್ಲಿ ನಮ್ಮ 64-65ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಮಕ್ಕಳು, ಮುದ್ದಾದ ಮಕ್ಕಳು, ಮುಗ್ಧ ಮನಸ್ಸಿನಿಂದ ಈ ಕಾರ್ಯಕ್ರಮ ಅಂದರೆ ಈ ಒಂದು 64-65ನೇ ಸಾಲಿನ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತ ಹೇಳಿಕೊಂಡು ಅವ್ರದ್ದೇ ಆದಂಥ ಒಂದು ಪ್ಲಾನಲ್ಲಿ ತಯಾರಿ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ 64-65ನೇ ಸಾಲಿನ ಹಳೆ ವಿದ್ಯಾರ್ಥಿಗಳು ಸಹ ಒಂದು ತಯಾರಿಯನ್ನು ಮಾಡ್ತಾ ಇದ್ರು. ಎಷ್ಟು ಅಚ್ಚುಕಟ್ಟಾಗಿತ್ತು ಅಂದರೆ ಪ್ರತಿಯೊಬ್ಬರು ಸಹ ಒಂದು ಕ್ಷಣವೂ ಸಹ ಎದ್ದು ಹೋಗಿದ್ದಾರೆ. ನಾನು ಅಲ್ಲಿ ಕ್ಯಾಮರಲ್ಲಿ ನೋಡ್ತಾ ಇದ್ದೆ, ಆ ಬಾಗಿಲು ಬಿಟ್ಟು ಯಾರೂ ಹೊರಗೆ ಹೋಗಿಲ್ಲ. ಜಸ್ಟ್ ಒಂದು ವಾಕ್ ಮಾಡಿ ಬಂದು ಕೂತ್ಕೊಂಡು ಸುಮಾರು ಹೊತ್ತುಗಳು ಕಾಲ ಈ ಪ್ಲ್ಯಾನನ್ನು ಮಾಡಿದ್ದಾರೆ. ಇವತ್ತು ಈ ಅದ್ಭುತವಾದ ರಿಯಲಿ ನನಗೆ ಅನಿಸ್ತದೆ, ನಾನು ಅವ್ರು ಜಸ್ಟ್ ಕುತ್ಕೊಂಡು ನೋಡೋ ಹೇಗೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಜಗನ್ನಾಥ್ ಸರ್ ಹೇಳಿದಾಗೆ ಇಂಥ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿದ್ರೆ ನೋಡಿ, ದೊಡ್ಡವರೇ ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ತೋರಿಸಿಕೊಟ್ಟಿದ್ದಾರೆ. ಅವರ ಅನುಭವಗಳನ್ನು ಬಿಚ್ಚಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಿಮಾಲಯದ ತಪ್ಪಲಲ್ಲಿ ಒಂದು ಆರ್ಚರಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತ, ಅಂದರೆ ಧನುರ್ವಿದ್ಯಾಭ್ಯಾಸ ಬಾಣವನ್ನು ಬಿಡ್ತಕ್ಕಂಥ ಒಂದು ಸ್ಕೂಲ್ ಇದೆ ಅಂತೆ. ಅದು ಕಾಡಿನ ಮಧ್ಯದಲ್ಲಿ ಇದೆ ಅಂತೆ. ಒಬ್ಬ ವ್ಯಕ್ತಿ ಅವನ ಮಗನನ್ನು ಆ ಶಾಲೆಗೆ ಸೇರಿಸಬೇಕು ಅಂತ ಹೇಳಿಕೊಂಡು ಅಲ್ಲಿ ಹೋಗಿ ಪ್ರಾಂಶುಪಾಲರಲ್ಲಿ ಮಾತಾಡ್ತಾನಂತೆ. ಹೋಗೋ ಮಧ್ಯದಲ್ಲಿ ಎಲ್ಲ ಮರಗಳಲ್ಲಿ ಆ ಬಿಲ್ಲು ವಿದ್ಯೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ಬಾಣಗಳು ಬಿಟ್ಟಿರ್ತಕ್ಕಂಥದ್ದನ್ನು ಅಲ್ಲಿ ಕಾಣ್ತಾನಂತೆ. ಅಲ್ಲಿ ಏಮ್ ಅಂತ ಇರ್ತದಲ್ಲ, ಬಾಣ ಬಿಡುವಾಗ ಕಪ್ಪು ಮಧ್ಯಕ್ಕೆ ಎಲ್ಲ ಪರ್ಫೆಕ್ಟ್ ಗುರಿ ತಲುಪಿತ್ತಂತೆ. ಅವ್ರಿಗೆ ಭಾಳ ಖುಷಿ ಆಗ್ತಂತೆ. ಭಾಳ ಅದ್ಭುತವಾದಂಥ ಟ್ರೈನಿಂಗ್ ಸೆಂಟರು, ನನ್ನ ಮಗನನ್ನು ಸೇರಿಸಿದ್ರೆ ಇಲ್ಲಿ ಉತ್ತಮವಾದಂಥ ವಿಲ್ಲುಗಾರನ ಆಗ್ತಾನೆ ಅಂತ ಹೇಳಿಕೊಂಡು ಪ್ರಿನ್ಸಿಪಲಲ್ಲಿ ಹೋಗಿ ಕೇಳ್ತಾರಂತೆ. ಸರ್, ಹೀಗೆ ಬರುವಾಗ ಕಾಡಿನ ಮಧ್ಯದಲ್ಲಿ ಎಲ್ಲ ಮರಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಬಾಣಗಳನ್ನು ಭಾಳ ಪರ್ಫೆಕ್ಟ್ ಗುರಿಯನ್ನು ಬಿಟ್ಟಿರ್ತಕ್ಕಂಥ ನಾನು ನೋಡ್ತಾ ಬಂದೆ. ನೀವು ಅದ್ಭುತವಾದಂಥ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಂತೆ. ಅದಕ್ಕೆ ಪ್ರಿನ್ಸಿಪಲ್ ಹೇಳಿದ್ರಂತೆ, ಇಲ್ಲ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಆ್ಯಕ್ಚುಲಿ ಬಾಣ ಬಿಡೋದೇಗೆ ಫಸ್ಟ್ ಗುರಿಯನ್ನು ಇಟ್ಟು ನಂತರ ಅದಕ್ಕೆ ಸರಿಯಾಗಿ ಬಾಣವನ್ನು ಬಿಡ್ತು. ಅದನ್ನು ನಾವು ಮಾಡಲಿಲ್ಲ. ನಮ್ಮ ಮಕ್ಕಳು ಎಲ್ಲೆಲ್ಲೋ ಬಾಣ ಬಿಡ್ತಾ ಇದ್ರು. ಬಾಣ ಬಿಟ್ಟ ನಂತರ ಗುರಿಯನ್ನು ಹಾಕಿದ್ದೇವೆ ನಾವಂತ. ಇವತ್ತು ನಾವು ಅಂಥ ಸ್ಥಿತಿಯಲ್ಲಿ ಇದ್ದೇವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ 64-65ನೇ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ 2 ವರ್ಷಗಳಿಂದ ತಯಾರಿ ನಡೀತಾ ಇತ್ತು. ಮೊದಲಿಗೆ ಒಂದು 7-8 ಜನ ಇದ್ರು ಅನ್ಸುತ್ತೆ, ಪದ್ಮನಾಭ ಸರ್ ಅಲ್ಲ,
ತಂಡದಲ್ಲಿದ್ದರು. ಸರ್ ಅವಾಗ ಬಂದರು, ಪದ್ಮನಾಭ ಸರ್ ನನ್ನ ಹತ್ರ ಬಂದಿದ್ದರು, ಹಳೆ ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿ ಬಂದಿದ್ದರು. ಈಗ ಮಾಡ್ಬೇಕು ಅಂದ್ಕೊಂಡಿದ್ದೆ ಸರ್, ನಿಮ್ಮಲ್ಲಿ ಯಾರಾದರೂ ನಮ್ಮ ಬ್ಯಾಚ್ಮೆಂಟ್ಸ್ ಇದ್ದಾರಾ ಅಂತ ಕೇಳುವಾಗ ನಾನು ಹೇಳಿದೆ ನನಗೆ ಅಷ್ಟು ಪರಿಚಯ ಇಲ್ಲ, ಸಿಕ್ಕಿದರೆ ನಾನು ನಿಮಗೆ ಖಂಡಿತ ಮಾಹಿತಿ ಕೊಡ್ತೇನೆ ಅಂತ ಹೇಳಿದೆ. ಆ ನಂತರದಲ್ಲಿ ಅವರೇ ಒಂದು ಸಂಘಟನೆ ಮಾಡಿಕೊಂಡು ಜಾನಕಿ ಮೇಡಮ್ ಆಗಿರ್ಬೋದು, ವಾಣಿ ಮೇಡಮ್ ಆಗಿರ್ಬೋದು, ಇವರೆಲ್ಲ ಸೇರಿಕೊಂಡು ಆ ಸಂಘಟನೆಯನ್ನು ಮಾಡ್ತಾ ಬಂದರು. ವಿಶೇಷವಾಗಿ ನಾನು ಹೇಳ್ಬೇಕಂದ್ರೆ ಜಾನಕಿ ಮೇಡಮ್ ಸಹ ಹೇಳ್ತಾ ಇದ್ರು, ಈ ಸಂಘಟನೆಯ ಮೂಲ ಅಂತೇಳಿ ನಾನು ಪದ್ಮನಾಭ ಸರ್ ಅಂತ ಹೇಳ್ತೇನೆ. ಅವ್ರಿಗೆ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡಿದ್ರು. ಪ್ರತಿ ಸಲ ಹೇಳ್ತಾ ಇದ್ರು, ನಾವು ಏನಾದರೂ ಒಂದು ಶಾಲೆಗೆ ಮಾಡ್ಬೇಕು ಸರ್ ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಹೇಳುವಂಥ ಮಾತು, ಒಳ್ಳೆಯ ಕಾರ್ಯಕ್ಕೆ ದೇವರು ಯಾವುದಾದ್ರೂ ರೂಪದಲ್ಲಿ ನಮಗೆ ಒದಗಿಸಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ಕಾರಣ ನೋಡಿ, ನಮ್ಮ ಮುಂದೆ ಇದ್ದಾರೆ. ಆಗ ಹೇಳಿದ್ರಷ್ಟೇ 2 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಅಲ್ವಾ, ಇದೆ ಅಲ್ವಾ ಒಳ್ಳೆಯ ಕೆಲಸ ಅಂತ ಹೇಳುವಾಗ ನಮಗೆ ಎಲ್ಲ ಅವಕಾಶಗಳು ತನ್ನಷ್ಟಕ್ಕೆ ತಾನೇ ಒದಗಿ ಬರ್ತದೆ. ಹಾಗಾಗಿ ಇವತ್ತು ಮಾಡಿದಂಥ ಕಾರ್ಯಕ್ರಮ ನಾನು ನಿನ್ನೆ ಸಹ ಹೇಳ್ತಾ ಇದ್ದೆ, ಇದು ಎಲ್ಲ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಮಾದರಿಯಾಗಿರ್ಬೇಕು ಅಂತಕ್ಕಂಥದ್ದು. ಮಾದರಿಯಾಗಿರ್ತದೆ ಸರ್. ನಿಮ್ಮ ಗ್ರೂಪ್ ಫೋಟೋ ಹಾಕೊಟ್ರೆ ನಾನು ಅದನ್ನು ಆಫೀಸ್ ಕೋಣೆಲ್ಲ ಹಾಕಿರ್ತೇನೆ. ಪ್ರತಿ ಬಂದವ್ರಿಗೂ ಸಹ ನಾನು ಅದನ್ನು ಹೇಳ್ತೇನೆ, ತೋರಿಸ್ತೇನೆ. ನೀವು ಅದನ್ನು ಮಾದರಿಯಾಗಿರುವಂತೆ ನಾನು ಸಹ ಅದನ್ನು ಪ್ರಯತ್ನವನ್ನು ಮಾಡ್ತೇನೆ. ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ವಿದ್ಯಾನಿಧಿ ಸ್ಥಾಪನೆ ಬಗ್ಗೆ ಸರ್ ಹೇಳ್ತಾ ಇದ್ರು, ಮತ್ತು ಎಲ್ಲರೂ ಹೇಳ್ತಾ ಇದ್ರು. ಆ ವಿದ್ಯಾನಿಧಿ, ನೀವು ಕೊಟ್ಟಂಥ ವಿದ್ಯಾನಿಧಿ ಪ್ರಾಮಾಣಿಕವಾಗಿ ಈ ವೇದಿಕೆಯಲ್ಲಿ ನಾನು ಹೇಳ್ತೇನೆ, ಖಂಡಿತವಾಗಿಯೂ ಅದು ನ್ಯಾಯಯುತವಾಗಿ 100% ನಿಮ್ಮ ಆಲೋಚನೆಯಂತೆಯೇ ಇರುವಂತೆ ನಾನು ಖಂಡಿತ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಕೊಡ್ತೇನೆ. ನಿಮ್ಮ ಈ ಪ್ರಯತ್ನಕ್ಕೆ ಯಾವ ರೀತಿ ಮಾತುಗಳಲ್ಲಿ ಗೌರವ ಸೂಚಿಸಬೇಕಾ ಅಥವಾ ಗೌರವಿಸಬೇಕಾ ಅಥವಾ ಕಾಣಿಕೆ ರೂಪದಲ್ಲಿ ಗೌರವಿಸಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಿಲ್ಲ. ಆದರೆ ನನ್ನ ಆಲೋಚನೆ ಇದೆ ಅಂದರೆ, ನಿಮಗೆಲ್ರಿಗೂ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. 66 ಬ್ಯಾಚಿನವರು ಅಲ್ಲೇ ಕೂತ್ಕೊಂಡಿರ್ಬೇಕು, ಉಳಿದವರೆಲ್ಲ ನಿಂತ್ಕೊಂಡು ಜೋರಾದ ಚಪ್ಪಾಳೆಯೊಂದಿಗೆ ನಾವು ಗೌರವ ಸೂಚಿಸಿದ್ರೆ ನನಗೆ ಒಳ್ಳೆಯದೇನೋ ಅಂತ ನನ್ನ ಭಾವನೆ. ದಯವಿಟ್ಟು ಒಂದು ಕೆಲಸ ನಾವು ಅದು ಮಾಡೋಣ ಅಂತ ಭಾವಿಸ್ಕೊಳ್ತೇನೆ. ಥ್ಯಾಂಕ್ ಯು ಎಲ್ರಿಗೆ. ಇಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತುಂಬ ಸಂತೋಷ ಆಗಿದೆ. ನಿಮ್ಮ ಮಾದರಿ, ನಿಮ್ಮ ಗ್ರೂಪ್ ಫೋಟೋ ಖಂಡಿತ ಕೊಡಿ, ನಾವು ಆಫೀಸ್ಗಳನ್ನೆಲ್ಲ ಹಾಕಿರ್ತೇನೆ. ಆ ಮೂಲಕ ನಾವು ಇನ್ನಷ್ಟು ಗೌರವವನ್ನು ನಾವು ನಿಮಗೆ ಸಮರ್ಪಣೆ ಮಾಡುವ ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ತುಂಬ ಸಂತೋಷ, ತುಂಬ ಧನ್ಯವಾದಗಳು ಸರ್. ಇದೊಂದು ಮಾದರಿ ಇದ್ದರೆ ತಮಗೆ ವಂದನೆಗಳು ಸರ್. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಸ್ತುತ ಶಿಕ್ಷಕರಿಗೆ ಗೌರವಾರ್ಪಣೆ. ಇದೀಗ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶಿಕ್ಷಕರಿಗೆ ಕೂಡ ಗೌರವಾರ್ಪಣೆಯನ್ನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈಗಿನ ಶಿಕ್ಷಕರನ್ನು ಗೌರವಪೂರ್ವಕವಾಗಿ ನಾವು ಈ ವೇದಿಕೆಗೆ ಬರಮಾಡಿಕೊಳ್ಳೋಣ. ಮೊದಲಿಗೆ ಪಡೆಯಲಿಕ್ಕಿರುವವರು ಶ್ರೀ ಗುರುಮೂರ್ತಿ ಪಿ. 1/10/2000 ಈ ಶಾಲೆಯಲ್ಲಿ ಸೇವೆಗೆ ಸೇರಿದ್ದಾರೆ. ಇವರನ್ನ ಈ ವೇದಿಕೆಯಲ್ಲಿ ಗೌರವಿಸುತ್ತಿದ್ದೇವೆ. ಇವರಿಗೆ ಶ್ರೀಮತಿ ವಾಣಿ ಇವರು ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿ. ಅತ್ಯಂತ ಉತ್ತಮ ರೀತಿಯಲ್ಲಿ ಶಾಲೆಯ ಕಾರ್ಯ ಚಟುವಟಿಕೆಗಳನ್ನು ನಡೆಸಿಕೊಳ್ತಾ ಕೊಡ್ತಾ ಇದ್ದಾರೆ ಶ್ರೀಯುತ ಗುರುಮೂರ್ತಿ ಪಿ ಇವರು. ಇವರಿಗೆ ಅಭಿನಂದನೆಗಳು. ಮುಂದೆ ಶ್ರೀಮತಿ ಗಾಯತ್ರಿ ಅದ್ಯಪಾಡಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಗಾಯತ್ರಿ ಅದ್ಯಪಾಡಿಯವರು 31/10/2002 ಈ ದಿನ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಶ್ರೀ ಪ್ರದೀಪ್ ಕುಮಾರ್ ಬಿ ಇವರನ್ನ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಜಾನಕಿ ಪುತ್ರನ್ ಶ್ರೀಮತಿ ಜಾನಕಿ ಪುತ್ರನ್ ಇವರು ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ. ಶ್ರೀ ಪ್ರದೀಪ್ ಕುಮಾರ್ ಬಿ ಇವರು
4/3/2006 ಈ ದಿನ ಈ ಶಾಲೆಯಲ್ಲಿ ಸೇವೆಗೆ ಸೇರಿರ್ತಾರೆ. ಮುಂದಿನ ಗೌರವಾರ್ಪಣೆ ವೀಣಾ ಕುಮಾರಿ ಬಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. 5/2/2009 ರಂದು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಇವರಿಗೆ ಶ್ರೀಮತಿ ಸುಶೀಲಾ ಅವರು ಗೌರವಾರ್ಪಣೆಯನ್ನು ನೀಡ್ತಾ ಇದ್ದಾರೆ. ಮುಂದೆ ಶ್ರೀ ಶ್ರೀನಿವಾಸ್ ಶೆಣಾಯ್ ಕೆ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತದೆ. ಶ್ರೀ ಶ್ರೀನಿವಾಸ್ ಶೆಣಾಯ್ ಕೆ ಇವರು 5/2/2009 ರಂದು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿ ತಮ್ಮ ಸೇವೆಯನ್ನ ನೀಡ್ತಾ ಇದ್ದಾರೆ. ಇವರಿಗೆ ಶ್ರೀಮತಿ ಸುನೀತಿ ಇವರು ಗೌರವವನ್ನ ನೀಡ್ತಾ ಇದ್ದಾರೆ. ಮುಂದೆ ಪೂರ್ಣಿಮಾ ಕೆ ಶ್ರೀಮತಿ ಪೂರ್ಣಿಮಾ ಕೆ ಇವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ಪೂರ್ಣಿಮಾ ಕೆ 4/7/2012 ರಂದು ಇಲ್ಲಿ ಸೇವೆಗೆ ಸೇರಿ ಸೇವೆಯನ್ನ ನೀಡ್ತಾ ಇದ್ದಾರೆ. ಇವರಿಗೆ ಶ್ರೀಮತಿ ಸುಮತಿ ಇವರಿಂದ ಗೌರವಾರ್ಪಣೆ. ಮುಂದೆ ಗಣೇಶ್ ಕೆ ಇವರನ್ನ ನಾನು ಶ್ರೀಮತಿ ರಮಣಿ ಇವರು ಶ್ರೀ ಗಣೇಶ್ ಕೆ ಇವರನ್ನ ಗೌರವಿಸಬೇಕು. ಗಣೇಶ್ ಕೆ ಅವರು 7/4/2016 ರಂದು ಈ ಶಾಲೆಯಲ್ಲಿ ಸೇವೆಗೆ ಸೇರಿರ್ತಾರೆ. ಮುಂದಿನ ಗೌರವಾರ್ಪಣೆ ಶ್ರೀ ಹರೀಶ್ ಟಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾರೆ. ಇವರು ಗೌರವಿಸಬೇಕಾದ 196 ರಂದು ಇಲ್ಲಿ ಸೇವೆಗೆ ಸೇರಿ ತಮ್ಮ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಂದೆ ಗಣೇಶ್ ಎಲ್ ಮುಂದೆ ಶ್ರೀ ಗೋಪಾಲಕೃಷ್ಣ ಪಿ ಶ್ರೀ ಅಬ್ದುಲ್ ರೆಹಮಾನ್ ಇವರು ಗೌರವಾರ್ಪಣೆಯನ್ನ ನೀಡಬೇಕಾಗಿ ವಿನಂತಿ. ಅಬ್ದುಲ್ ರೆಹಮಾನ್ ಅವರು ವೇದಿಕೆಗೆ ಬಂದು ಶ್ರೀಮತಿ 14 ರಂದು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಸೇವೆಗೆ ಸೇರಿ ಇದೀಗ ಪ್ರಸ್ತುತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಶ್ರೀಯುತ ಕೃಷ್ಣಪ್ಪ ಶಿಕ್ಷಕೇತರ ಸಿಬ್ಬಂದಿ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. 10/9/1991 ಈ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಶ್ರೀ ಗಣೇಶ್ ಇವರು ಗೌರವಾರ್ಪಣೆಯನ್ನ ನೀಡ್ತಾ ಇದ್ದಾರೆ. ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಎಲ್ಲರಿಗೂ 1964-65 ಸಾಲಿನ ಹಳೆ ವಿದ್ಯಾರ್ಥಿಗಳ ಪರವಾಗಿ ಗೌರವಾರ್ಪಣೆ ಇದೀಗ ಈ ವೇದಿಕೆಗೆ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರನ್ನು ನಾವು ಆಹ್ವಾನಿಸ್ತಿದ್ದೇವೆ. ತಮಗೂ ಕೂಡ ಒಂದು ಗೌರವಾರ್ಪಣೆಯನ್ನ ನೀಡಬೇಕಾಗಿ ನಾವು ತೀರ್ಮಾನಿಸಿದ್ದೇವೆ. ಹಾಗಾಗಿ ತಮ್ಮನ್ನ ಈ ವೇದಿಕೆಗೆ ಆತ್ಮೀಯವಾಗಿ ಗೌರವಪೂರ್ವಕವಾಗಿ
ಇಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹೊಸಕುರಲ್ ಚಾನೆಲ್ನ ನಿರ್ದೇಶಕರಾಗಿದ್ದು ಹಲವಾರು ವರ್ಷಗಳಿಂದ ಈ ಒಂದು ಟಿವಿ ಚಾನೆಲ್ ಅನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಅವರನ್ನು ಗೌರವಿಸಬೇಕು ಅನ್ನುವಂತಹ ಒಂದು ಆಶಯ ಇತ್ತು. ಅವರಿಂದು ನಮ್ಮ ಜೊತೆಗೆ ಇಲ್ಲಿ ಇರುವುದು ಕೂಡ ನಮ್ಮ ಸೌಭಾಗ್ಯ. ಹಾಗಾಗಿ ಈಗ ವಿದ್ಯಾಧರ್ ಶೆಟ್ಟಿ ಅವರಿಗೆ ವಿಶ್ವನಾಥ್ ಉಚ್ಚಿಲ್ ಅವರು ಸುರೇಂದ್ರ ಇವರು ಗೌರವಾರ್ಪಣೆಯನ್ನ ನೀಡಿದ್ದಾರೆ. ಮುಂದೆ ಈ ಒಂದು ಅವಿಸ್ಮರಣೀಯ ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ಈ ಒಂದು ಹಳೆ ವಿದ್ಯಾರ್ಥಿಗಳ ಜೊತೆಗೆ 1964-65ನೆಯ ಹಳೆ ವಿದ್ಯಾರ್ಥಿಗಳ ಜೊತೆಗೆ ಅದರ ನಂತರ ಕಲ್ತಿರುವಂತಹ ಹಳೆ ವಿದ್ಯಾರ್ಥಿಗಳು ಕೂಡ ಜೊತೆಗೂಡಿ ಕೆಲಸವನ್ನ ಅವರಿಗೆ ಬೆನ್ನೆಲುಬಾಗಿ ನಿಂತು ಕೆಲಸವನ್ನ ಮಾಡಿದ್ದಾರೆ. ಅವರಲ್ಲಿ ಜೀವನ್ ಸೋಮೇಶ್ವರ ಇವರು ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘ ಆನಂದಾಶ್ರಮ ಪ್ರೌಢಶಾಲೆ. ಇವರನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎನ್ನುವುದು ನಮ್ಮ ಆಶಯ. ಇವರು ಶಾಲು ಹಾಗೂ ಹೂವನ್ನಿತ್ತು ಗೌರವಿಸ್ತಾ ಇದ್ದಾರೆ. ಸ್ಮರಣಿಕೆಯನ್ನು ಕೂಡ ನೀಡಿ ಗೌರವಾರ್ಪಣೆ ಶ್ರೀ ಜೀವನ್ ಸೋಮೇಶ್ವರಿ ಅವರಿಗೆ. ಅಹಿರ್ನಿಶಿ ಈ ಕಾರ್ಯಕ್ರಮ ನಡಿಬೇಕಾದ್ರೆ ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿ ಚಂದ್ರಶೇಖರ್, ಶ್ರೀಯುತ ಚಂದ್ರಶೇಖರ್ ಕಾರ್ಯದರ್ಶಿ ಆನಂದಾಶ್ರಮ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ. ಇವರ ಕೆಲಸವನ್ನು ನಾವು ಖಂಡಿತವಾಗಿಯೂ ಇಲ್ಲಿ ಸ್ಮರಿಸಬೇಕು. ಶ್ರೀಯುತ ಚಂದ್ರಶೇಖರ್ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೂ ಕೂಡ ಶ್ರೀಯುತ ಗಣೇಶ್ ಇವರು ಗೌರವವನ್ನ ನೀಡಬೇಕಾಗಿ ವಿನಂತಿ. ತಮಗೆಲ್ಲರಿಗೂ ಅಭಿನಂದನೆಗಳು ಹಾಗೂ ವಂದನೆಗಳು. ಇದರೊಂದಿಗೆ ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಈ ದಿನದ ಒಂದು ನಿರೂಪಣೆಯನ್ನು ಮಾಡಿದಂತಹ ಇದೇ ಶಾಲೆಯ ವಿದ್ಯಾರ್ಥಿನಿ ಪ್ರಮೀಳಾ ಕೊಂಡಾಣ ಇವರಿಗೆ ಕೂಡ ನಾವು ನಮ್ಮ ಸ್ನೇಹ ಸಮ್ಮೇಳನದ ವತಿಯಿಂದ ಒಂದು ಗೌರವವನ್ನು ಅರ್ಪಿಸಲಿದ್ದೇವೆ. ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತೇನೆ. ಎಂತ ಸಹಾಯ ಏನು ಬೇಕಾದ್ರೂ ಹೇಳ್ತಾರೆ, ನಮಗೇನು ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಆದ್ರೆ ಅವರು ಇಲ್ಲಿಯವರು ಇಷ್ಟು ಕಷ್ಟಪಟ್ಟು ನಮಗೆ ಇದೊಂದು ನಮಗೆ ಒದಗಿಸಿಕೊಟ್ಟದ್ದಕ್ಕೆ ನಾವು ಯಾವಾಗಲೂ ಅವರಿಗೆ ಚಿರಋಣಿ ಇದ್ದೇವೆ. ಅದೇ ನಮ್ದು ಹೇಳುದು ಅಷ್ಟೇ. ಕಾರ್ಯಕ್ರಮ ಸ್ನೇಹ ಸ್ಮರಣಿಕೆ ಪ್ರದಾನ. ಈ ಒಂದು 64-65ರ ಸಾಲಿನ ಎಲ್ಲ ಸಹಪಾಠಿಗಳಿಗೆ ಸ್ನೇಹ ಸ್ಮರಣಿಕೆಯನ್ನು ಇದೀಗ ಪ್ರದಾನ ಮಾಡಲಿಕ್ಕಿದ್ದಾರೆ. ಶ್ರೀಯುತ ವಿಶ್ವನಾಥ್ ಉಚ್ಚಿಲ್, ರೇವತಿ ದಾಮೋದರ್ ಇವರು ಈ ಒಂದು ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಮೊದಲಿಗೆ ಶ್ರೀಯುತ ವಿಶ್ವನಾಥ್ ಉಟಿ, ಜಗನ್ನಾಥ್ ಅಮೀನ್, ಶ್ರೀ ಗಣೇಶ್,
ಶ್ರೀಯುತ ಅಬ್ದುಲ್ ರಹಿಮಾನ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಮುಂದೆ ಶ್ರೀಯುತ ಜಗನ್ನಾಥ್ ಅಮೀರ್. ಮುಂದಿನ ಗೌರವಾರ್ಪಣೆ ಶ್ರೀಮತಿ ರಮಣಿ ಇವರಿಗೆ. ಶ್ರೀಮತಿ ರಮಣಿ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗೌರವಾರ್ಪಣೆಯನ್ನ ನೀಡ್ತಾ ಇದ್ದಾರೆ. ಮುಂದೆ ಶ್ರೀಮತಿ ಮೋಹಿನಿ ಐಲ್ ಇವರಿಗೆ ಗೌರವಾರ್ಪಣೆ. ಮೋಹಿನಿ ಐಲ್ ಇವರಿಗೆ ಗೌರವಾರ್ಪಣೆ ಶ್ರೀಮತಿ ಮೋಹಿನಿ ಇವರಿಂದ. ಮುಂದಿನ ಗೌರವಾರ್ಪಣೆ ಶ್ರೀಮತಿ ಸುನೀತಿ ಇವರಿಗೆ. ಶ್ರೀಮತಿ ಸುನೀತಿ ಇವರು ವೇದಿಕೆ. ಇದೊಂದು ವಿಶಿಷ್ಟವಾದ ಸ್ನೇಹ ಸ್ಮರಣಿಕೆ ಪ್ರಧಾನ ಕಾರ್ಯ. ವಾಣಿ ಉಚಿಲ್ಕರ್ ಇವರಿಂದ. ಮುಂದಿನ ಗೌರವಾರ್ಪಣೆ ಶ್ರೀಮತಿ ಪ್ರೇಮಲತಾ. ಇದೀಗ ಶ್ರೀಮತಿ ಪ್ರೇಮಲತಾ ಇವರಿಗೆ ವಂದನಾರ್ಪಣೆ ಗೌರವಾರ್ಪಣೆ ಆಗ್ತಾ ಉಂಟು. ಮುಂದಿನ ಗೌರವಾರ್ಪಣೆ ಶ್ರೀಮತಿ ವಿಶಾಲಾಕ್ಷಿ ವಿ. ಶ್ರೀಮತಿ ವಿಶಾಲಾಕ್ಷಿ ಮಾಡ್ತಾ ಇದ್ದಾರೆ. ತಮಗೆ ಅಭಿನಂದನೆಗಳು, ವಂದನೆಗಳು ಕೂಡ. ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಗೌರವಾರ್ಪಣೆ ಶ್ರೀ ಸುರೇಂದ್ರ ಉಚ್ಚಿಲಿ. ಇವರಿಗೆ ಗೌರವಾರ್ಪಣೆ. ಶ್ರೀ ಪದ್ಮನಾಭ ಅವರಿಗೆ ಗೌರವಾರ್ಪಣೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದಿನ ಗೌರವಾರ್ಪಣೆ ಶ್ರೀಮತಿ ಸುಶೀಲಾ ಇವರಿಗೆ. ಶ್ರೀಮತಿ ಸುಶೀಲಾ ಅವರನ್ನು ನಾನು ವೇದಿಕೆಗೆ ಎಲ್ಲ ಸಹಪಾಠಿಗಳು ಭಾವಚಿತ್ರಕ್ಕೆ ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರುವಂತಹ ಎಲ್ಲ ಸಹಪಾಠಿಗಳು 1964 ಸಹಪಾಠಿಗಳು ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಗೌರವಪೂರ್ಣ ನಮನಗಳು. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಎದ್ದು ನಿಂತು ಒಮ್ಮೆ ಚಪ್ಪಾಳೆಯನ್ನ ತಟ್ಟಬೇಕಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಧನ್ಯವಾದಗಳು. ವಿಶ್ವನಾಥ್ ಎಂ ಉಚ್ಚಿಲ್ ಹಾಗೂ ಅಧ್ಯಕ್ಷರು ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ
ವಿದ್ಯಾನಿಧಿಯ ಚೆಕ್ ಅನ್ನು ಸಾಂಕೇತಿಕವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಿಗಾಗಿ ಎಲ್ಲರ ಪರವಾಗಿ ಅರವತ್ತ 65ರ ಈ ಒಂದು ಬ್ಯಾಚ್ ಏನಿದೆ ಇವರ ಒಂದು ಭಾವ ಚಿತ್ರವನ್ನು ಕೂಡ ಗುರುಮೂರ್ತಿ ಸರ್ ಅವರಿಗೆ ನೀಡ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕಾದ್ರೆ ಈ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಶಾಲೆಯ ನೆನಪು ಮಾತ್ರವಲ್ಲ, ಮುಂದೆಯೂ ಕೂಡ ಈ ಶಾಲೆಯು ಉನ್ನತೋನ್ನತ ಅಭಿವೃದ್ಧಿಯನ್ನ ಹೊಂದಿ ಒಂದು ಮಾದರಿ ಶಾಲೆಯಾಗಿ ಮುಂದಕ್ಕೂ ನಡೀಬೇಕು, ನಮ್ಮ ನೆನಪು ಕೂಡ ಇಲ್ಲಿ ಇರಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕಲ್ಪವೃಕ್ಷವನ್ನು ಕೂಡ ಇಲ್ಲಿ ನೆಡಬೇಕು ಅಂತ ಆಶಿಸಿದ್ದಾರೆ. ಆ ಕಲ್ಪವೃಕ್ಷ ಅಂದ್ರೆ ಸಂಜೀವಿನಿ ಎಲ್ಲವನ್ನು ನೀಡುವಂತಹದ್ದು. ಹಾಗಾಗಿ ಆ ಕಲ್ಪವೃಕ್ಷವನ್ನ ನೀಡಿ ನಮ್ಮ ನೆನಪು ಇಲ್ಲಿ ಸದಾ ಇರಬೇಕು ಅನ್ನುವ ಆಶಯದಲ್ಲಿ ಈ ಕಲ್ಪವೃಕ್ಷವನ್ನ ಈಗ ಸಾಂಕೇತಿಕವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀ ಗುರುಮೂರ್ತಿ ಇವರಿಗೆ ನೀಡಲಿದ್ದಾರೆ. ಈ ಕಲ್ಪವೃಕ್ಷವನ್ನ ಶಾಲಾ ವಠಾರದಲ್ಲಿ ನೆಟ್ಟು ಅದು ಉತ್ತಮ ಫಲವನ್ನ ನೀಡಿ, ಅದು ಹೇಗೆ ಉತ್ತಮ ಫಲವನ್ನ ನೀಡ್ತದೆಯೋ ಅದೇ ರೀತಿ ಈ ಶಾಲೆಯೂ ಕೂಡ ಉತ್ತಮ ಶಿಕ್ಷಣವನ್ನ ನೀಡಿ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಸತ್ಪ್ರಜೆಗಳನ್ನು ನೀಡಬೇಕು ಅನ್ನುವ ಆಶಯ ನಮ್ಮೆಲ್ಲರದು. ಈ ಎಲ್ಲ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆದಿದೆ, ಯಶಸ್ವಿಯಾಗಿ ನಡೆದಿದೆ. ತಮ್ಮೆಲ್ಲರ ಸಹಕಾರ ನಮಗೆ ದೊರೆತಿದೆ. ಅಧ್ಯಕ್ಷರು ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ್ ಉಚಿಲ್ಕರ್ ಇವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಈ ವಿಶೇಷಗಳಿಗೆ ಈ ಕಾರ್ಯಕ್ರಮಕ್ಕೆ ನಾಂದಿಯಾಗಿರಬೇಕು. ಆ ಗಳಿಗೆಯಿಂದ ಈ ಸ್ನೇಹ ಸಮ್ಮಿಲನದ ಮಾತು ಚಿಗುರಡೆಯಿತು, ಬೇರು ಬಿಟ್ಟಿತು. ಎಲೆ, ಕೊಂಬೆ, ರೆಂಬೆಗಳೆಲ್ಲ ಹುಟ್ಟಿಕೊಂಡವು. ಸಭೆ, ಚರ್ಚೆ, ಮಾತುಕತೆ, ಯೋಚನೆ, ಯೋಜನೆ, ಬದುಕಿನ ಒಡನಾಟ ಇವೆಲ್ಲ ವ್ಯವಹಾರಗಳು ಮೇಳೈಸಿ ಇಂದಿನ ಈ ಸುಂದರ ಸಮಾರಂಭ ರೂಪುಗೊಂಡಿದೆ. ಇದಕ್ಕೆ ನಾಂದಿ ಹಾಡಿದ, ಶ್ರಮಿಸಿದ, ಸಹಕರಿಸಿದ ಎಲ್ಲರಿಗೂ ನಾನು ಪ್ರಥಮವಾಗಿ ವಂದಿಸುತ್ತೇನೆ. ಅಭಿನಂದನೆಗಳು, ಅಭಿವಂದನೆಗಳು. 57 ವರ್ಷಗಳ ಬಳಿಕಿನ ಈ ಸ್ನೇಹ ಸಮ್ಮಿಲನ ಇಳಿ ವಯಸ್ಸಿನ ಈ ಬದುಕಿಗೆ ಸಂತಸ ತಂದಿದೆ. ಇನ್ನಷ್ಟು ಸಹಪಾಠಿಗಳು ಬರಬೇಕಿತ್ತು. ಕೆಲವರು ಅನಿವಾರ್ಯ ಕಾರಣಗಳಿಂದ ಬರುವುದಾಗಲಿಲ್ಲ ಎಂದು ತಿಳಿಸಿ ವಿಷಾದ ಪಟ್ಟಿರುವರು. ಅವರೆಲ್ಲರ ಶುಭ ಹಾರೈಕೆ ನಮ್ಮೊಂದಿಗಿದೆ. ಕೆಲವರಿಗೆ ಆಸಕ್ತಿಯೇ ಇಲ್ಲ, ಕೆಲವರು ಉಡಾಫೆ ಮಾತಾಡಿದರು. ಎಲ್ಲವನ್ನು ಕೇಳಿಸಿಕೊಂಡೆವು. ಆಮಂತ್ರಿಸುವುದು, ಬನ್ನಿ ಎನ್ನುವುದು, ಕರೆಯುವುದು ನಮ್ಮ ಕೆಲಸ, ಬರುವುದು ಬರದಿರುವುದು ಅವರ ಮನಸ್ಸು. ಅವೆಲ್ಲ ಸಭೆಯನ್ನು, ಜನರನ್ನು ಸಂಘಟಿಸುವಲ್ಲಿ ಇರುವುದು ಸಹಜ. ಎಲ್ಲಿಗೆ ಬಿಡೋಣ. ಸನ್ಮಾನಿಸಿದವರಿಗೂ ನಮ್ಮ ಗುರುಗಳು ನಮ್ಮ ಮೇಲೆ ಪ್ರೀತಿ ಇಟ್ಟು ಇಲ್ಲಿಯವರೆಗೆ ಆಗಮಿಸಿ ಆಶೀರ್ವದಿಸಿದವರಲ್ಲ, ಅದು ನಮಗೆ ಸಂತಸ ತಂದಿದೆ, ಸಂಭ್ರಮ ತಂದಿದೆ. ನಿವೃತ್ತ ಹಿರಿಯ ಶಿಕ್ಷಕರು ದೊಡ್ಡ ಮನಸ್ಸು ಮಾಡಿ ಇಲ್ಲಿಯವರೆಗೆ ಬಂದುದಕ್ಕೆ ಮನದುಂಬಿ ವಂದನೆಗಳು. ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು, ಶಿಕ್ಷಕೇತರರು ಆಗಮಿಸಿದ್ದೀರಿ, ತುಂಬು ಹೃದಯದ ವಂದನೆಗಳು. ನಮ್ಮ ಸಹಪಾಠಿಗಳಲ್ಲಿ ಶಿಕ್ಷಕರು ಇದ್ದಾರೆ. ಅವರೆಲ್ಲ ನಿಮ್ಮಂತೆ ನಿವೃತ್ತ ಶಿಕ್ಷಕರು. ಶಾಲಾ ಆಡಳಿತ ವರ್ಗದ ಮುಖ್ಯಸ್ಥರು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಅವರಿಗೂ ವಂದನೆಗಳು. ವಿದ್ಯಾರ್ಥಿಗಳಿಲ್ಲದೆ ಶಾಲೆಯ ಸಮಾರಂಭ ಪೂರ್ಣವಾಗದು. ಮಕ್ಕಳೇ, ತಮ್ಮ ಆಗಮನದಿಂದ ಸಂತೋಷವಾಗಿದೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಎಂಬ ಶುಭ ಹಾರೈಕೆ ನನ್ನದು. ಇಂದಿನ ಸನ್ಮಾನದ ಬಗ್ಗೆ 2 ಮಾತು. ಸನ್ಮಾನದ ಅರ್ಥ 2 ರೀತಿಯದು. ನಾವು ಇತರರನ್ನು ಸನ್ಮಾನಿಸಿದಾಗ ಅದರ ಶ್ರೇಯಸ್ಸು ನಮ್ಮನ್ನು ನಾವು ಸನ್ಮಾನಿಸಿದಂತೆ, ಅಂದರೆ ಅವರ ಉತ್ತಮ ಕಾರ್ಯವನ್ನು ಮೆಚ್ಚಿದಂತೆ. ನಮ್ಮವರು ಈ ಸಾಧನೆ ಮಾಡಿದ್ದಾರೆ, ನಾವು ಅದೇ ನಿಟ್ಟಿನಲ್ಲಿ ಸಾಧಿಸಬೇಕು. 2ನೇದು, ನಾವು ಯಾರನ್ನು ಸನ್ಮಾನಿಸಿದ್ದೇವೆ ಅವರಿಂದ ಇನ್ನಷ್ಟು ಒಳ್ಳೆಯ ಕಾರ್ಯವಾಗಲಿ. ಇದು
ಸನ್ಮಾನಿಸಿದವರಿಗೂ ಸನ್ಮಾನ ತೆಗೆದುಕೊಂಡವರಿಗೂ ಎಚ್ಚರದ ಗಂಟೆ. ಅಂದರೆ ನಾವು ನಮ್ಮನ್ನು ಸಮಾಜಪರ ಕಾರ್ಯಗಳಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳಬೇಕು. ಈ ಎರಡು ಉದ್ದೇಶ ನೆರವೇರಲಿ ಎಂಬುದೇ ನನ್ನ ಆಶಯ. ವಿದ್ಯಾರ್ಥಿಗಳಿಗೂ ಇದು ಮುನ್ಸೂಚನೆ, ಕಾರ್ಯಪ್ರವೃತ್ತರಾಗಿ ಎಂದು. ವಿವೇಕವಾಣಿ ಮೊಳಗುತ್ತಿರಲಿ, ಏಳಿ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಇಂದಿನ ಈ ಸ್ನೇಹ ಸಮ್ಮೇಳನದ ಸವಿನೆನಪನ್ನು ಇಲ್ಲಿಗೆ ಬಿಟ್ಟುಕೊಡದೆ ಪರಸ್ಪರ ಭೇಟಿಯಾಗೋಣ, ದೂರವಾಣಿ ಮೊಬೈಲ್ ಮೂಲಕ ಸ್ನೇಹ ಸಂಪರ್ಕ ಮಾತುಕತೆ ಇಟ್ಟುಕೊಳ್ಳೋಣ. ಇಳಿ ವಯಸ್ಸಿನವರೆಲ್ಲ ನೆಮ್ಮದಿಯ ಸುಖ ಸಂತೋಷ ಶಾಂತಿಯ ಬದುಕನ್ನು ಬದುಕೋಣ. ಇಳಿ ವಯಸ್ಸಿನವರನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಅವರು ನೆಮ್ಮದಿಯಿಂದ ಬದುಕಲು ಸಹಕರಿಸೋಣ. ನಮ್ಮ ಗುರು ಹಿರಿಯರನ್ನು ಗೌರವಿಸೋಣ. ತಂದೆ ತಾಯಿಗಳಿಗೆ ಆಧಾರವಾಗೋಣ. ನಮ್ಮ ಕರ್ತವ್ಯ ಮರೆಯದೆ ಬದುಕುವ ಕಲೆಯನ್ನು ರೂಢಿಸೋಣ. ಹಾಗೂ ಇದು ಇಂದಿನ ಮಕ್ಕಳಿಗೆ ಕಿವಿಮಾತು. ಗುರು ಶಿಷ್ಯ ಒಕ್ಕೂಟ ಇದು ಗುರು ಶಿಷ್ಯರ ಒಕ್ಕೂಟ. ಗುರುಗಳು ಇದ್ದಾರೆ, ಶಿಷ್ಯರು ಇದ್ದಾರೆ. ಇನ್ನು ಮುಂದೆ ಬರುವ ಉತ್ತಮ ಪ್ರಜೆಗಳಾಗಬೇಕು ಎನ್ನುವ ಹೆಬ್ಬಯಕೆ ನಮ್ಮದು. ಎಲ್ಲ ಕಡೆಯಲ್ಲಿಯೂ ಎಲ್ಲರಲ್ಲಿಯೂ ಈ ಬಾಂಧವ್ಯ ಬೆಳೆಸುವ ಬೆಳೆಯಲಿ. ಎಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಪರಂಪರೆಗಳನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಮನಸ ಶ್ರಮಿಸೋಣ. ವಂದನೆಗಳು. ಸೂತ್ರವಾಗಿ ನಡೆದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೀಡಿದ್ದಾರೆ ಡಾಕ್ಟರ್ ಶ್ರೀಮತಿ ವಾಣಿ ಉಚಿಲ್ಕರ್ ಇವರಿಗೆ ವಂದನೆಗಳು. ಕೊನೆಯದಾಗಿ ನಾವು ಈ ಒಂದು ಕಾರ್ಯಕ್ರಮ ಇಲ್ಲಿ ಸುಸೂತ್ರವಾಗಿ ನಡೀಲಿಕ್ಕೆ ನಮಗೆ ವೇದಿಕೆಯ ಹಿಂಭಾಗದಲ್ಲಿ ಸಹಕರಿಸಿದ ನಮ್ಮ ಒಂದು ಸೈನ್ಯ, ಈ ಶಾಲೆಯ ವಿದ್ಯಾರ್ಥಿಗಳು, ಅವರನ್ನು ಕೂಡ ನಾವು ಇವತ್ತು ಗೌರವಿಸಬೇಕು. ಅವರೆಲ್ಲರನ್ನ ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಸಲ್ಲಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಭೂಮಿಕಾ, 8A, ಶ್ರೇಯಾ, ಅವರೆಲ್ಲರಿಗೂ ಚಪ್ಪಾಳೆ ತಟ್ಟಿ. ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ. ವಂಶಿಕಾ, ಸೃಷ್ಟಿ, ಭವ್ಯ, ಶರಣ್ಯ, ಶ್ರೇಯಾ, ನಿಧಿ, ಅಂಕಿತಾ, ವೈಷ್ಣವಿ, ರಶ್ಮಿಕಾ, ಭೂಮಿಕಾ ಎಲ್ಲರೂ ವೇದಿಕೆಗೆ ಬಂದು ಗೌರವವನ್ನ ಪಡ್ಕೊಳ್ಬೇಕು. ನಿಮ್ಮೆಲ್ಲರಿಗೂ ವಂದನೆಗಳು. ವಂದನಾರ್ಪಣೆ ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 2 ನೃತ್ಯಗಳು. ಶಾಲೆಯ ವಿದ್ಯಾರ್ಥಿಗಳು ನಮಗೆ ಈ ವೇದಿಕೆಯಲ್ಲಿ ಅದರಲ್ಲೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ವಂದನಾರ್ಪಣೆ ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರಿಂದ. ಸರ್ವರಿಗೂ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಅಂಗವಾದ ವಂದನಾರ್ಪಣೆಯನ್ನು ಮಾಡಲು ಹೋಗುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಗುರುವಂದ್ಯರಾದ ಶ್ರೀ ಪಿ ಗುರುರಾಜರಾವ್ ಹಾಗೂ ಶ್ರೀ ಶಿಕ್ಷಣ ತಜ್ಞರು ಹಾಗೂ ವಿಶ್ರಾಂತ ಮುಖ್ಯೋಪಾಧ್ಯಾಯರು ಇವರನ್ನು ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯ ವಂದನಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಎರಡನೇದಾಗಿ, ಸಮಾರಂಭದ ಗೌರವ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನಮ್ಮೆಲ್ಲರನ್ನು ಮುನ್ನಡೆಸಿಕೊಂಡು ಬಂದಿರುವ ಸಹಪಾಠಿ ಶ್ರೀ ವಿಶ್ವನಾಥ ಎಂ ಉಚ್ಚಿಲ್ ಇವರಿಗೂ ನಮ್ಮೆಲ್ಲರ ಆತ್ಮೀಯ ವಂದನೆಗಳು. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮವರೇ ಆದ ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ್ ಉಚ್ಚಿಲ್ಕರ್ ಇವರಿಗೂ
ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಂದನೆಗಳು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ ಇವರಿಗೂ ನಮ್ಮೆಲ್ಲರ ಆದರಪೂರ್ವಕ ವಂದನೆಗಳು. ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಹೇಶ ಬೊಂಡಾಲ ಕಾರ್ಯದರ್ಶಿಗಳು, ಈಗ ಅವರು ಬಾರದಿದ್ದರೂ ಅವರನ್ನು ಒಂದು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ. ಸಾರಸ್ವತ ವಿದ್ಯಾಸಂಸ್ಥೆಗಳು ಇವರಿಗೂ, ಶ್ರೀ ಗುರುಮೂರ್ತಿ ಮುಖ್ಯೋಪಾಧ್ಯಾಯರು ಆನಂದಾಶ್ರಮ ಪ್ರೌಢಶಾಲೆ ಇವರಿಗೂ ನಮ್ಮ ಆತ್ಮೀಯ ವಂದನೆಗಳು. ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸಹಕರಿಸಿರುವ ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳಿಗೆ ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘಕ್ಕೂ ನಮ್ಮೆಲ್ಲರ ಅನಂತಾನಂತ ವಂದನೆಗಳು. ಚೆನ್ನಪ್ಪ ಚೆನ್ನೇಗೌಡ ಕುಂಬರ
ही